ಇನ್ನೇನು ಸಭಾ ಕಾರ್ಯಕ್ರಮವನ್ನು ನಾವು ಶುರು ಮಾಡಲಿಕ್ಕಿದ್ದೇವೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಚಿದಾನಂದ್ ಆರ್ ಉಚ್ಚಿಲ್, ನಿಕಟಪೂರ್ವ ಅಧ್ಯಕ್ಷರು ಮೂರೂರ ಬೋವಿ ಮಹಾಸಭಾ ಸೋಮೇಶ್ವರ ಉಚ್ಚಿಲ. ಶಾಲಾ ಸಂಚಿಕೆಯನ್ನ ಬಿಡುಗಡೆಗೊಳಿಸಲಿಕ್ಕಿದ್ದಾರೆ ಶ್ರೀ ಮತ್ತಡಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೋಮೇಶ್ವರ ಪುರಸಭೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಶಾಂತ್ ಕೆಎಸ್, ಸಂಯೋಜಕರು ಬಿಆರ್ಸಿ ಮಂಗಳೂರು ದಕ್ಷಿಣ ವಲಯ. ಪ್ರೊಫೆಸರ್ ಶ್ರೀಮತಿ ಭುವನೇಶ್ವರಿ ಹೆಗ್ಡೆ, ಲೇಖಕಿ ಹಾಗೂ ಹಾಸ್ಯ ಬರಹಗಾರ್ತಿ. ಶ್ರೀ ಸುಕೇಶ್ ಉಚ್ಚಿಲ್, ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಅನುದಾನಿತ ಉಚ್ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲೆ. ಶ್ರೀಮತಿ ಪಾವನಾ ಕೆ, ಅಧ್ಯಕ್ಷೆ ಮೂರೂರ ಬೋವಿ ಮಹಿಳಾ ಸಭಾ ಸೋಮೇಶ್ವರ. ಶ್ರೀ ಉಮೇಶ್ ಉಚ್ಚಿಲ್, ಮುಖ್ಯ ತರಬೇತುದಾರರು ಯುಆರ್ ಅಕಾಡೆಮಿ ಫುಟ್ಬಾಲ್ ಅಸೋಸಿಯೇಷನ್ ಮಂಗಳೂರು. ಇವರೆಲ್ಲರೂ ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ. ನಮ್ಮ ಶಾಲಾ ಸಂಚಾಲಕರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಭಗವಂತ ಸರ್ವಶಕ್ತ, ಸರ್ವಾಂತರ್ಯಾಮಿ, ಅಣುರೇಣು ತೃಣಗಳಲ್ಲಿ ಅವನಿದ್ದಾನೆ. ಜಗತ್ತಿನ ಸಕಲ ಕಾರ್ಯವೂ ಆತನಿಂದಲೇ. ಸರ್ವ ಕಾರ್ಯವೂ ನಿರ್ವಿಘ್ನವಾಗಿ ನೆರವೇರಬೇಕಾದರೆ ಆ ದೇವರ ಅನುಗ್ರಹ ಅತಿ ಮುಖ್ಯ. ಆದಿಪೂಜಿತ ವಿಘ್ನ ವಿನಾಶಕನಾದ ಗಣೇಶನ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಹೇರಂಬಂ ಗಣಾಧಿಪಂ ಹೇರಂಬಂ ಗಣಾಧಿಪಂ ಶರಣಂ ಶರಣಂ ಗೌರೀಸುತಂ ಶರಣಂ ಶರಣಂ ಗೌರೀಸುತಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಸುರನರ ಪೂಜಿತ ಶಿವಸುತನೇ ಪ್ರಮದಾ ಪ್ರಥಮ ಸುಪ್ರಜನೆ ಸಿದ್ಧಿ ಬುದ್ಧಿದಾಯಕನೇ ಹರಸೈ ಮುದದಿ ಗಣೇಶನೇ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಗಣಪತಿ ಜ್ಞಾನೇ ಗುಣಾರ್ಯನೇ ತುಷ್ಟಿ ವೃಷ್ಟಿದಾಯಕನೇ ಸರ್ವಾಣಿ ಸುತ ಪ್ರಶಾಂತನೇ ಹರಸೈ ಮುದದಿ ಗಜಮುಖನೇ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಷಣ್ಮುಖ ಸೋದರ ಶಾಶ್ವತನೇ ವಿಭುತ ವಿಶ್ವವಂದಿತನೇ ಮಂಗಳ ಮೂರ್ತಿ ಮಾಗೇಶನೇ ಹರಸೈ ಮುದದಿ ವಿಘ್ನೇಶನೇ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಶೂರ್ಪಕರ್ಣಂ ಲಂಬೋದರಂ ಶೂರ್ಪಕರ್ಣಂ ಲಂಬೋದರಂ. Now I request our beloved headmistress, who always guides us in the right direction, to give the welcome speech. A very warm greetings to one and all present here.
I am extremely privileged to have this opportunity to address you all at this moment for celebrating Annual Day today. Growth and humanity are the two pillars of the school. We hope to respect the ideology of the school in everything we do. But before we begin, I would like to welcome Sri Chidanand R. Uchil, who is the president of this function. He is also our ex-president of Murura Bhovi Moya Mahasabha. A hearty welcome to you, sir. Now I request Kavita ma'am to florally welcome Chidanand sir. One of our chief guests is Sri Mattadi. He is the chief officer of Someshwara Town Municipal Council and also a good social service worker. A very warm welcome to you, sir. We are delighted to have you with us. ಹೀಗೆ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಮೋಹನ್ ದಾಸ್ ರೈ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. He does not set out to be the leader, but becomes one of the equality of his actions and integrity of his intent. Yes, we are fortunate to have one of such leader, Sri Prashant K.S., who is the coordinator of BRC. A very warm welcome to you, sir. Kavita ma'am to florally welcome Sri Mattadi. Sri Prashant. Professor Srimati Bhuvaneshwari Hegde. She is a head of Dr. Shivaram Karanth research seat and well-known humor writer. She is writer columns in various newspapers since past 3 decades. At present, she is working as a professor at Mangaluru University in Economic Department. Welcome you, ma'am. Your gracious presence brings a festivity in our campus. ಇವರಿಗೆ ನಮ್ಮ ಶಾಲಾ ಸಹ ಶಿಕ್ಷಕಿ ಶ್ರೀಮತಿ ಕುಶಾಲಾಕ್ಷಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. I extend a warm welcome to our respected guest, Sri Sukesh Uchil. He is the president of All Student Association, aided Uchila Bhovi Higher Primary School, Someshwar. I welcome you, sir. Now really welcome the guest. It's our immense pleasure to welcome Srimati Pavan K, retired headmistress of Government Higher Primary School, Kapikad, Mangaluru. Welcome you, ma'am. ಇವರಿಗೆ ಸುಜಯ ಮ್ಯಾಮ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. Uchil, a trainer of UR Academy Football Association, Mangaluru, and also the secretary of Dakshina Kannada District Football Association. You are a true inspiration to us. Welcome you, sir. ಇವರಿಗೆ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಸಂದೀಪ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. I extend my warm welcome to our correspondent Rohit Ashwa sir, retired headmaster of the Government Higher Primary School, Pillar, and also ex-cluster resource person in Pillar cluster. He was also the nodal officer in the Taluk textbook distribution for last 2 years. Welcome you, sir. Now I request Mohita ma'am to florally welcome the guest. I extend my warm welcome to Rajesh T. Uchil. He is present as the secretary of Murura Bhovi Moya Mahasabha. I welcome you, sir. ಇವರಿಗೆ ಅಶ್ವಿನಿ ಮ್ಯಾಮ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. Welcome Meghalata Uchil, the headmistress of aided Uchila Bhovi Higher Primary School. I welcome you, ma'am. ಇವರಿಗೆ ಚೇತನ ಮ್ಯಾಮ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. It is our esteemed privilege to welcome our management, PTA members, parents,
teachers, non-teaching staff, all students, media and electricians, arrangers. Finally, I extend a warm welcome to all our special invitees, our supporters of well-being of our school. Certainly, your arrival amidst us bring us a lot of hope, and our future is being built on this hope. Once again, I welcome you all. Thank you for your divine presence. Thank you, ma'am. A warm welcome to you too. ವಿವಿಧ ಶೈಕ್ಷಣಿಕ ಚಟುವಟಿಕೆಗಳು ಶಾಲೆಯಲ್ಲಿ ನಡೆಯಲ್ಪಡುತ್ತವೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಪಠ್ಯದೊಂದಿಗೆ ಇತರ ಚಟುವಟಿಕೆಗಳು ಕೂಡ ಅತಿ ಅಗತ್ಯ. ಶೈಕ್ಷಣಿಕ ವರ್ಷದಲ್ಲಿ ಅನುದಾನಿತ ಉಚ್ಚಿಲಭೋವಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಶೈಕ್ಷಣಿಕ ಚಟುವಟಿಕೆಗಳ ಸಂಕ್ಷಿಪ್ತ ಶಾಲಾ ವಾರ್ಷಿಕ ವರದಿಯನ್ನು ನಮ್ಮ ಮುಂದಿಡಲಿದ್ದಾರೆ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಮೇಘಲತಾ ಉಚ್ಚಿಲ್. 4ನೇ ವರ್ಷದ ಶಾಲಾ ವಾರ್ಷಿಕ ವರದಿ. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರಿಗೆ, ಆಗಮಿಸಿರುವ ವಿದ್ಯಾಭಿಮಾನಿಗಳಿಗೆ, ದಾನಿಗಳಿಗೆ, ವಿದ್ಯಾರ್ಥಿಗಳ ಹೆತ್ತವರಿಗೆ, ವಾರ್ಷಿಕೋತ್ಸವದ ಚಟುವಟಿಕೆಗಳಲ್ಲಿ ನೆರವಾಗುತ್ತಿರುವ ಸರ್ವರಿಗೂ, ಶಿಕ್ಷಕ ವಿದ್ಯಾರ್ಥಿಗಳಲ್ಲಿ ವೃಂದಕ್ಕೂ ನಮಿಸುತ್ತಾ 2022-23ನೇ ಸಾಲಿನಲ್ಲಿ ಅನುದಾನಿತ ಉಚ್ಚಿಲಭೋವಿ ವಿದ್ಯಾಸಂಸ್ಥೆಯ ಶಾಲಾ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ. 2020-21 ಸಾಲಿನಲ್ಲಿ ಕೊರೋನಾದಿಂದಾಗಿ ವಾರ್ಷಿಕೋತ್ಸವವನ್ನು ಆಚರಿಸಲು ಅಡೆತಡೆಗಳಾದುದರಿಂದ ಕೊರೋನಾದ ಹೊಡೆತದಿಂದ ಹೊರಬಂದು ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶೈಕ್ಷಣಿಕ ಸೇವೆಯನ್ನು ಒದಗಿಸುತ್ತಿದೆ. ಪ್ರಸ್ತುತ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 4 ಶಿಕ್ಷಕರು ಮತ್ತು 1 ಶಿಕ್ಷಕೇತರ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಲ್ಲಿ 2 ಶಿಕ್ಷಕರು ಮಾತ್ರ ಸರ್ಕಾರದಿಂದ ವೇತನ ಅನುದಾನವನ್ನು ಪಡೆಯುತ್ತಿದ್ದಾರೆ. ಉಳಿದ ಶಿಕ್ಷಕರಿಗೆ ನೂತನ ಆಡಳಿತ ಮಂಡಳಿ ವತಿಯಿಂದ ವೇತನ ಪಾವತಿಸಲಾಗುತ್ತಿದೆ. ಶಾಲಾ ಆಡಳಿತ ಮಂಡಳಿಯು ಶಾಲೆಗಳಿಗೆ ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರುತ್ತದೆ ಹಾಗೂ ಶಾಲಾ ಆಡಳಿತ ಮಂಡಳಿಯಿಂದ ಶ್ರೀ ರೋಹಿತಾಶ್ವ ಉಚ್ಚಿಲ್ರವರು ನೂತನ ಶಾಲಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶೈಕ್ಷಣಿಕ ವರ್ಷವು ಮೇ 16ಕ್ಕೆ ಪ್ರಾರಂಭೋತ್ಸವದ ಮೂಲಕ ಆರಂಭಿಸಲಾಯಿತು. ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುವ ಮೂಲಕ ನಮ್ಮ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳು ಗಿಡಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಅರಿವು ಮೂಡಿಸಲಾಯಿತು. ನಮ್ಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಪ್ರತಿ ಶನಿವಾರದ ದಿನಗಳನ್ನು ವಿಶೇಷ ದಿನಗಳಾಗಿ ಆಚರಿಸಿ ವಿವಿಧ ಸ್ಪರ್ಧೆಯನ್ನು ಹಮ್ಮಿಕೊಂಡು ಬಹುಮಾನಗಳನ್ನು ಕೊಟ್ಟು ಮಕ್ಕಳಲ್ಲಿ ಸ್ಪರ್ಧಾ ಮನೋಭಾವನೆಯನ್ನು ಮೂಡಿಸುವಂತಾಯಿತು. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ನಮ್ಮ ಶಾಲೆಯಲ್ಲಿ ಶಿಕ್ಷಕ ದಿನಾಚರಣೆಯನ್ನು ಆಚರಿಸಿ ಸರ್ವಪಳ್ಳಿ ರಾಧಾಕೃಷ್ಣರವರ ಸ್ಮರಣೆಯನ್ನು ಮಾಡಲಾಯಿತು. ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಶಾಲೆಯ ಕಲಿಕೆಗೆ ಬೇಕಾದ ಕಿಟ್ಗಳನ್ನು ಮತ್ತು 10 ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಸಮೋತ್ಸವವನ್ನು ವಿತರಿಸಲಾಯಿತು. ಡಿಸೆಂಬರ್ 3ರಂದು ಸೈಂಟ್ ಆನ್ಸ್ ಶಾಲೆಯ ಡಿಗ್ರಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಅವರ ಶಿಕ್ಷಕರು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಮಲೇರಿಯಾದ ಬಗ್ಗೆ ಮಾಹಿತಿ, ರಸಪ್ರಶ್ನೆಗಳು, ಪದ್ಯವನ್ನು ಹಾಡಿಸುವುದು, ವಿನೋದದ ಆಟ ಹಾಗೂ ವಿವಿಧ ಚಟುವಟಿಕೆಗಳನ್ನು ಮಾಡಿಸಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸಿ ಬಹುಮಾನವನ್ನು ಪಡೆದಿದ್ದಾರೆ. ಬಹುಮಾನವನ್ನು ಸೈಂಟ್ ಆನ್ಸ್ ಶಾಲೆಯ ವಿದ್ಯಾರ್ಥಿಗಳೇ ಹಂಚಿಕೆ ಮಾಡಿದ್ದಾರೆ. ಅಕ್ಷರ ದಾಸೋಹ ವ್ಯವಸ್ಥೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನದಿಂದ ಅನುದಾನಿತ ಶಾಲೆಯ ಮಕ್ಕಳಿಗೆ ಉಚಿತ ಹಾಲು, ಮಧ್ಯಾಹ್ನದ ಬಿಸಿಯೂಟ ನೀಡಲಾಗುತ್ತದೆ. ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ. ಅನುದಾನಿತ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಉಚಿತ ಪಠ್ಯಪುಸ್ತಕ ನೀಡಲಾಗುತ್ತಿದೆ. ಸಮವಸ್ತ್ರ ಆಡಳಿತ ಮಂಡಳಿಯ ವತಿಯಿಂದ ನೀಡಲಾಗುತ್ತಿದೆ. ಶಾಲಾ ಗ್ರಂಥಾಲಯ. ಶಾಲಾ ಗ್ರಂಥಾಲಯದಲ್ಲಿ 2500ಕ್ಕೂ ಮಿಕ್ಕಿ ಪುಸ್ತಕಗಳಿದ್ದು ಇದರ ಸದುಪಯೋಗವನ್ನು ಮಕ್ಕಳು ಪಡೆಯುತ್ತಿದ್ದಾರೆ. ಕನ್ನಡ ಪತ್ರಿಕೆ ಲಭ್ಯವಿದ್ದು ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆಯುತ್ತಿದ್ದಾರೆ. ಕ್ರೀಡೆಗಳು, ಪಂದ್ಯಾಟಗಳು. ಶಿಕ್ಷಣ ಇಲಾಖೆಯು ಏರ್ಪಡಿಸುತ್ತಿರುವ ಕ್ಲಸ್ಟರ್, ಹೋಬಳಿ, ತಾಲೂಕು ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರಶಸ್ತಿಗಳನ್ನು ಪಡೆದು ವಿಜೇತರಾಗಿದ್ದಾರೆ.
ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಮೋಹನ್ ದಾಸ್ ರೈ ಬಿ ಇವರಿಗೆ ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆಗಳು. ಶಾಲಾ ದತ್ತಿನಿಧಿಗಳು. ಶಾಲೆಯಲ್ಲಿ ಇದುವರೆಗೆ 11 ದತ್ತಿನಿಧಿಗಳು ಸ್ಥಾಪಿತಗೊಂಡಿದೆ. ನಿನ್ನೆ ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ದತ್ತಿನಿಧಿಗಳ ಆಶಯದಂತೆ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮುಂದಿನ ದಿನಗಳಲ್ಲಿ ನೂತನ ಆಡಳಿತ ಮಂಡಳಿಯಿಂದ ನಮ್ಮ ಶಾಲಾ ಮಕ್ಕಳಿಗೂ ಶಾಲಾ ಬಸ್ಸಿನ ವ್ಯವಸ್ಥೆ ಇರುತ್ತದೆ ಎಂದು ಹೇಳಲು ತುಂಬ ಸಂತೋಷ ಪಡುತ್ತೇನೆ. ಮಕ್ಕಳ ಗುಣಮಟ್ಟದ ಶಿಕ್ಷಣ, ಶಾಲಾ ಶಿಸ್ತು ಹಾಗೂ ಶಾಲೆಯ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುತ್ತಿರುವ ಆಡಳಿತ ಮಂಡಳಿಗೆ, ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ ವಂದಿಸುತ್ತಾ ನನ್ನ ಸಂಕ್ಷಿಪ್ತ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಪ್ರಾಥಮಿಕ ಶಾಲೆಯ ಶೈಕ್ಷಣಿಕ ಶಾಲಾ ವಾರ್ಷಿಕ ವರದಿಯನ್ನು ನಮ್ಮ ಮುಂದಿಟ್ಟ ಮುಖ್ಯೋಪಾಧ್ಯಾಯಿನಿ ಮೇಘಲತಾ ಉಚ್ಚಿಲ್ ಇವರಿಗೆ ವಂದನೆಗಳು. ಮಕ್ಕಳ ಸೃಜನಾತ್ಮಕತೆಯ ಬೆಳಕಿಗೆ ಶಾಲಾ ಸಂಚಿಕೆಯು ಒಂದೊಳ್ಳೆಯ ವೇದಿಕೆ. ಮಕ್ಕಳೇ ಬರೆದ ಅಥವಾ ಸಂಗ್ರಹಿಸಿದ ಕಥೆ, ಕವನ, ನುಡಿಮುತ್ತು, ಗಾದೆಗಳು, ಒಗಟು ಹೀಗೆ ವಿವಿಧ ವಿಷಯಗಳನ್ನು ಒಳಗೊಂಡ ಈ ವರ್ಷದ ಶಾಲಾ ಸಂಚಿಕೆ ಬೆಳಕು ಇಂದು ಅನಾವರಣಗೊಳ್ಳಲಿದೆ. ಈ ಬೆಳಕಿನ ಕುರಿತಾಗಿ ಬೆಳಕು ಚೆಲ್ಲಲಿದ್ದಾಳೆ 10ನೇ ತರಗತಿಯ ವಿದ್ಯಾರ್ಥಿನಿ ಶ್ರೇಯಾ. ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಡಕು ಮೊಳೆಗಳ ಸೇರದಿರು, ಭಾಸ್ಕರನನುಗ್ರಹವೇ ನೂತನ ಜೀವನ ಸತ್ವ, ಮೃತ್ಯು ನನಗಲ್ಪತೆ ಮಂಕುತಿಮ್ಮ. ಮನುಷ್ಯನ ಜೀವನ ಬಹುದೀರ್ಘವಾದದ್ದು. ಇಲ್ಲಿ ಅವಕಾಶಗಳು ವಿಫಲ. ಆ ಅವಕಾಶಗಳನ್ನು ಬಳಸಿಕೊಂಡು ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ವಿಶಾಲವಾದ ಮನೋಭಾವ ಹೊಂದಬೇಕು. ಕತ್ತಲೆಯ ಜೀವನ ನಮ್ಮದಾಗದೆ ಎಲ್ಲರಿಗೂ ಭೇದ ಭಾವಗಳನ್ನು ಬೆಳಕು ನೀಡುವ, ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವ ಸೂರ್ಯನಂತೆ ನಾವಿರಬೇಕು ಎಂದಿದ್ದಾರೆ DVG ಅವರು ತಮ್ಮ ಕಗ್ಗದಲ್ಲಿ. ಅಂದರೆ ಇಲ್ಲಿ ನಾವು ಕೂಡ ಸಮಾಜದಲ್ಲಿ ಉತ್ತಮ ನಾಗರಿಕನಾಗಲು, ಎಲ್ಲರೊಂದಿಗೂ ಉತ್ತಮ ರೀತಿಯಲ್ಲಿ ಒಗ್ಗಟ್ಟಿನಿಂದ ಬಾಳಬೇಕಾದರೆ ನಮಗೆ ಜ್ಞಾನ ಮುಖ್ಯ. ಬೆಳಕೆಂಬ ಜೀವನವನ್ನು ಪಡೆದು ತಮ್ಮವೆಂಬ ಕತ್ತಲೆಯನ್ನು ತೊಲಗಿಸಿ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಸಾಗಲು ಶಾಲೆ ಎಂಬ ವಿದ್ಯಾದೇಗುಲದ ಅವಶ್ಯಕತೆ ಇದೆ. ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳ ಪ್ರೀತಿಯನ್ನು ಗುರುತಿಸಿ ಪ್ರೋತ್ಸಾಹಿಸಿ ಅವರ ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿ ವಿಕಸಿತಗೊಳಿಸುತ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯಿಂದ ಬಿಡುಗಡೆಗೊಳಿಸಿದ ಬೆಳಕು ಎಂಬ ಸಂಚಿಕೆಯು ಗಾದೆ ಮಾತುಗಳು, ನುಡಿಮುತ್ತುಗಳು, ಸುಭಾಷಿತಗಳು, ರಸಪ್ರಶ್ನೆಗಳು, ಮಹಾನ್ ವ್ಯಕ್ತಿಗಳ ಬಗ್ಗೆ ಲೇಖನಗಳು, ವಚನಗಳು, ಶ್ಲೋಕಗಳು, ಚಿತ್ರಗಳು, ಒಗ್ಗಟ್ಟುಗಳು, ವಿಜ್ಞಾನದ ವಿಸ್ಮಯ ವಿಚಾರಗಳು ಇತ್ಯಾದಿ ವಿಷಯಗಳನ್ನು ಕನ್ನಡ ಹಾಗೂ ಆಂಗ್ಲ ಭಾಷೆಯಲ್ಲಿ ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳನ್ನು ಮೂಡಿಸಿ ಜ್ಞಾನದ ಬೆಳಕನ್ನು ಹರಿಸುವ ಕಾರ್ಯವನ್ನು ನಡೆಸಲು ಸಹಕಾರಿಯಾಗುವಂತಿದೆ. ಧನ್ಯವಾದಗಳು. Now I request our chief guest Shri Mattadi to release the school magazine of pre-primary section. Now I request Professor Mrs. Bhuvaneshwari Hegde to release the school magazine of aided higher primary school. I also kindly request other dignitaries to join the chief guest for the release. Thank you, sir. Thank you, ma'am. ಪೂರ್ವ ಪ್ರಾಥಮಿಕ ವಿಭಾಗದ ಶಾಲಾ ಸಂಚಿಕೆಯನ್ನು ಅನಾವರಣಗೊಳಿಸಿದ ಶ್ರೀ ಮತ್ತಡಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೋಮೇಶ್ವರ ಪುರಸಭೆ ತಾವು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ದಿನ ನನ್ನ ಈ ಜೀವಮಾನದಲ್ಲಿ ಇದು ಪ್ರಥಮವಾಗಿ ಒಂದು ಪುಸ್ತಕ ಬಿಡುಗಡೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿತು. ನಾನು ಸ್ವಲ್ಪ ಪುಸ್ತಕ ಓದುವ ಹವ್ಯಾಸಗಳು ಒಂದು ಕಾಲದಲ್ಲಿತ್ತು, ಈಗ ಸ್ವಲ್ಪ ಕಮ್ಮಿ ಆಗಿದೆ. ವಿದ್ಯಾರ್ಥಿಗಳು ಬರೆದ ಪುಸ್ತಕ ಭಾಳಷ್ಟು
ನಮ್ಮ ಪುಸ್ತಕ ಬಿಡುಗಡೆಗೆ ಪೂರ್ವದಲ್ಲಿ ಒಂದು ವಿದ್ಯಾರ್ಥಿನಿಯವರು ತಮ್ಮ ಅನಿಸಿಕೆಗಳನ್ನು DVG ಅವರ ಬರಹಗಳ ಆಧಾರದಲ್ಲಿ ಹೇಳಿದರು. ಅದೇ ರೀತಿ ತಮ್ಮ ಸೃಜನಶೀಲತೆ ಕ್ರಿಯೇಟಿವ್ ಹೇಗಿರ್ತದೆ ಎನ್ನುವುದನ್ನು ನೀವೆಲ್ಲ ಒಂದು ಪ್ರಸ್ತುತಪಡಿಸಲಿಕ್ಕೆ ಒಂದು ವೇದಿಕೆ ಶಾಲೆಯ ನಮ್ಮ ಇವತ್ತಿನ ಈ ಸಂದರ್ಭದಲ್ಲಿ ನಿಮಗೆ ಒದಗಿಸಿಕೊಟ್ಟಿದೆ. ಸಾಮಾನ್ಯವಾಗಿ ನಿಮಗೆ ಯಾರಿಗೂ ನಾವು ಬರೆಯುತ್ತೇವೆ ಎನ್ನುವಂಥದ್ದು ಆರಂಭದಲ್ಲಿ ಯಾರಿಗೂ ಇರುವುದಿಲ್ಲ. ನಾನು ಬರೀಬೇಕೆನ್ನುವಂಥದ್ದು ಕೂಡ ಇರುವುದಿಲ್ಲ. ನಮ್ಮಲ್ಲಿರುವ ಕ್ರಿಯೇಟಿವ್ನೆಸ್, ನಮ್ಮಲ್ಲಿ ಹೇಗೆ ನಮ್ಮ ಸೃಜನಶೀಲತೆ ನಮ್ಮಲ್ಲಿ ಹೇಗಿದೆ ಎನ್ನುವುದನ್ನು ಇನ್ನೊಬ್ಬರಿಗಿಂತಲೂ ನಾವೇ ಗುರುತಿಸ್ಕೊಳ್ಬೇಕಾಗ್ತದೆ. ಇನ್ನೊಬ್ಬರು ನಮ್ಮನ್ನು ಸೂಚಿಸ್ತಾರೆ, ನೀನು ಹೀಗೆ ಮಾಡಬಹುದು, ಮಾಡಬಲ್ಲೆ. ಆದರೆ ನಮ್ಮನ್ನು ನಾವು ಸಡನ್ನಾಗಿ ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ. ಎಲ್ಲ ವಿದ್ಯಾರ್ಥಿಗಳಿದ್ದೀರಿ, ಸಡನ್ನಾಗಿ ನಾವು ಇವತ್ತು ಚೇಂಜ್ ಆಗ್ತೇವೆ ಅನ್ನುವಂಥದ್ದಾಗೋದಿಲ್ಲ. ನಮ್ಮ ಹ್ಯಾಬಿಟ್ಸ್, ನಮ್ಮ ಆ್ಯಟಿಟ್ಯೂಡ್, ನಾವೇನು ಪ್ರತಿದಿನ ನಾವು ನಮ್ಮನ್ನು ಬದಲಿಸ್ಕೊಂಡು ನಮ್ಮ ಎಲ್ಲ ಜೀವನ ಕ್ರಮಗಳನ್ನು ಬದಲಿಸಿದಾಗ ನಮ್ಮ ಬುದ್ಧಿಶಕ್ತಿ, ನಮ್ಮ ಆಲೋಚನೆಗಳು, ನಮ್ಮ ಚಿಂತನೆಗಳು, ಭಾವನೆಗಳು ವಿದ್ಯಾರ್ಥಿಗಳಲ್ಲಿ ಒಂದು ನಾನು ವಿನಂತಿ ಮಾಡುತ್ತಾ, ಮತ್ತು ಮನೆಯವರಿದ್ದೀರಿ, ನನಗೆ ಬಹಳ ಖುಷಿಯಾದದ್ದು ಇವತ್ತಿನ ಶಾಲಾ ನಾವೆಲ್ಲ ಸಣ್ಣವರಿರುವಾಗ ಒಂದು ವಾರ್ಷಿಕೋತ್ಸವ ಅಂದರೆ ಅದು ಊರಿನ ಹಬ್ಬದಾಗಿ ಆಗ್ತಿತ್ತು. ಎಲ್ಲರೂ ಸೇರ್ತಿದ್ದೆವು. ಬೆಳಿಗ್ಗೆ ಸಂಜೆಗೆ ಇಷ್ಟೊತ್ತಿಗೆ ನಾವು ಶಾಲೆಗೆ ಬಂದರೆ ಬೆಳಿಗ್ಗೆ ತನಕ ಇರ್ತಿತ್ತು. ಈಗ ಕಾಲ ಬದಲಾಗಿದೆ, ಬೇರೆ ಬೇರೆ ಕಾರಣಗಳಿರ್ಬೋದು, ಕಷ್ಟ. ಆದರೂ ಕೂಡ ಯಾವುದೇ ಜಾತಿ, ಧರ್ಮ, ಪಕ್ಷ, ಯಾವುದೇ ಮತ ಭೇದ ಭಾವ ಇಲ್ಲದೆ ಸೇರುವಂಥ ಒಂದು ಶಾಲೆಯ ಒಂದು ಈ ಸಂದರ್ಭದಲ್ಲಿ ನಮ್ಮಲ್ಲಿರುವ ಧನಾತ್ಮಕವಾದ ಭಾವನೆಗಳನ್ನು ನಾವು ಹೇಗೆ ಹೆಚ್ಚಿಸ್ಕೊಳ್ಬೋದು? ಹುಟ್ಟಿನಿಂದ ಬೈ ಬರ್ತ್ ನಾವು ಯಾರು ಹೀಗೆ ಆಗ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಾವು ಏನು ನಾವೇನು ಮತ್ತೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇದ್ದೇವೆ, ಅದರ ಮೂಲಕ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ. ವ್ಯಕ್ತಿತ್ವ ಅನ್ನುವಂಥದ್ದು ಅಥವಾ ಪರ್ಸನಾಲಿಟಿ ಅನ್ನುವಂಥದ್ದು ದೈಹಿಕವಾಗಿ ಮಾತ್ರ ಅಲ್ಲ. ಬಹುಶಃ ನಾವು ಒಂದು ಪರ್ಸನಾಲಿಟಿ ಬಗ್ಗೆ ಮಾತಾಡುವಾಗ ಒಳ್ಳೆ ಪರ್ಸನಾಲಿಟಿ ಇದೆ. ಈಗ ನಮ್ಮ ಸ್ನೇಹಿತರು ಕೆಲವರು ತುಂಬ ಸುಖೇಶ್ ಅವರಿದ್ದಾರೆ, ಒಳ್ಳೆ ಪರ್ಸನಾಲಿಟಿ ಇದೆ. ನಮಗಿಲ್ಲ. ಪರ್ಸನಾಲಿಟಿ ದೈಹಿಕ ಮಾತ್ರ ಅಲ್ಲ, ನಮ್ಮ ಇಡೀ ನಮ್ಮ ವ್ಯಕ್ತಿತ್ವವನ್ನು ಏನು ರಚನೆ ಮಾಡ್ತೇವ, ನಾವು ಹೇಗೆ ನಿರೂಪಣೆ ಮಾಡ್ತೇವೆ, ಅದು ನಮ್ಮ ವ್ಯಕ್ತಿತ್ವವನ್ನು ನಿರೂಪಿಸ್ತದೆ. ಹಾಗೆ ವಿದ್ಯಾರ್ಥಿಗಳು ಬಹುಶಃ ಒಂದು ಸಲ ವಿದ್ಯಾರ್ಥಿಗಳಿಗೆ ಸಿಗುವಂಥ ಅವಕಾಶಗಳು ಮತ್ತೆ ಸಿಗುವುದಿಲ್ಲ. ನಾವೆಲ್ಲ ಈಗ ವಿದ್ಯಾರ್ಥಿಗಳೇ ನಾವು, ಬಟ್ ಶಾಲಾ ಶಿಕ್ಷಣ ನಮಗೆ ಕುಳಿತುಕೊಂಡು ಓದಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಓದಲಿಕ್ಕೆ ಸಾಧ್ಯನೂ ಇಲ್ಲ. ಆದರೆ ನಿಮಗೆ ಇವತ್ತು ಏನು ಮಾಡಬೇಕೆನ್ನುವಂಥದ್ದೊಂದು ಆಯ್ಕೆ ಮಾಡುವಂಥದ್ದೇ. ನಾನು ಒಂದು ಮೌಲ್ಯಗಳು, ನಮ್ಮನ್ನು ಮೌಲ್ಯಗಳಿಂದ ನಾವು ಹೇಗೆ ಕೂಡಿಕೊಂಡಿರ್ತೇವೆ, ಮೌಲ್ಯಗಳನ್ನು ಹೇಗೆ ನಾವು ಕಲಿತುಕೊಳ್ತಾ ಇದ್ದೇವೆ, ನಮ್ಮ ವ್ಯಕ್ತಿತ್ವ, ವೈಯಕ್ತಿಕವಾದ ಮೌಲ್ಯಗಳೇನು, ನಾನು ಹೇಗಿರಬೇಕು, ನಾನು ಯಾವ ರೀತಿ ಇನ್ನೊಬ್ಬರೊಟ್ಟಿಗೆ ವ್ಯವಹಾರ ಮಾಡಬೇಕು, ಹೇಗೆ ಜನರಿಗೆ ನಾವೊಂದು ಪ್ರೀತಿ, ವಿನಯ, ನಮ್ಮಲ್ಲಿ ಏನು ಒಳ್ಳೆಯ ಗುಣಗಳನ್ನು ಹೇಗೆ ನಿರೂಪಿಸಬೇಕೆನ್ನುವಂಥದ್ದು ಮೌಲ್ಯಗಳು. ಹಾಗೆ ಸಾಮಾಜಿಕ ಮೌಲ್ಯ ಸಂದರ್ಭದಲ್ಲಿ ಇವತ್ತಿನ ದಿನದಲ್ಲಿ, ಈಗಿನ ಕಾಲಘಟ್ಟದಲ್ಲಿ ಆಗುವಂಥ ಸಾಮಾಜಿಕವಾದ ವಾತಾವರಣ ಏನಿದೆ, ಮನಸ್ಸನ್ನು ಒಂಥರ ಛಿದ್ರಗೊಳಿಸುವಂಥ ವಾತಾವರಣ ಏನಿದೆ, ಈ ಸಂದರ್ಭದಲ್ಲಿ ನಾವು ಪರಸ್ಪರ ಸಮಾಜದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ, ಸಹಕಾರದಿಂದ ಬದುಕುವಂಥ ಸಾಮಾಜಿಕ ಮೌಲ್ಯಗಳನ್ನು ಕೊಡಬೇಕು. ಆವಾಗ ನಮ್ಮ ವ್ಯಕ್ತಿತ್ವಕ್ಕೆ ಅದನ್ನು ಭೂಷಣವಾಗ್ತದೆ. ಅದೇ ರೀತಿ ರಾಷ್ಟ್ರೀಯ ಮೌಲ್ಯಗಳು, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಜನ, ನಮ್ಮ ಊರು ಎಲ್ಲವೂ ಕೂಡ ಪ್ರತಿಯೊಂದು ಈ ದೇಶದಲ್ಲಿರುವಂಥ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮರ, ಗಿಡ ಎಲ್ಲವೂ ಕೂಡ ಜೀವ ಇರುವಂಥದ್ದು. ಮತ್ತು ಇವತ್ತು ಕೂಡ ಚಲನ ಇಲ್ಲದಿದ್ದರೂ ಕೂಡ ಅದು ಜೀವ ಇರುವಂಥದ್ದನ್ನು ನಾವು ಪ್ರೀತಿಸಬೇಕು, ಗೌರವಿಸಬೇಕು. ನಾವು ಎಲ್ಲರ ಹಾಗೆ ಬದುಕಬೇಕು. ಈ ನೆಲವನ್ನು ಪ್ರೀತಿಸುವಂಥದ್ದು, ಇಲ್ಲಿ ಜಲ, ನೆಲ ಎಲ್ಲವೂ ಕೂಡ ಒಬ್ಬರಿಗೆ ಅಲ್ಲ, ಅದು ಒಬ್ಬ ವ್ಯಕ್ತಿಗೆ ಅಲ್ಲ, ಅದು
ಅದು ಎಲ್ಲ ಸರ್ವರಿಗೂ ಸೇರಿದಂಥದ್ದು. ಆ ರೀತಿಯ ಒಂದು ಮೌಲ್ಯಗಳನ್ನು ರೂಢಿಸಿಕೊಂಡು, ಹಾಗೆ ಸಾಮಾನ್ಯವಾಗಿ ನಾವು ಶಾಲಾ ವಿದ್ಯಾರ್ಥಿ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡೋದು, ಪ್ರತಿಯೊಂದು ಮಗುವಿಗೂ ಕೂಡ ಆಸೆ ಇರ್ತದೆ, ನೋವು ಇರ್ತದೆ, ಬೇಸರ ಆಗ್ತದೆ, ಕೋಪ ಬರ್ತದೆ, ಎಲ್ಲವೂ ಆಗ್ತದೆ. ಅದಕ್ಕಾಗಿ ಅವರ ಜಾತಿ ಆಧಾರದಲ್ಲಿ, ಕಲರ್ ಬಗ್ಗೆ, ಅವರ ಪರಿಸ್ಥಿತಿ ಬಗ್ಗೆ ನಾವು ತುಂಬ ಅಸಹ್ಯ ಪಡುವಂಥದ್ದಾಗಲಿ ಅಥವಾ ಭೇದ ಭಾವ ಮಾಡಿಸುತ್ತೆ. ಒಂದು ಮಗುವನ್ನು ತುಂಬ ಮೊದಲಿನ ಕಾಲದಲ್ಲಿ ಬಹಳಷ್ಟು ನಾವೆಲ್ಲ ಅನುಭವಿಸಿದ್ದೇವೆ. ಎಲ್ಲರೂ ನಮ್ಮ ಕಲರ್ ಬಗ್ಗೆ, ಜಾತಿ ಬಗ್ಗೆ, ಧರ್ಮದ ಬಗ್ಗೆ ಎಲ್ಲ ಅವಮಾನ ಮಾಡುವಂಥದ್ದು, ಎಲ್ಲ ತಮಾಷೆ ಮಾಡೋದು. ಅದು ತಮಾಷೆ, ಒಬ್ಬರಿಗೆ ತಮಾಷೆ ಅಂತ ಆದರೆ ಇನ್ನೊಬ್ಬರಿಗೆ ನೋವಾಗ್ತದೆ. ಪ್ರಾಯದವರನ್ನು ತಮಾಷೆ ಮಾಡುವಂಥ ನೋಡಿದ್ದೇವೆ, ಆದರೆ ಅವರಿಗೆ ನೋವಾಗ್ತದೆ, ಭಯ ಆಗ್ತದೆ. ನಮಗೆ ತಮಾಷೆ, ಒಬ್ಬರಿಗೆ ನೋವು ಕೊಟ್ಟು ನಾವು ತಮಾಷೆ ಪಡೋದಲ್ಲ, ಒಬ್ಬರಿಗೆ ಖುಷಿ ಕೊಟ್ಟು ನಾವು ತಮಾಷೆ ಪಡುವಂಥದ್ದಾಗಲಿ. ಎಲ್ಲರಿಗೂ ಕೂಡ ಇಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಅವರ ಮನೆಯವರಿಗೆ ಒಳ್ಳೆಯ ವಾತಾವರಣ ಕೊಡುವಂತಾಗಲಿ. ಮಕ್ಕಳು ತಂದೆ ತಾಯಿಗಳನ್ನು ಪ್ರೀತಿಸುವಂಥದ್ದು, ತಂದೆ ತಾಯಿಗಳೊಟ್ಟಿಗೆ ಅನನ್ಯವಾಗಿರುವಂಥದ್ದು, ಹಿರಿಯರನ್ನು ಗೌರವಿಸುವಂಥದ್ದು ಬರಲಿ. ಹಾಗೆ ತನ್ನ ಮಕ್ಕಳಲ್ಲಿ ಒಂದು ಮಹಿಳಾ, ತುಂಬ ಜನ ಹೆಣ್ಮಕ್ಕಳಿದ್ದಾರೆ, ಹಾಗೆ ಮಹಿಳೆಯರಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ಮನೆಯವರು ಎಲ್ಲ ಇದ್ದಾರೆ. ಹೆಣ್ಣು ಮಗು ಪ್ರತಿ ಹಂತದಲ್ಲಿ, ನಾನು ಸ್ಪೆಸಿಫಿಕ್ ಆಗಿ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇಲ್ಲ, ಆದರೂ ಮಕ್ಕಳು ಸಾಮಾನ್ಯ ಹೆಣ್ಣು ಮಕ್ಕಳ ಬಗ್ಗೆ ಹೆಚ್ಚು ಗಮನ. ಆ ಮಗು ಮನೆಗೆ ಬಂದಾಗ ಬರುವ ಸಂದರ್ಭದಲ್ಲಿ ಅವರ ಯಾವ ರೀತಿ ಆ ಮಗುವಿನಲ್ಲಿ ಯಾವ ರೀತಿಯ ಭಾವನೆಗಳಿದೆ, ಏನು ಖಿನ್ನತೆ ಇದೆ, ಏನು ಭಯ ಇದೆ, ಏನು ಸಮಸ್ಯೆ ಇದೆ ಅಂತ ಕೇಳುವಂಥದ್ದನ್ನು ನಾವು ಕನಿಷ್ಠ ಮಟ್ಟಕ್ಕಾದರೂ ನಾವು ಒಂದು ದಿವಸದಲ್ಲಿ ಒಮ್ಮೆ ಆದರೂ ಕೇಳಬೇಕಾಗ್ತದೆ. ಯಾಕೆಂದರೆ ಈ ಕಾಲಘಟ್ಟದಲ್ಲಿ ಅವರಿಗಾಗುವ ವೇದನೆಗಳನ್ನು ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ಯಾವತ್ತೂ ಕೂಡ ಒಬ್ಬಂಟಿತನವನ್ನು ನಾವು ಹುಟ್ಟಿಸಲಿಕ್ಕೆ ಬಾರದು. ಒಬ್ಬಂಟಿತನ ನಮ್ಮನ್ನು ಯಾವ ರೀತಿ ಕೊಂಡೋಗ್ತದೆ ಆಗೋದಿಲ್ಲ. ನಾವೆಲ್ಲ ಸಹಕಾರದಿಂದ, ಹೀಗಾಗಿ ಬೇರೆ ಬೇರೆ ವ್ಯವಸ್ಥೆಗಳಿದೆ ಶಾಲೆಗಳಲ್ಲಿ ಕೂಡ. ಆದರೆ ಒಬ್ಬಂಟಿತನವನ್ನು ಇದ್ದಂಥ ಸಂದರ್ಭದಲ್ಲಿ ಯಾರ ಹತ್ರ ಕೂಡ ಒಬ್ಬ ಕರೆದು ಕೇಳುವಂಥ ಮನಸ್ಥಿತಿ ಬರಲಿ. ಎಲ್ಲ ಈಗ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಕೈ ಜೋಡಿಸುವಂಥ ಗುಣ ಬರಲಿ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. Now I request our chief guest Shri Prashant KS to address the gathering. ಉಚ್ಚಿಲಬೋವಿ ಅನ್ನುವಂಥ ಊರು, ಅದು ಊರಿನ ಹೆಸರ ಶಾಲೆಯ ಹೆಸರು ಅನ್ನುವಂಥದ್ದು ನಾನು ಮತ್ತೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಊರಿಗೆ ಅಸ್ತಿತ್ವವನ್ನು, ಹೆಸರನ್ನು ತಂದುಕೊಟ್ಟಂಥ ಶಾಲೆ ಅಂತ ನಾನು ಭಾವಿಸ್ತೇನೆ. ತನ್ನದೇ ಆದಂಥ ಇತಿಹಾಸವನ್ನು ಹುಟ್ಟಿ ಹಾಕಿಕೊಂಡು ಉಚ್ಚಿಲಬೋವಿ ಅಂತ ಹೇಳುವಾಗ ತಕ್ಷಣಕ್ಕೆ ನೆನಪಾಗುವಂಥದ್ದು ಯಾವುದೋ ಒಂದು ಪ್ರದೇಶ ಅಲ್ಲ, ಆ ಶಾಲೆಯನ್ನು ನೆನಪಿಸುವಂತಹ ಒಂದು ಇತಿಹಾಸ ಇಲ್ಲಿರುವಂಥದ್ದು. ಯಾರೋ ಅಪರಿಚಿತರು ಸಿಕ್ಕಿದಾಗ ಯಾವ ಊರು ಅಂತ ಕೇಳಿದಾಗ ಉಚ್ಚಿಲ ಅಂತ ಹೇಳಿದ ತಕ್ಷಣ ಒಂದು ಚಿಕ್ಕ ಉದಾಹರಣೆ ಹೇಳ್ಬೇಕು. ಸುಖೇಶ್ರವರು ಒಂದು 2-3 ದಿನಗಳ ಹಿಂದೆ ನಾವು ಭೇಟಿಯಾಗಿದ್ದೆವು. ಹೀಗೆ ಮಾತ್ರ ಯಾವ ಊರು ಅಂತ ಕೇಳಿದ ತಕ್ಷಣ ಉಚ್ಚಿಲ ಅಂತ ಬಂದ ತಕ್ಷಣ ಮುಂದೆ ಬಂದಂಥದ್ದು ನಾನು ಉಚ್ಚಿಲಬೋವಿಯ ಸ್ಟೂಡೆಂಟ್ ಸರ್ ಹೇಳುವಂಥದ್ದು. ತನ್ನನ್ನು ಗುರುತಿಸಿಕೊಳ್ಳಿಕ್ಕೆ ಶಾಲೆಯ ಹೆಸರನ್ನು ಬಳಸಿಕೊಳ್ಳುವಂಥದ್ದು ವಿಶೇಷವಾದಂಥ ಒಂದು ಅನುಭವ. ಅಂತಹ ಅನೇಕ ವಿದ್ಯಾರ್ಥಿಗಳನ್ನು ಹುಟ್ಟು ಹಾಕಿದಂಥ ಶಾಲೆ ಇದು. ನಾನು ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿರುವಂಥ ಹಿರಿಯರು, ಲೇಖಕಿಯಾದಂಥ ಭುವನೇಶ್ವರಿ ಮೇಡಮ್ ಹತ್ರ ಒಂದು ರಿಕ್ವೆಸ್ಟ್ ಮಾಡಲಿಕ್ಕಿದ್ದಂಥದ್ದು, ಕೂತು ಆಲೋಚನೆ ಮಾಡ್ತಾ ಇದ್ದಂಥದ್ದು, ಆ ಹಳೆ ವಿದ್ಯಾರ್ಥಿ ಅನ್ನುವಂಥ ಶಬ್ದವನ್ನು ಈ ಸ್ಥಳದಿಂದ ತೆಗೆದುಹಾಕುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಯಾಕೆ ಹೇಳಿದ್ರೆ ಇಂಥ ಶಾಲೆಗಳಲ್ಲಿ ಕಲಿತಂಥ ವಿದ್ಯಾರ್ಥಿಗಳನ್ನು ಹಳೆಯ ವಿದ್ಯಾರ್ಥಿಗಳು ಅನ್ನುವಂಥ ಸಂಬೋಧಿಸುವಂಥದ್ದು ನಾವು ಸ್ವಲ್ಪ ಬೇಸರ ತರ್ತದೆ. ಅವರಲ್ಲಿ ಅನುಭವಗಳು ಅಷ್ಟು ಹೊಸತಾಗಿರುವಾಗ, ನೆನಪುಗಳು ಅಷ್ಟು ಹೊಸತಾಗಿರುವಾಗ ಅದು ಯಾವುದೇ ಕಾರಣಕ್ಕೂ ಹಳೆತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾನು ಅನೇಕ ಕನ್ನಡ ಶಿಕ್ಷಕರ ಕೇಳಿದ್ದೆ. ಅದಕ್ಕೊಂದು ಪರ್ಯಾಯ ಶಬ್ದವನ್ನು ಹುಡುಕಬೇಕು. ಹಳೆಯ ವಿದ್ಯಾರ್ಥಿ ಹೇಳುವಾಗ ಅದು ಹೆಮ್ಮೆ ಅನಿಸಿದ್ರೂ ಸಮೇತ ಅದರ ಬದಲಾಗಿ ಒಂದು ಹೊಸ ಶಬ್ದವನ್ನು ಹುಡುಕಬಹುದು ಅನ್ನುವಂಥದ್ದಕ್ಕೆ ಒಂದು ಇಲ್ಲಿ ಈ ಸ್ಥಳ ಪ್ರಯತ್ನವನ್ನು ಪ್ರಾರಂಭಿಸಲಿದ್ದು ನಾನು ಭಾವಿಸ್ತೇನೆ. ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೇನೆ ಹೇಳಿದರೆ, ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು, ಸಾಕಷ್ಟು ವಿದ್ಯಾರ್ಥಿಗಳ ಪರಿಚಿತರು ನನಗೆ. ಆ ವ್ಯಕ್ತಿತ್ವ ನನ್ನನ್ನು ಸಾಕಷ್ಟು ಆಲೋಚನೆ ಮಾಡುವ ಹಾಗೆ ಮಾಡಿದೆ. ಇವತ್ತು ನಾವು ಒಳ್ಳೆಯ ಶಾಲೆ ಯಾವುದು ಅಂತ ಕೇಳುವಾಗ ಮಾನದಂಡಗಳನ್ನು ಹೇಳುವಂಥದ್ದು, ಒಳ್ಳೆಯ ರಿಸಲ್ಟ್ ಕೊಡಬೇಕು, ಶಿಸ್ತನ್ನು ರೂಪಿಸಬೇಕು, ಒಳ್ಳೆಯ ಉದ್ಯೋಗಕ್ಕೆ ಅವರನ್ನು ಸಿದ್ಧಪಡಿಸಬೇಕು, ಸ್ಪರ್ಧಾತ್ಮಕ ಯುಗಕ್ಕೆ ಅವರನ್ನು ಸಿದ್ಧಪಡಿಸಬೇಕು ಅಂತಹ ಶಬ್ದಗಳನ್ನು ಹೇಳ್ತೇವೆ ಹೊರತು ಸಂಸ್ಕಾರವನ್ನು ಕಲಿಸಿಕೊಡ್ಬೇಕು, ಸಂಸ್ಕೃತಿಯನ್ನು ಉಳಿಸುವಂತಹ ವಿದ್ಯಾರ್ಥಿಗಳನ್ನು ರೂಪಿಸಬೇಕು, ಮೌಲ್ಯಾಧಾರಿತವಾದಂತಹ ಶಿಕ್ಷಣ ಕೊಡಬೇಕನ್ನುವಂಥ ಶಬ್ದವನ್ನು ಕೇಳಿದ್ರೆ ಅದು ದುರಂತ ಈಗಿನ ವ್ಯವಸ್ಥೆ ಅದು. ಆದರೆ ಇಂಥ ಸಂಸ್ಥೆಗಳು ಯಾಕೆ ಇವತ್ತಿಗೂ ಸಮೇತ ಆ ಶ್ರೇಷ್ಠತೆಯನ್ನು ಉಳಿಸಿಕೊಂಡಿದೆ ಹೇಳಿದರೆ, ವಿದ್ಯಾರ್ಥಿ ಜೀವನದಲ್ಲಿ ಸಂಸ್ಕಾರವನ್ನು ಕಲಿಸಿ
ಮೌಲ್ಯಾಧಾರಿತವಾದಂತಹ ಶಿಕ್ಷಣವನ್ನು ಕೊಟ್ಟಂತಹ ಸಂಸ್ಥೆಗಳು ಉಚ್ಚಿಲ ಭೋವಿ ಸಂಸ್ಥೆ. ಖಂಡಿತವಾಗಿ ಹೆಮ್ಮೆ ಹೇಳ್ಬೋದು. ಕರತಾಡನ ಕೇಳಲೇಬೇಕಾದಂತಹ ವಾಕ್ಯಗಳು. ಮುಂದೆ ಗೊತ್ತಿಲ್ಲ ಆ ಇತಿಹಾಸವನ್ನ ಹೇಗೆ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಬೋದು ಅನ್ನುವಂಥದ್ದು ಸೇರಿದಂಥ ಎಲ್ಲ ಪೋಷಕರಲ್ಲಿ, ಹೆತ್ತವರಲ್ಲಿ, ಸಮುದಾಯದವರಲ್ಲಿ ಒಂದು ವಿನಂತಿ: ಶಾಲೆಗಳನ್ನು ಹೋಲಿಕೆ ಮಾಡುವಾಗ ಮಾನದಂಡಗಳು ರಿಸಲ್ಟ್ ಆಗದೇ ಇರಲಿ. ಯಾವ ಶಾಲೆಯಲ್ಲಿ ಜೀವನಕ್ಕೆ ಬೇಕಾದಂಥ ಶಿಕ್ಷಣ ಸಿಗ್ತದ, ಜೀವನ ಕೇಂದ್ರಿತವಾದಂಥ ಮೌಲ್ಯಾಧಾರಿತವಾದಂಥ ಶಿಕ್ಷಣ ಸಿಗ್ತದೋ ಅದು ಖಂಡಿತ ಯಾವತ್ತಿಗೂ ಇತಿಹಾಸದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸುವಂಥ ಶಾಲೆಗಳಾಗಿರ್ತದೆ. ಅಂಥದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಉಚ್ಚಿಲ ಭೋವಿ ಶಾಲೆ ಅಂತ ಹೇಳ್ತಾ ಒಂದು ಚಿಕ್ಕ ಉದಾಹರಣೆ ಮೂಲಕ ನಾನು ಮಾತನ್ನು ಮುಗಿಸ್ತೇನೆ. 1-2 ದಿನಗಳ ಹಿಂದೆ ಒಂದು ದೊಡ್ಡ ಶಾಲೆಗೆ ಹೋಗಿದ್ದೆ. ಮಂಗಳೂರಲ್ಲಿ ಯಾವುದು ಬೆಸ್ಟ್ ಸ್ಕೂಲ್ ಅಂತ ಕೇಳಿದರೆ ಆ ಶಾಲೆ ಹೆಸರನ್ನು ಹೆಚ್ಚಿನವರು ಹೇಳ್ಬೋದು. ಆ ಶಾಲೆಗೆ ಹೋಗಿದ್ದೆ. ಶಾಲೆ ಕಟ್ಟಡದ ಒಳಗಡೆ ಹೋಗುವಾಗಲೇ ವಾಚ್ಮ್ಯಾನ್ ನಿಲ್ಲಿಸ್ತಾನೆ, ಕೇಳ್ತಾನೆ ಎಲ್ಲಿಗೆ ಹೇಳಿ. ಪರಿಚಯ ಹೇಳಿದ ನಂತರ ಒಳಗೆ ಬಿಡ್ತಾನೆ. ಸಾಕಷ್ಟು ವಿಚಾರಣೆ ಅಲ್ಲಿ ಆ ಹಂತದಲ್ಲಿ ಆಗ್ತದೆ. ಅದೇ ಸ್ವಲ್ಪ ನೋವು ಕೊಡುವಂಥದ್ದು. ಒಂದು ಶಾಲೆಗೆ ಹೋಗುವಾಗ ಆ ರೀತಿಯ ವಾತಾವರಣ ಬರುವಂಥದ್ದು. ಆಯಿತು, ಒಳಗೆ ಹೋದ ತಕ್ಷಣ ಒಬ್ಬ ವಿದ್ಯಾರ್ಥಿ ಹತ್ರ ಕೇಳಿದೆ, ಹೆಡ್ ಮಿಸ್ಟ್ರೆಸ್ ಎಲ್ಲಿರುವಂಥದ್ದು, ಅವರದೇ ಭಾಷೆಯಲ್ಲಿ ಕೇಳಿದಂಥದ್ದು. ಅವನು ತಿರುಗಲಿಲ್ಲ, ಹೀಗೆ ಮಾಡಿ ಅಲ್ಲಿ ಹೇಳಿ ಹೀಗೆ ಮಾಡಿ ಹೋದ ಅವನು. ವಿಚಿತ್ರ ಆಲೋಚನೆ ಮಾಡುವಂಥ ವಿಷಯ. ಆ ಸೌಜನ್ಯವನ್ನು ಬೆಳೆಸದಂತಹ ದೊಡ್ಡ ಶಾಲೆಗಳು ಒಂದು ಕಡೆ ಆದರೆ, ನಿನ್ನೆ 2 ದಿನಗಳ ಹಿಂದೆ ಅವತ್ತೇ ಸಂಜೆ ನಾನೊಂದು ಸ್ಕೂಲ್ ಡೇಗೆ ಹೋಗಿದ್ದೆ ವಾರ್ಷಿಕೋತ್ಸವಕ್ಕೆ, ಕಲ್ವೇರಿ ಅನ್ನುವಂಥ ಬೊಂಡಂತಿಲ ಅನ್ನುವಂಥ ಪ್ರದೇಶದಲ್ಲಿ. ಸಂಜೆ ಹೊತ್ತಾಗಿದೆ. ಶಾಲೆಯ ನನಗೆ ಮೊದಲಾಗಿ ಹೋಗ್ತಾ ಇದ್ದಂಥ ಶಾಲೆ ಅದು. ನಾನು ಹೋಗಲಿಲ್ಲ ಇಲ್ಲಿಯವರೆಗೆ. ಒಂದು ಮನೆ ಹತ್ರ ನಿಂತು ಕರೆದು ಕೇಳಿದೆ, ಶಾಲೆ ಎಲ್ಲಿ ಹೇಳಿ ಕೇಳಿದೆ. ಹೆಚ್ಚು ಕಡಿಮೆ 70 ವರ್ಷ ದಾಟಿದವರಾಗಿರ್ಬೋದು. ಹೀಗೆ ಮಾಡಿದ್ರು. ಒಳಗಿಂದ ಟಾರ್ಚ್ ತಂದರು, ಗೇಟ್ನ ಹೊರಗೆ ಬಂದರು, ಬನ್ನಿ ತೋರಿಸ್ತೇನೆ ಹೇಳಿ ನಡ್ಕೊಂಡು ಹೋಗಿ ಪ್ರಾರಂಭಿಸಿದರು. ವೈರುಧ್ಯಗಳನ್ನು ಗಮನಿಸಿದರೆ ಯಾವುದು ಜೀವನ ಶಿಕ್ಷಣ, ಯಾವುದು ಮೌಲ್ಯಾಧಾರಿತ ಶಿಕ್ಷಣ ಅನ್ನೋದಕ್ಕೆ ಹೆಚ್ಚಿನ ವಿವರಣೆ ಬೇಡ. ಆದ್ದರಿಂದ ನಾನು ಹೇಳುವಂಥದ್ದು, ಅಂಕಗಳು, ರಿಸಲ್ಟ್, ಉದ್ಯೋಗ, ಸ್ಪರ್ಧಾತ್ಮಕ ಇವೆಲ್ಲವನ್ನು ದೂರವಿಟ್ಟು ಮೌಲ್ಯಗಳ ಕಡೆಗೆ ಹೆಚ್ಚಿನ ಗಮನ ಕೊಡುವಂಥ ಸಂಸ್ಕೃತಿಯನ್ನು ನಾವೆಲ್ಲರೂ ಬೆಳೆಸಿಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಅಂಥ ಶಾಲೆಗಳು ನಮ್ಮದಾಗಬೇಕು. ಅಂಥ ಇತಿಹಾಸ ಇರುವಂಥ ಶಾಲೆ ಶಿಕ್ಷಕರಿಗೂ ಅದೇ ಕಿವಿ ಮಾತು. ಎಲ್ಲದರ ಜೊತೆಗೆ, ರಿಸಲ್ಟ್ನ ಜೊತೆಗೆ ಆ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ಕಡೆಗೆ ನಮ್ಮೆಲ್ಲರ ಗಮನ ಚಿತ್ತ ಇರಲಿ ಅಂತ ಆಶಿಸ್ತಾ, ಅದಕ್ಕೊಂದು ಮಾದರಿಯಾದಂಥ ಶಾಲೆ ಉಚ್ಚಿಲ ಭೋವಿ ಶಾಲೆ ಆಗಿದೆ. ಇನ್ನು ಮುಂದೆಯೂ ಆ ಸಂಸ್ಕೃತಿ ಮುಂದುವರಿಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶುಭವನ್ನು ಹಾರೈಸಿದ ಧನ್ಯವಾದ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಪ್ರೊಫೆಸರ್ ಶ್ರೀಮತಿ ಭುವನೇಶ್ವರಿ ಹೆಗಡೆ. ಇವರು ಖ್ಯಾತ ಹಾಸ್ಯ ಸಾಹಿತ್ಯದಲ್ಲಿ ವಿಶಿಷ್ಟ ಛಾಪನ್ನು ಮೂಡಿಸಿದವರು. ಮಂಗಳೂರು ವಿಶ್ವವಿದ್ಯಾನಿಲಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸಿದವರು. ಮುಗುಳು, ನಕ್ಕು ಹಗರಾಗಿ, ಎಂಥದ್ದು ಮಾರಾಯಿರೆ, ಹಾಸಾಬಾಸ, ಮೃಗಾಯ ಮುಂತಾದ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಧಾರವಾಡ ವಿದ್ಯಾವರ್ಧಕ ಸಂಘದ ರತ್ನಮ್ಮ ಹೆಗಡೆ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಡುಕೋಣೆ ರಮಾನಂದ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರತಿಷ್ಠಾನ ಬಹುಮಾನ, ಇನ್ಫೋಸಿಸ್ ಫೌಂಡೇಶನ್ನ ಸುಧಾಮೂರ್ತಿ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿದೆ. ನಿಮ್ಮ ಮಾತುಗಳಿಗಾಗಿ ನಾವೆಲ್ಲರೂ ಕಾಯುತ್ತಿದ್ದೇವೆ. ಇಂಥದ್ದೊಂದು ಸಮಾರಂಭಕ್ಕೆ ಬಂದು ಕೂತಾಗ ಮೇಲೆ ಚಂದ್ರ ಕಂಡ್ರೆ ನಮ್ಮಂಥ ಕವಿಗಳಿಗೆ, ಸಾಹಿತಿಗಳಿಗೆ ಒಂದು ಉತ್ಸಾಹ ಬರುವಂಥದ್ದು. ಯಾಕೆಂದರೆ ನಗರಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಉಳಿಯುವಂಥ ನಮ್ಮಂಥವರಿಗೆ ಚಂದ್ರ ಕಾಣೋದೇ ಇಲ್ಲ. ಈಗ ನಾವು ಟಿ ವಿಯಲ್ಲಿ ನೋಡುವಂಥದ್ದು, ತಲೆ ಮೇಲೆ ಚಂದ್ರ ಇದ್ದಾನೆ, ನಕ್ಷತ್ರಗಳು ಕಾಣ್ತಾ ಇದ್ದಾವೆ, ಸುತ್ತಮುತ್ತಲೂ ತಂಗಾಳಿ ಬೀಸ್ತಾ ಇದೆ. ಬಹುಶಃ ಇದರಂತಹ ಒಂದು ಸೂಕ್ತವಾದ ವಾತಾವರಣ ನನಗೆ ಸಿಕ್ಕದೆ ತುಂಬ ವರ್ಷ ಆಗಿತ್ತು. ನಾನು ಯಯ್ಯಾಡಿಯಲ್ಲಿ ಒಂದು ಶಾಲೆಯಲ್ಲಿ ಹೋದಾಗ ಇಷ್ಟೇ ದೊಡ್ಡ ನಮ್ಮ ಇಂಥ ಸ್ಕೂಲುಗಳ ವೈಶಿಷ್ಟ್ಯವನ್ನು ಪ್ರಶಾಂತ್ ನೀವು ಪಟ್ಟಿ ಮಾಡಿದ್ರಿ. ಇಷ್ಟು ದೊಡ್ಡ ವಿಶಾಲವಾದ ಸ್ಕೂಲ್ ಗ್ರೌಂಡು ಈಗಿನ ಶಾಲೆಗಳಲ್ಲಿಲ್ಲ. ಈಗ ತುಂಬ ಇಂಗ್ಲೀಷ್ ಎಷ್ಟು ದೊಡ್ಡದಿದೆ ಕಿಡ್ಸಿ. ನನಗೆ ತುಂಬ ಸಂತೋಷ ಆಗಲಿಕ್ಕೆ ಇನ್ನೊಂದು ಕಾರಣ, ನನ್ನ ವಿದ್ಯಾರ್ಥಿಗಳು ಅನೇಕರು ಇಲ್ಲಿ ಜವಾಬ್ದಾರಿ ಹುದ್ದೆಗಳಲ್ಲಿದ್ದವರು. ನಾವು ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ಕಳಿಸುವಾಗ ಸಮಾಜಕ್ಕೆ ಉಪಕಾರ ಮಾಡಲಿಕ್ಕೆ ಆಗ್ತದೋ ಇಲ್ವೋ, ಅಪಕಾರ ಅಂತೂ ಮಾಡಬೇಡಿ ಮಕ್ಕಳೇ, ಇದೊಂದು ವಾಕ್ಯವನ್ನು ನಾನು ಪ್ರತಿ ವರ್ಷ ಹೇಳಿ ಬೀಳ್ಕೊಟ್ಟಿದ್ದು ನನಗೆ ನೆನಪಿದೆ. ಅದನ್ನು ಕೆಲವರಾದರೂ ಕೇಳಿಸ್ಕೊಂಡಿದ್ದಾರೆ ಅನ್ನೋದು ತುಂಬ ಸಂತೋಷ. ಯಾಕಂದರೆ ನಮ್ಮಂಥ ಲೆಕ್ಚರರ್ಸ್ ಹೇಳಿದ್ದನ್ನು ಕಿವಿ ಮೇಲೆ ತಗೊಳ್ಬೇಕು ಅಂತ ಎಲ್ಲೂ ಕಂಪಲ್ಷನ್ ಇಲ್ಲ. ಒಳ್ಳೆಯ ಸ್ಕೂಲ್ಗಳನ್ನು ನಡೆಸುವ ಆಡಳಿತ, ಒಳ್ಳೆಯ ಟೀಚರ್ಸ್ ಸಿಕ್ಕರು, ಇವರೆಲ್ಲ ನನ್ನ ವಿದ್ಯಾರ್ಥಿಗಳು ಅಂತ ಕೇಳುವಾಗ ನನಗೆ ಹೃದಯ ತುಂಬಿ ಬಂತು. ಅದು ಈ ಮಣ್ಣಿನ, ಈ ಜಾಗದ ಅಥವಾ
ಅಥವಾ ಈ ನಮ್ಮ ಜಿಲ್ಲೆಯ ವೈಶಿಷ್ಟ್ಯ ಅದು. ನನಗೆ ಆ ಭಾಗ್ಯವನ್ನು ನಾನು ಉತ್ತರ ಕನ್ನಡ ಜಿಲ್ಲೆಯವಳು, ದಕ್ಷಿಣ ಕನ್ನಡದಲ್ಲಿ ಭಗವಂತ ನಿಯೋಜಿಸಿದ್ದಕ್ಕಾಗಿ ಸದಾ ನಾನು ಕೃತಜ್ಞಳಾಗಿದ್ದೇನೆ. ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿದ್ವಿ. ಇಲ್ಲಿ ಅನೇಕ ತಾಯಂದ್ರಿದ್ದಾರೆ. ನಾನು ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಾವು ಓದುವ ಕಾಲಕ್ಕೂ ಈಗಿನ ಕಾಲಕ್ಕೂ ವ್ಯತ್ಯಾಸವನ್ನು ಅವರು ಹೇಳಿದರು ಸಾರು. ತುಂಬ ವಿಚಿತ್ರವಾದ ಬೆಳವಣಿಗೆಗಳಾಗಿ ಹೋಗಿದ್ದಾವೆ. ಎಲ್ಲಿ ನಾವು ಅದನ್ನು ತಾಯಂದಿರು ಜಾಗೃತವಾಗಿ ನಾವು ಕಂಟ್ರೋಲಿಗೆ ತಗೊಳ್ತೇವೋ ಅಲ್ಲಿಗೆ ಈ ಜಿಲ್ಲೆಯ ಈ ಮಣ್ಣಿನ ವೈಶಿಷ್ಟ್ಯವನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಿದೆ. ಆದ್ದರಿಂದ ಎಲ್ಲ ತಾಯಂದಿರಲ್ಲಿ ನಾನು ರಿಕ್ವೆಸ್ಟ್ ಮಾಡುವಂಥದ್ದು, ನಮ್ಮ ಮಕ್ಕಳನ್ನು ನಮ್ಮ ಕೈಯಲ್ಲಿ ಇರುವಷ್ಟು ಅವರ ಧರ್ಮ ನಮ್ಮ ಧರ್ಮ, ಅವರ ದೇವರು ನಮ್ಮ ದೇವರು ವ್ಯತ್ಯಾಸ ಇಲ್ಲ ಮಕ್ಕಳೇ. ಒಂದು ಶಕ್ತಿ ನಿಮ್ಮೆಲ್ಲರನ್ನು ಕಾಪಾಡೋದಕ್ಕೂ ಒಂದು ಶಕ್ತಿ ಇದೆ. ಅವರು ಒಂದು ಹೆಸರಲ್ಲಿ ಕರೀತಾರೆ, ಇವರೊಂದು ಹೆಸರಲ್ಲಿ ಕರೀತಾರೆ. ಅದರಲ್ಲಿ ಏನೂ ಭೇದ ಭಾವ ಇಲ್ಲ. ಎಲ್ಲರೂ ಆ ಶಕ್ತಿಯನ್ನು ನಂಬಿ ಒಳ್ಳೆಯ ಮಾರ್ಗದಲ್ಲಿ ನಡೆಯೋದಕ್ಕೋಸ್ಕರ ಭಗವಂತ ಬೇಕು, ನಮಗೆ ದೇವರು ಬೇಕು, ಅಲ್ಲ ಬೇಕು, ಯೇಸು ಕ್ರಿಸ್ತ ಬೇಕು. ಯಾಕೆಂದರೆ ಕೆಟ್ಟ ಮಾರ್ಗದಲ್ಲಿ ನಮ್ಮನ್ನು ನಡೆಯದೇ ಇದ್ದ ಹಾಗೆ ನೋಡಿಕೊಳ್ಳುವಂಥ ಶಕ್ತಿ ಆ ಭಗವಂತ ಅನ್ನುವ ಒಂದು ಸಣ್ಣ ತಿಳುವಳಿಕೆಯನ್ನು ನಮ್ಮ ಮಕ್ಕಳಲ್ಲಿ ಮೂಡಿಸಿಬಿಟ್ರೆ ತಾಯಂದಿರು ಅನೇಕ ಅನಾಹುತಗಳಿಂದ ನಮ್ಮ ಸಮಾಜವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಿದೆ. ನನ್ನಂಥ ಶಿಕ್ಷಕಿಯರು, ನನ್ನಂಥ ಉಪನ್ಯಾಸಕಿಯರು ಇದನ್ನು ನಮ್ಮ ಸಂದರ್ಭದಲ್ಲಿ ನಾವು ಕಲಿಸುವ ಸಂದರ್ಭದಲ್ಲಿ ಹೇಳ್ತಾನೇ ಬಂದಿದ್ದೀವಿ. ಅನೇಕರು ಅದನ್ನು ಕೇಳಿಸ್ಕೊಂಡಿದ್ದಾರೆ. ಅದು ನನಗೆ ತುಂಬ ತೃಪ್ತಿಯನ್ನು ತಂದುಕೊಟ್ಟಂಥ ವಿಷಯ. ಇದು ಈ ಶಾಲೆಗೆ ಈ ಶಾಲೆಯ ಬಗ್ಗೆ ನಾನು ತುಂಬ ಕೇಳಿದ್ದೇನೆ. ಇಲ್ಲಿಂದ ಹೊರಗೆ ಹೋದಂಥ ವ್ಯಕ್ತಿಗಳನ್ನ ನಾನು ನೋಡಿದ್ದೇನೆ. ನೀನು ಎಲ್ಲಿಂದ ಬಂದಿದೆಯೇ ಹೇಳು ಅಂತ ಯಾರನ್ನಾದರೂ ಕೇಳಿದರೆ ಈ ಶಾಲೆಯಿಂದ ಬಂದಿದ್ದೇನೆ ಅಂತ ಹೇಳಿದ ತಕ್ಷಣ ಅವರು ದೈಹಿಕ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ಈ ಶಾಲೆಯ ಆಮೇಲೆ ಸರ್ವಧರ್ಮಗಳನ್ನು ಪ್ರೀತಿಸ್ತಾರೆ, ಈ ನೆಲವನ್ನು ಪ್ರೀತಿಸ್ತಾರೆ. ಅನೇಕ ಗುಣಗಳ ಪಟ್ಟಿಯನ್ನು ನಾನು ಮಾಡಬಲ್ಲೆ. ಅವರೆಲ್ಲ ಈ ಶಾಲೆಯಿಂದ ಬಂದವರು. ಬಾಂಬೆಯಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ, ಅನೇಕರು ನಮ್ಮ ವಿಶ್ವವಿದ್ಯಾನಿಲಯದಲ್ಲೇ ಇದ್ದಾರೆ. ಈ ಎಲ್ಲ ಗುಣಗಳನ್ನು ಒಬ್ಬರು ಕಲಿಸಿದ್ದಲ್ಲ, ಅದು ಈ ಶಾಲೆ ಪರಂಪರೆಯಾಗಿ ಕಲಿಸಿಕೊಂಡು ಬಂದಿರೋದ್ರಿಂದ ಇಂಥ ಒಂದು ಉತ್ತಮ ಶಾಲೆಯನ್ನು ನಾವೆಲ್ಲರೂ ಕಷ್ಟಪಟ್ಟು ಉಳಿಸ್ಕೊಳ್ಬೇಕು. ನಾನು ಇಲ್ಲಿಯ ಶಿಕ್ಷಕ ವರ್ಗವನ್ನು, ಶಿಕ್ಷಕಿಯರು ಹೆಚ್ಚು ಕಾಣ್ತಾರೆ, ಅಭಿನಂದಿಸೋದಕ್ಕೆ ಬಯಸ್ತೇನೆ. ಒಂದು ಸ್ಕೂಲ್ ಡೇ ಮಾಡೋದು ಸುಲಭ ಅಲ್ಲ. 3 ದಿನ ಒಂದೊಂದು ಮಕ್ಕಳನ್ನ ಮನೇಲಿ ಸಾಕೋದು ನಮ್ಗೆ ಎಷ್ಟು ಕಷ್ಟ ಅಂತ ಗೊತ್ತಿದೆ. ಅದು ಹೇಳಿದ್ದು ಕೇಳೋದಿಲ್ಲ ಆ ಮಗು, ನಾವು ಬಿಡೋದಿಲ್ಲ. ಅಂಥದ್ರಲ್ಲಿ ಇಷ್ಟೊಂದು ಮಕ್ಕಳನ್ನು ತರಬೇತಿಗೊಳಿಸಿ ಒಳ್ಳೆಯ ಡ್ಯಾನ್ಸು, ಒಳ್ಳೆಯ ಸ್ಕಿಟ್ಟು, ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಿಸುವಂತಹ ತಾಳ್ಮೆ ಇದೆಯಲ್ಲ ಶಿಕ್ಷಕಿಯರಿಗೆ, ಅದಕ್ಕೋಸ್ಕರ ನಾನು ಅಭಿನಂದಿಸೋದಕ್ಕೆ ಬಯಸ್ತೇನೆ. ಶಿಕ್ಷಕರು ಕೂಡ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಇಂಥ ಒಂದು ಸುಸಂದರ್ಭಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ನಾನು ನಿಮಗೆ ಕೃತಜ್ಞಳಾಗಿದ್ದೇನೆ. ಮತ್ತು ನನ್ನ ಬಾಲ್ಯವನ್ನು, ಯಾಕಂದರೆ ನಮ್ಮ ಶಾಲೆ, ನಾನು ಹೇಳಿದಲ್ಲ ಈ ದೊಡ್ಡ ಗ್ರೌಂಡ್ ನೋಡುವಾಗ ನನ್ನ ಶಾಲೆಯ ನೆನಪು ನನಗೆ ಆಗ್ಲಿಂದ ಬರ್ತಾನೆ ಇದೆ. ನಾವು ಓದುವ ಕಾಲಕ್ಕೆ ನಮ್ಮದು ಕೂಡ ಹಳ್ಳಿಯ ಶಾಲೆ, ಗುಡ್ಡದ ಮೇಲೆ ಇರುವಂಥದ್ದು, ಹೂವಿನ ಮನೆ ಶಾಲೆ ಅಂತ, ಸುತ್ತ ಕಾಡು, ನಿಜವಾದ ಕಾಡು. ನಾವು ಹೇಗಿದ್ವಿ ಅಂದರೆ ಆಗಿನ ಶಿಕ್ಷಕರನ್ನು ಕಣ್ಣು ಮುಂದೆ ತಂದುಕೊಂಡ್ರೆ ಒಂದು ಧನ್ಯತೆಯ ಭಾವ. ನಾನು ಉದಯವಾಣಿಯವರು ಶಿಕ್ಷಕ ದಿನಾಚರಣೆ ದಿನ ನನಗೊಂದು ಲೇಖನ ಬರೆದು ಕೊಡಿ ಮೇಡಮ್ ಅಂತ ಹೇಳಿದರು. ನಾನು ಎಲ್ಲಿದ್ದೀರಿ ಮಾಸ್ಟ್ರೇ ಅಂತ ಬರೆದೆ, ಒಂದು ಪತ್ರ, ನನ್ನ ಮಾಸ್ಟ್ರಿಗೆ ಒಂದು ಪತ್ರ ಬರೆದೆ. ಹೇಗಿರ್ತಾ ಇದ್ರು ಅಂದರೆ ಆಗಿನ ಮಾಸ್ಟ್ರುಗಳು ತುಂಬ ಸರಳ ಜೀವಿಗಳು. ನಮ್ಮ ಹಳ್ಳಿಗೆ ಒಬ್ಬ ಮಾಸ್ಟ್ರು ಬಂದಿದ್ದರು. ಅವ್ರ ಕೈಯಲ್ಲಿ 2 ಚೀಲ, ಒಂದು ಬಗಲಿಗೊಂದು ಚೀಲ, ಕೈಯಲ್ಲೊಂದು ಚೀಲ. ಈಗ ಗೌರ್ಮೆಂಟ್ ಆಫೀಸರ್ಸ್ ಬಂದರೆ ಲಾರಿಗಳ ಸಾಲು, ಅವ್ರು ಹೋಗುವಾಗಂತೂ ಎಷ್ಟು ಸಾಲು ಹೋಗ್ತದೋ ಗೊತ್ತಿಲ್ಲ. 2 ಚೀಲ ಇಟ್ಕೊಂಡು ಬಂದರು. 10 ವರ್ಷ ನಮ್ಮ ಹಳ್ಳಿಯಲ್ಲಿ ದುಡಿದ್ರು. ಸ್ವಂತ ಮನೆ ಇಲ್ಲ ಅವರಿಗೆ, ನಮ್ಮ ಊರಲ್ಲಿ ಬಾಡಿಗೆ ಮನೆಗಳೇ ಇಲ್ಲ, ನಮ್ಮ ಮನೆಯಲ್ಲಿ ಉಳ್ಕೊಳ್ತಾ ಇದ್ರು ಆ ಟೀಚರು. ಹೋಗುವಾಗ ಇಡೀ ಊರು ಕಣ್ಣೀರು ತುಂಬಿ ಅವರನ್ನು ಬೀಳ್ಕೊಡ್ತು. ಮತ್ತು ಅದೇ 2 ಚೀಲ, ಒಂದು ಬಗಲಿಗಿರುವ ಒಂದು ಚೀಲ, ಕೈಯಲ್ಲಿ ಒಂದು ಏನನ್ನೂ ಸಂಪಾದಿಸಲಿಲ್ಲ. ನಮ್ಮ ಇಡೀ ಹಳ್ಳಿಯವರ ಪ್ರೀತಿಯನ್ನು ಸಂಪಾದಿಸಿದ್ರು. ಅವ್ರು ಹೋಗುವಾಗ ಇಡೀ ಹಳ್ಳಿ ಕಂಬನಿಗರುತ್ತು. ಅಂಥ ಟೀಚರ್ ಈಗ ಎಲ್ಲಿದ್ದೀರಿ ಸರ್ ಅಂತ ನಾನು ಒಂದು ಲೇಖನವನ್ನು ಬರೆದಿದ್ದೆ. ಅಂಥ ಟೀಚರ್ಗಳನ್ನು ನೋಡಿದಂಥವರು, ಅಂಥ ಟೀಚರ್ಗಳ ಕೆಳಗೆ ಕಲಿತಂಥವರು ಸರಳತೆ ಕೂಡ ಒಂದು ಮೌಲ್ಯ ಅನ್ನೋದನ್ನು ಅವರು ನಮಗೆ ಕಲಿಸಿಬಿಟ್ರು. ಆದರೆ ನಮ್ಮ ಸ್ಕೂಲಲ್ಲಿ ಗಮ್ಮತ್ತು ತುಂಬ ಇರ್ತಾ ಇತ್ತು. ಕಾಡಿನ ಆನೆಗಳು ಕಾಣ್ತಾ ಇದ್ವು, ನವಿಲುಗಳು ಕಾಣ್ತಾ ಇದ್ವು. ನಾವು ಒಂದು 4-5ನೇ ಕ್ಲಾಸಿನ ತನಕ, ಈಗ ಅಮೆರಿಕದಿಂದ ಒಂದು ಹೊಸ ಮಂತ್ರ
ಹೊರಟಿದೆ. 5ನೇ ಕ್ಲಾಸಿನ ತನಕ ನಾನು ಕಿಡ್ಸಿ ಸ್ಕೂಲಿಗೆ ಬಂದಾಗಲೂ ಹೇಳಿದ್ದೆ ಇದನ್ನು, ಡೋಂಟ್ ಟೀಚ್ ಎನಿಥಿಂಗ್, ಲೀವ್ ದೆಮ್ ಟು ದ ನೇಚರ್. ಆಲ್ಫಾಬೆಟ್ಸ್ ಕಲಿಸಿಬಿಡಿ, ಅವ್ರಿಗೆ ಏನು ಕಲಿಸ್ಬೇಡಿ 4ನೇ ಕ್ಲಾಸಿನ ತನಕ ಅಂತ ಈಗ ಬರ್ತಾ ಇದೆ ಅದು. ಇದನ್ನು ನಮ್ಮ ಸ್ಕೂಲು 50 ವರ್ಷದ ಹಿಂದೆ ನಾವು ಅಳವಡಿಸ್ಕೊಂಡು ಬಿಟ್ಟಿದ್ವಿ. ನಾವು ಸ್ಕೂಲ್ ಒಳಗೆ ಕೂತೇ ಗೊತ್ತಿಲ್ಲ ನಮಗೆ. ಎಲ್ಲ ಕಾಡು ಪ್ರಾಣಿಗಳನ್ನು, ನಿಜವಾದ ಪ್ರಾಣಿಗಳನ್ನು ನೋಡೋದು. ಸರ್ ಒಳಗೆ ಕೂತ್ರೆ ಬನ್ನಿ ಸರ್ ಕಾಡಾನೆ ಬಂದಿದೆ, ಕಾಡು ಕೋಣ ಬಂದಿದೆ ಅಂತ ಕರೆಯೋದು. ಈ ಥರ ಕರಿತಾ ಇದ್ವಿ. ಅವರು ದೇವರಂತ ಮಾಸ್ಟರ್ ಆಗಿದ್ದರು. ಆಮೇಲೆ ಅವರಿಗೆ ಟ್ರಾನ್ಸ್ಫರ್ ಆಗಿ ಹೋದಾಗ ಹತ್ತಿದ್ದನ್ನು ಹೇಳಿದೆ, ಎಲ್ಲರೂ ಹತ್ವಿ. ಒಬ್ಬ ಸ್ಟ್ರಿಕ್ಟ್ ಮಾಸ್ಟರ್ ಬಂದರು, ಸಿಟಿಯಿಂದ ಬಂದಿದ್ದಾರೆ, ತುಂಬ ಸ್ಟ್ರಿಕ್ಟ್ ಇದ್ದಾರಂತೆ ಅಂತ ಸುದ್ದಿ ಆಯಿತು. ನಾವು ಹರಕೆ ಎಲ್ಲ ಹೇಳ್ಕೊಂಡ್ವಿ, ಅವ್ರು ಬರುವ ಬಸ್ಸು ಪಂಕ್ಚರ್ ಆಗಿ ಹೋಗಲಿ, ನಮ್ಮ ಶಾಲೆಗೆ ಅವರು ಬಂದು ಮುಟ್ಟದೇ ಇರಲಿ ಅಂತೆಲ್ಲ ಹರಕೆ ಕೇಳ್ಕೊಂಡ್ವಿ. ದೇವರು ನಮ್ಮ ಹರಕೆಯನ್ನು ಕೇಳಿಸ್ಕೊಳ್ಳಿಲ್ಲ. ಒಳ್ಳೆಯ ಒಂದು ಸ್ಟ್ರಿಕ್ಟ್ ಮಾಸ್ಟರ್ ನಮ್ಮ ಸ್ಕೂಲಿಗೆ ಬಂದರು. ಬಂದವರು ಏನು ಮಾಡಿದರು ಅಂದರೆ, ಮೊದಲನೇ ಮಾತು ಎಲ್ಲ ಒಳಗೋಗಿ ಕೂತ್ಕೊಳ್ಳಿ ಅಂತ. ನಾವು ಒಳಗೆ ಕೂತಿಲ್ಲ, ಎಲ್ಲ ಹೊರಗಡೆ ಮರದ ಮೇಲೆ ಗಿಡದ ಅಡಿಗೆ ಎಲ್ಲ ನಾವು ಮಂಗನಿಂದ ಮಾನವ ಅಂತಾರಲ್ಲ ಹಾಗೆ ಇದ್ವಿ. ನಾವು ಎಲ್ಲರನ್ನ ಒಳಗೆ ಕೂಡಿಸಿದ್ರು. ನಾವು ಗಲಗಲ ಮಾತಾಡ್ತಾ ಇದ್ದೀವಿ, ಮಕ್ಕಳಲ್ಲ, ನಮಗದು ಅಭ್ಯಾಸ ಆಗಿ ಹೋಗಿದೆ. ಆಗ ಅವ್ರು ಹೇಳಿದರು, ಸೈಲೆನ್ಸ್. ಯಾವ ಸೈಲೆನ್ಸು ಅಲ್ಲಿ ಏರ್ಪಡಲಿಲ್ಲ. ಡೋಂಟ್ ಟಾಕ್, ಯಾರೂ ಟಾಕ್ ಮಾಡೋದನ್ನು ನಿಲ್ಲಿಸ್ತಿಲ್ಲ. ಯಾಕೆ ಅಂದರೆ ಡೋಂಟ್ ಟಾಕ್ ಅಂದರೆ ಏನು ಅಂತ ನಮಗೆ ಗೊತ್ತಿಲ್ಲ, ಸೈಲೆನ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ. ಆಗ ಅವರೇನೋ ಇಷ್ಟುದ್ದ ರಿಪೋರ್ಟ್ ಬರಿತಾ ಇದ್ರು, ಬಹುಶಃ ಅದು ಡ್ಯೂಟಿ ರಿಪೋರ್ಟ್ ಇರ್ಬೋದು. ಈಗ ಏನೋ ಉದ್ದಕ್ಕೆ ಬರಿತಾ ಇದ್ರು, ತಾಳ್ಮೆ ಕೆಟ್ಟರು. ನೀವೀಗ ಸುಮ್ಮನೆ ಕೂತ್ಕೊಳ್ಳದಿದ್ರೆ ನನಗೆ BP ಮೇಲಕ್ಕೆ ಏರ್ತದೆ ಅಂತ ಹೇಳಿದರು. ಆಗ ನಾವೆಲ್ಲ BP ಮೇಲಕ್ಕೆ ಏರೋದು ಕೂಡ ನಮ್ಮ ಹಳ್ಳಿ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ. ನಾವು ರಾಷ್ಟ್ರಧ್ವಜದ ಹಾಗೆ ಏನೋ ಮೇಲಕ್ಕೆ ಏರ್ತದೆ ಈಗ ಅಂತ ಮೇಲೆ ನೋಡ್ತಾ ಕೂತ್ವಿ. ಏನೂ ಏರಲಿಲ್ಲ. ಮಾಸ್ಟ್ರಿಗೆ ಸಿಟ್ಟು ನೆತ್ತಿಗೆ ಏರ್ತದೆ ಅನ್ನೋದು ಗೊತ್ತಾಯಿತು. ಆಮೇಲೆ ಮನೆಗೆ ಹೋಗಿ ಅಜ್ಜಿ ಹತ್ರ ಕೇಳಿದ್ವಿ, BP ಅಂದರೆ ಎಂಥದ್ದು ಅಮ್ಮ ಅಂತ ಕೇಳಿದಾಗ, BP ಅಂದರೆ ಅದೊಂದು ದೆವ್ವ, ಈ ಸಿಟ್ಟು ಜಾಸ್ತಿ ಆದವರಿಗೆ BP. ಆಗ BP ಯಾರಿಗಿರಲೇ ಇಲ್ಲ ನಮ್ಮ ಹಳ್ಳಿಯಲ್ಲಿ, ಯಾರಿಗೂ BP ಶುಗರ್ ಗೊತ್ತೇ ಇರಲಿಲ್ಲ. ಅದು BP ಬಂದವರು ದೆವ್ವ ಬಂದಂಗೆ ಮಾಡ್ತಾರಂತೆ ಅಂತ ಹೇಳಿದರು ಅಜ್ಜಿ. ಅಂತ ವಿವಿಧವಾದ ಮನಸ್ಥಿತಿಯ ಮಾಸ್ಟ್ರುಗಳನ್ನ ನಾವು ನೋಡಿದೆ. ಆ ಮಾಸ್ಟ್ರು ಸಿಟಿಯಿಂದ ಬಂದವರು ನಮಗೆ ಅನೇಕ ಸಂಗತಿಗಳನ್ನ, ಒಂದು ಕ್ಲಾಸಲ್ಲಿ ಸರಿಯಾಗಿ ಕೂತ್ಕೊಳ್ಳೋದನ್ನು ಕಲಿಸಿದರು, ಡೋಂಟ್ ಟಾಕ್ ಅನ್ನೋದನ್ನು ಕಲಿಸಿದರು. ಆಮೇಲೆ ಅವರು ಕೇಳಿದ ಪ್ರಶ್ನೆಗಳಿಗೆ ನಾವು ಎಬಡಾ ತಬಡ ಉತ್ತರ ಕೊಡ್ತಾ ಇದ್ವಿ. ಸತ್ಯ ಹರಿಶ್ಚಂದ್ರ ನಾಟಕದಿಂದ ಏನು ಕಲಿತೀರಿ ಅಂತ ಒಂದು ಸಲ ಕೇಳಿದರು. ಆಗ ಒಬ್ಬ ಹುಡುಗ ಹೇಳಿದ್ದ, ನಮ್ಮ ಯಕ್ಷಗಾನ ನೋಡ್ತಾ ಇದ್ವಿ ನಾವು, ಅವನು ಅಂದ್ಕೊಂಡಿದ್ದು, ಅವನು ಹೇಳಿದ, ಯಾರಿಗೆ ಸುಳ್ಳು ಹೇಳೋದಕ್ಕೆ ಗಟ್ಸ್ ಇರೋದಿಲ್ವೋ ಅವನಿಗೆ ಸ್ಮಶಾನವೇ ಗತಿ ಅಂತ ಹೇಳಿಬಿಟ್ಟ ಅವನು. ಇದು ಸರಿಯಾದ ಉತ್ತರ ಅಲ್ಲ, ನೀನು ಹೇಳಪ್ಪ ಅಂತ ಹೇಳಿದಾಗ, ಯಾರು ತುಂಬ ಸಾಲ ಮಾಡ್ತಾರೋ, ಯಾರಿಗೆ ತೀರಿಸ್ಲಿಕ್ಕೆ ಆಗೋದಿಲ್ವೋ ಅವರು ಹೆಂಡತಿ ಮಕ್ಕಳನ್ನು ಮಾರಬಹುದು, ಇದು ನಾನು ಕಲ್ತಿದ್ದು ಅಂತ. ಈ ಥರದ ಉಡಾಫೆ ಉತ್ತರಗಳನ್ನು ಹಳ್ಳಿ ಮಕ್ಕಳು ಮುಗ್ಧವಾಗಿ ಕೊಡ್ತಾ ಇದ್ರು. ನಿನ್ನ ಅಪ್ಪನಿಗೆ ನಾನು 500 ರೂಪಾಯಿ ಕೊಟ್ಟಿದ್ದೀನಿ ಸಾಲ, ಪ್ರತಿ ತಿಂಗಳು ಅವನು ನನಗೆ 100 ರೂಪಾಯಿ ಅಂತ ವಾಪಸ್ ಕೊಡಬೇಕು. 4 ತಿಂಗಳಾದಾಗ ನಿನ್ನ ಅಪ್ಪನ ಹತ್ರ ನನ್ನ ದುಡ್ಡೆಷ್ಟು ಉಳಿತು ಅಂತ ಒಬ್ಬರನ್ನ ಅಶೋಕ್ ಅಂತ ಹುಡುಗನ ಹತ್ರ ಕೇಳಿದರು. ಅವನು 500 ಸರ್ ಅಂತಲೇ ಹೇಳ್ದ. ಅದು ಹೇಗೆ 500 ಕೊಟ್ಟಿದ್ದು, ಪ್ರತಿ ತಿಂಗಳು 100 ವಾಪಸ್ ಕೊಡಬೇಕು ನನಗೆ, 500 ಹೇಗೆ ಅಂತ ಕೇಳ್ದ. ನಿನಗೆ ಮೂರ್ಖ, ನೀನು ಕೂತ್ಕೋ, ನಿನಗೆ ಗಣಿತ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಹೇಳಿದರು. ಅವನು ಕೂತ್ಕೊಳ್ತಾ ಹೇಳ್ದ, ಇರ್ಬೋದು ಸರ್, ಆದರೆ ನಿಮಗೆ ನನ್ನ ಅಪ್ಪನ ಬಗ್ಗೆ ಏನು ಗೊತ್ತಿಲ್ಲ, ಅವನು 500 ತಗೊಳ್ಳಿ 1000 ತಗೊಳ್ಳಿ ವಾಪಸ್ ಕೊಟ್ಟು ಗೊತ್ತಿಲ್ಲ ಅವನಿಗೆ, 5 ತಿಂಗಳಾದರೂ 500 ಇರ್ತದೆ, 1 ವರ್ಷ ಆದರೂ 500 ಇರ್ತದೆ ಅಂತ. ಈ ಥರದ ಉತ್ತರಗಳನ್ನು ಕೊಟ್ಟಂತಹ ವಿದ್ಯಾರ್ಥಿಗಳನ್ನು ಎದುರಿಗೆ ಕೂಡಿಸ್ಕೊಂಡು ಅವರು ಗ್ರಾಮರ್ ಕಲಿಸಿದರು. ಗ್ರಾಮರ್ ಕೂಡ ಶಿಕ್ಷಕ, ಶಿಕ್ಷಕಿ, ಇಕಾರ ಅಂತ ಸ್ತ್ರೀಲಿಂಗ ಕಲಿಸಿದ್ರು ಅವರು. ಕಳ್ಳ, ಕಳ್ಳಿ, ಹುಡುಗ, ಹುಡುಗಿ, ಕನ್ನಡ ಟೀಚರ್ ಕಲಿಸುವಂಥದ್ದು. ಇದೆಲ್ಲ ಕಲಿಸಿ ಆದಮೇಲೆ ನೀನೊಂದು ಉದಾಹರಣೆ ಕೊಡಪ್ಪ ಅಂದರೆ ಬೀಡ, ಬೀಡಿ ಅಂತ ಹೇಳಿದರು ನಮ್ಮ ಮಕ್ಕಳು. ಈ ಥರದ ಉತ್ತರ ಕೊಡುವಂಥ ಕಿಡಿಗೇಡಿ ಮಕ್ಕಳನ್ನು ಕೂಡಿಸ್ಕೊಂಡು ಆ ಪಾಠ ಮಾಡಿದ ಮಾಸ್ಟ್ರು ಟ್ರಾನ್ಸ್ಫರ್ ಆಗಿ ಹೋದಾಗ ನಮಗೆಲ್ಲ ಇಂಥ ಒಳ್ಳೆ ಮಾಸ್ಟ್ರ್ ಇನ್ನೂ ಸಿಕ್ಕಲಿಕ್ಕಿಲ್ಲ ಅನ್ನುವಂಥ ದುಃಖ ನಮಗೆ ಇಡೀ ಹಳ್ಳಿಗೆ ಆವರಿಸ್ಕೊಂಡಿತ್ತು. ಇವತ್ತು ನೀವೆಲ್ಲ ಅದೃಷ್ಟವಂತರು, ಒಳ್ಳೆಯ ಶಾಲೆಗಳು ಇವತ್ತಿಗೂ ಇದ್ದಾವೆ. ನಾವಿವತ್ತು ನಿನ್ನೆ ನಮ್ಮ ಮನೆಗೆ ಸರ್ ಬಂದಾಗ ನಾವು ಮಾತಾಡಿದ್ವಿ, ಏನು ಮಾಡಿ ನಾವು ನಮ್ಮ ಸ್ಕೂಲ್ಗಳನ್ನು ಉಳಿಸ್ಕೊಳ್ಬೋದು ಅಂತ. ಕನ್ನಡ ಮಾಧ್ಯಮ ಹೋಗ್ತಾ ಇದೆ, ಪ್ರವಾಹದ ವಿರುದ್ಧ ನಾವು ಈಜಬೇಕಾಗಿದೆ, ಎಲ್ಲವೂ ಸರಿ. ಪ್ರವಾಹದೊಟ್ಟಿಗೆ ಹೋಗಬೇಕು ಅಂತಾದರೆ ನಾನು ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ನಾವು ಕನ್ನಡ ಶಾಲೆಯಲ್ಲಿಯೂ ಇಂಗ್ಲೀಷನ್ನು ಕಲಿಸಬೇಕು ಅನ್ನುವಂಥದ್ದು. ಇದು ಕೇಳುವಾಗ ನನ್ನ ಸಾಹಿತಿ ಮಿತ್ರರು ನನಗೆ ಬೈದಾರು. ಆದರೆ ಇಂಗ್ಲೀಷನ್ನು ನಾವು ಇವತ್ತಿನ ಉದ್ಯೋಗ ಇರುವಂತಹ ಜಗತ್ತಿನಲ್ಲಿ ನಮ್ಮ ಮಕ್ಕಳನ್ನು ತಳ್ಳುವಾಗ ಇಂಗ್ಲೀಷಿನ ಸಂವಹನ ಇಲ್ಲದೇ ಇದ್ದರೆ
ಅವರಿಗೆ ಕಷ್ಟ ಆಗುವಂಥದ್ದು. ಆದ್ದರಿಂದ ಕನ್ನಡವನ್ನು ಕಲಿಸೋಣ. ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ತಾವುಗಳು ಹೋದಾಗ ಅಲ್ಲಿ ಹೇಳಬೇಕು, ದಯವಿಟ್ಟು ನಿಮ್ಮ ಕಾಲಾದರೂ ಹಿಡ್ಕೋತೀವಿ, ಕನ್ನಡ ಕಲಿಸಿ ಅಂತ. ಕನ್ನಡ ಅವ್ರು ಕಲಿಸ್ಬೇಕು, ನಾವು ಇಂಗ್ಲೀಷನ್ನು ಕಲಿಸ್ಬೇಕು. ಕನ್ನಡವೂ ಬೇಕು ನಮಗೆ, ಇಂಗ್ಲೀಷೂ ಬೇಕು. ಪ್ಲಸ್ ತಾವು ಪ್ರಸ್ತಾಪಿಸಿದಂತಹ ಸಂಸ್ಕಾರ, ಒಂದು ಶಾಲೆ ಹೆಸರು ಹೇಳುವಾಗ ಆ ಶಾಲೆಯಲ್ಲಿರುವಂಥ ಸಂಸ್ಕಾರ, ಸರ್ವಧರ್ಮ ಸಮನ್ವಯತೆ ಅಂತ ಹೇಳ್ತೀವಲ್ಲ, ಎಲ್ಲರನ್ನ ಪ್ರೀತಿಸುವಂಥ ಒಂದು ಒಳ್ಳೆಯ ಗುಣ ನಾನು ನಂಬಿಕೊಂಡು ಬಂದದ್ದು. ನಮಗೆ ಉಪಕಾರ ಮಾಡಲಿಕ್ಕೆ ಆಗದಿದ್ದರೂ ಅಪಕಾರ ಮಾಡೋದು ಬೇಡ. ಇದು ನಮ್ಮ ಧರ್ಮದ ತಿರುಳು ಕೂಡ. ಪಾಪಾಯ ಪರಪೀಡನಂ, ನೀವು ಬೇರೆಯವರಿಗೆ ಏನಾದರೂ ಪೀಡೆ ಕೊಟ್ಟರೆ ಅದೇ ಪಾಪ, ಪರೋಪಕಾರವೇ ಪುಣ್ಯ. ಇದು ಸಿಂಪಲ್ ಫಿಲಾಸಫಿ ನಮ್ಮ ಧರ್ಮ ಹೇಳುವಂಥದ್ದು. ಅದನ್ನು ಅಳವಡಿಸ್ಕೊಂಡ್ಬಿಟ್ರೆ ಏನೂ ನಮಗೆ ಸಂಘರ್ಷಗಳು ಬರೋದಿಲ್ಲ, ಜಗಳಗಳು ಬರೋದಿಲ್ಲ, ಸಮನ್ವಯತೆಗೆ ಧಕ್ಕೆ ಬರೋದಿಲ್ಲ. ಅದನ್ನು ನಮ್ಮ ಶಾಲೆಗಳು, ಇಂತಹ ಶಾಲೆಗಳು ಚರಿತ್ರೆಯಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದಂಥ, ನನಗೆ ತುಂಬ ಖುಷಿಯಾಯಿತು ಇಲ್ಲಿ ದೈಹಿಕ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಂಥ ಶಾಲೆ ಇದು ಅನ್ನುವಂಥದ್ದು. ಇವತ್ತು ನಾವು ಮಕ್ಕಳಿಗೆ ಎಲ್ಲಿ ಆಟ ಆಡಲಿಕ್ಕೆ ಬಿಡ್ತೇವೆ? ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಡೋಂಟ್ ಪ್ಲೇ ಅಂತಲೇ ಹೇಳೋದು. ಅವರು ಆಡಿದರೆ ಹೋಯ್ತು ಅವರದ್ದು, ಅವರೇನು ಹಾಳಾಗಿ ಹೋಗ್ತಾರೆ ಅಂತ ಆಡಲಿಕ್ಕೆ ಬಿಡೋದಿಲ್ಲ. ನಾನು ಅವರನ್ನು ಜಗ್ಗಿ ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ದೆ. ಅದರಿಂದ ಅನೇಕ ತಾಯಂದಿರು ನನ್ನ ಮೇಲೆ ಸಿಟ್ಟಿಗೆದ್ದಿದ್ದು ಇತ್ತು. ನನಗೆ ಚಿಕ್ಕ ಮಕ್ಕಳನ್ನು ನೋಡುವಂಥ, ನಾನು ಅಧ್ಯಾಪಕಿಯಾಗಿ ಅರ್ಥಶಾಸ್ತ್ರವನ್ನು ಬೋಧಿಸಿದ್ದೇನೆ, ಬರೆದದ್ದು ಹಾಸ್ಯ ಸಾಹಿತ್ಯ. 30 ವರ್ಷಗಳಿಂದ ಹಾಸ್ಯವನ್ನೇ ನಾನು ಬೇರೆಯವರನ್ನು ಟೀಕಿಸದೆ ನನ್ನನ್ನೇ ನಾನು ಹಾಸ್ಯಕ್ಕೆ ಒಡ್ಡಿಕೊಂಡು ನಾನು ಬದುಕಿದ್ದೇನೆ. ನನಗೆ ಯಾರೂ ಕೂಡ ಇವತ್ತಿನವರೆಗೆ ನಿಮ್ಮ ಹಾಸ್ಯ ನನ್ನ ಮನಸ್ಸನ್ನು ನೋಯಿಸಿದೆ ಅಂತ ಎಲ್ಲೂ ಹೇಳಿಲ್ಲ. ನಾನು ಕೆಲಸವನ್ನೇ ಮಾಡಿಲ್ಲ, ಎಲ್ಲಿ ಬಡವರನ್ನು ನಾನು ಟೀಕೆ ಮಾಡಿಲ್ಲ ಹಾಸ್ಯದ ಹೆಸರಲ್ಲಿ. ಧರ್ಮವನ್ನು, ದೇವರನ್ನು, ಅಂಗವಿಕಲರನ್ನು ಹಾಸ್ಯ ಮಾಡಬೇಕಾಗಿಲ್ಲ. ಎಲ್ಲ ಸರಿ ಇದ್ದು ಕುಂಟುವಂಥ ವ್ಯಕ್ತಿಗಳು ನಮಗೆ ಸಿಗ್ತಾರೆ, ಅವರನ್ನು ನಾವು ಹಾಸ್ಯ ಮಾಡಿದ್ದೇವೆ. ತುಳು ಭಾಷೆಯ ಹಾಸ್ಯವನ್ನು ನಾನು ಸೌದಿದ್ದೇನೆ. ಸೊಗಸಾದ ಹಾಸ್ಯ ಇರುವಂಥ ತುಳು ಭಾಷೆ ಕಲಿಯೋದಕ್ಕೆ ನನಗೆ ಪ್ರೇರೇಪಣೆಯನ್ನು ಕೊಟ್ಟಿದ್ದು ಹಾಸ್ಯ. ನನ್ನ ವಿದ್ಯಾರ್ಥಿ ವೃಂದದಲ್ಲಿ ಹಾಸ್ಯವನ್ನು ಅನುಭವಿಸಿದ್ದೇನೆ. ಚಿಕ್ಕ ಮಕ್ಕಳನ್ನು ಗಮನಿಸೋದು ನನಗೆ ತುಂಬ ಇಷ್ಟದ ಸಂಗತಿ. ಒಬ್ಬ ಹಾಸ್ಯ ಲೇಖಕಿಯಾಗಿ ಇಂಗ್ಲೀಷ್ ಮಾಧ್ಯಮದ 6ನೇ ತರಗತಿಯಲ್ಲಿ ನನ್ನದೊಂದು ಪಾಠ ಇತ್ತು, ಸಭಾಕಂಪನ ಅಂತ ಆ ಪಾಠದ ಹೆಸರು. ಅದರಲ್ಲಿ ನನ್ನ ಅನುಭವವನ್ನು ನಾನೊಬ್ಬ ವಿದ್ಯಾರ್ಥಿಯ ಅನುಭವವಾಗಿ ಬರೆದಿದ್ದೆ. ಮೊದಲನೆಯ ಬಾರಿ ಹೀಗೆ ಭಾಷಣ ಮಾಡೋದಕ್ಕೆ ವೇದಿಕೆ ಮುಂದೆ ಅಥವಾ ಮೈಕಿನ ಮುಂದೆ ಬಂದು ನಿಂತಾಗ ಒಬ್ಬ ವಿದ್ಯಾರ್ಥಿಗೆ ಏನಾಗಿತ್ತು ಅನ್ನೋದು ಅದು ನನ್ನದೇ ಅನುಭವ ಆಗಿತ್ತು. ಪ್ರಥಮ ಬಾರಿಗೆ ಮೈಕಿನ ಮುಂದೆ ನಿಂತಾಗ ಕೈಕಾಲು ನಡುಗೋದು, ಈ ಟೇಬಲ್ಲೇ ನಡುಗೋದು, ಆಮೇಲೆ ಏನೂ ಕಾಣದೇ ಇರುವಂಥ, ಈಗಲೂ ಏನೂ ಕಾಣ್ತಾ ಇಲ್ಲ, ನಮ್ಮ ಈ ಲೈಟಿನಿಂದಾಗಿ ನೀವು ಯಾರೂ ನಮಗೆ ಕಾಣ್ತಾ ಇಲ್ಲ, ಅದು ಹಾಗಲ್ಲ, ಈ ನರ್ವಸ್ ಆಗಿ ಯಾರೂ ಕಾಣ್ತಾ ಇರಲಿಲ್ಲ. ಇಲ್ಲೊಂದು ಬೆಡ್ಶೀಟಿನ ಥರದ್ದೇನೋ ಮುಚ್ಚಿದ್ರು, ಅದರದ್ದು ಒಂದೊಂದೇ ಎಳೆ ತೆಗೆದು ಅದು ಮುಗಿತಾ ಬಂತು. ನನಗೇನು ಮಾತಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅವಮಾನ ಆಯಿತು ನನಗೆ. ನನ್ನ ಅಣ್ಣ ನನಗೆ ಭಾಷಣ ಕೊಟ್ಟವನು ಬಂದು ಕೂತಿದ್ದ ಅವತ್ತು. ಅವನೊಬ್ಬನೇ ಕಾಣ್ತಾನೆ, ದುಷ್ಟ ನಗು ಅಂತಾರಲ್ಲ, ಹಾಗೆ ನಗುತ್ತಾ ಇದ್ದಾನೆ, ಇವಳಿಗೆ ಭಾಷಣ ಮಾಡೋದಕ್ಕೆ ಬರೋದಿಲ್ಲ ಅಂತ. ತುಂಬ ಅವಮಾನ, ತುಂಬ ಒಂದು ಕೀಳರಿಮೆ ಎಲ್ಲ ಉಂಟಾಗಿ ನಾನು ಮನೆಗೆ ಹೋಗಿ ಕೂತ್ಕೊಂಡೆ. ಅಳ್ತಾ ಕೂತೆ ಮೂಲೆಯಲ್ಲಿ. ಆಗ ನಮ್ಮ ಅಜ್ಜ ಕೇಳಿದ್ರು ಏನಾಯಿತು ಅಂತ. ನನಗೆ ಇವತ್ತು ಭಾಷಣ ಮಾಡೋದಕ್ಕೆ ಹೋಗಿ ಮರ್ಯಾದೆ ಹೋಯಿತು, ಒಂದೂ ಮಾತಾಡಲಿಕ್ಕೆ ಆಗಲಿಲ್ಲ, ಕ್ಷಮಿಸಿ, ನನಗೆ ಸಭಾಕಂಪನವಾಗಿದೆ ಅಂತ ಹೇಳೋಣ ಅಂತ ಹೊರಟಿದ್ದೆ, ಕ್ಷಮಿಸಿ ನನಗೆ ಬಸಾಕಂಪನ ಆಗ್ತಾ ಇದೆ ಅಂಥೇಳಿ ಅದನ್ನೂ ಸರಿಯಾಗಿ ಹೇಳಲಿಕ್ಕೆ ಬರಲಿಲ್ಲ. ಆ ಥರದ ನರ್ವಸ್ ಆಗಿಬಿಟ್ಟಿತ್ತು. ಆಮೇಲೆ ನಮ್ಮ ಅಜ್ಜ ಅದನ್ನು ನನಗೆ ಹೋಗಲಾಡಿಸಿದ್ರು. ಹೇಗೆ ಅಂತ ನಾನು ಆ ಲೇಖನದಲ್ಲಿ ಬರೆದೆ. ಅವರು ಗುಡ್ಡದ ಮೇಲೆ ಕರ್ಕೊಂಡೋಗಿ, ನೋಡಿ ಈ ಮರಗಿಡಗಳೆಲ್ಲ ಪ್ರೇಕ್ಷಕರು ಅಂತ ತಿಳ್ಕೊ, ಹಕ್ಕಿಗಳು ಚಿಲಿಪಿಲಿ ಮಾಡ್ತಾ ಇದ್ದಾವೆಲ್ಲ ಅದೆಲ್ಲ ಚಪ್ಪಾಳೆ ಅಂತ ಭಾವಿಸ್ಕೊ, ದಿನಕ್ಕೊಂದು ಭಾಷಣ. ನಾನು ಗೊತ್ತಲ್ಲ ನಿಮಗೆ, ನಾನು ದೇಶದ ಪ್ರಧಾನಮಂತ್ರಿ ಆದರೆ ಪರೀಕ್ಷೆಗಳನ್ನೇ ರದ್ದುಪಡಿಸುತ್ತಿದ್ದೆ ಅಂತ ಆಗ ಹೇಳ್ತಾ ಇದ್ವಿ. ಬೇರೆ ಬೇರೆ ವಿಷಯವನ್ನು ಕೊಡೋದು, ಮಾತಾಡು ಅಂತ ಅವರು 3 ತಿಂಗಳು ನನ್ನನ್ನು ಗುಡ್ಡದ ಮೇಲೆ ಮಾತಾಡಿಸಿ ನೆಕ್ಸ್ಟ್ ನಾನು ಆಗಸ್ಟ್ 15 ದಿನ ನನಗೆ ಮರ್ಯಾದೆ ಹೋಗಿತ್ತು. ಜನವರಿ 26ಕ್ಕೆ ಪುನಃ ಭಾಷಣ ಸ್ಪರ್ಧೆಗೆ ಹೆಸರು ಕೊಟ್ಟೆ. ಫಸ್ಟ್ ಪ್ರೈಸ್ ಬಂತು ನನಗೆ. ಯಾರೇ ವಿದ್ಯಾರ್ಥಿಗಳು, ನಾನು ವಿದ್ಯಾರ್ಥಿ ಸಮೂಹ ಇಲ್ಲಿದೆ, ಮೊದಲನೆಯ ಬಾರಿ ಫೇಲ್ ಆದ್ರಿ, ಭಾಷಣದಲ್ಲಿ ಆಗಿರ್ಬೋದು, ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಶಾಲೆಯಲ್ಲಿ ಆಗಿರ್ಬೋದು, ಏನೋ ಸೋತ್ರಿ ನೀವು ಅಂತ ಇಟ್ಕೊಳ್ಳಿ, ಅದು ನಿಮ್ಮ ಸೋಲಲ್ಲ. ಮುಂದೆ ನೀವು ಅದನ್ನು ದಾಟೋದಕ್ಕೆ ನಿಮಗೆ
ಕೊಟ್ಟಿರುವಂಥ ಒಂದು ಆಹ್ವಾನ, ಅದನ್ನೇ ಚಾಲೆಂಜ್ ಆಗಿ ತಗೊಂಡು ನಾನು ಮುಂದಿನ ಸಲ ನೋಡಿ ನನ್ನನ್ನು ಅಂತ ಟೀಚರ್ಸಿಗೆ ನೀವು ಸವಾಲು ಹಾಕಬೇಕು. ಗಟ್ಟಿ ಮನಸ್ಸಿನಿಂದ ನಿಮ್ಗೆ ಎಲ್ಲಿ ಸೋಲು ಅಂತ ನೀವು ಅಂದುಕೊಂಡಿದ್ದೀರೋ ಅದನ್ನೇ ಮತ್ತೆ 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 ಮರಳಿ ಯತ್ನವ ಮಾಡಿದಾಗ ಭಾಷಣ ಇರ್ಬೋದು, ಹಾಡೋದಿರ್ಬೋದು, ಯಾವುದೂ ಇರ್ಬೋದು, ಅದರಲ್ಲಿ ನೀವು ಗೆಲ್ಲೋದಕ್ಕೆ ಸಾಧ್ಯವಿದೆ. ಕೀಳರಿಮೆ ನಮ್ಮಲ್ಲಿ ಬರದೇ ಇದ್ದ ಹಾಗೆ. ಯಾರೋ ಅವಮಾನ ಮಾಡಿದಾಗ ನಾನು ಅಬ್ದುಲ್ ಕಲಾಂ ಹತ್ರ ಒಂದು ಸಲ ಕೇಳಿದ್ರಂತೆ, ನೀವು ನಿಮ್ಮ ಜೀವನದಲ್ಲಿ ಸದಾ ನೆನಪಿಟ್ಟುಕೊಳ್ಳುವಂಥ ಜಾಗ ಯಾವುದು, ಯಾವ ಸಂಗತಿ ನಿಮಗೆ ಯಾವಾಗಲೂ ನಿಮ್ಮನ್ನು ಆಕರ್ಷಕವಾಗಿ ಕಾಡ್ತಾ ಇರ್ತದೆ, ನೆನಪಿಸ್ಕೊತಾ ಇರ್ತೀರಿ ಅಂದಾಗ ಎಲ್ಲರೂ ನಿರೀಕ್ಷೆ ಮಾಡಿದ್ರಂತೆ, ನಾನು ರಾಷ್ಟ್ರಪತಿಯಾದಾಗ ಹಾಕಿದಂಥ ಹಾರ ಅಥವಾ ನಾನು ವಿಜ್ಞಾನಿಯಾಗಿ ಬಾಹ್ಯಾಕಾಶಕ್ಕೆ ಕಳಿಸಿದಂಥ ಉಪಗ್ರಹದ ಯಶಸ್ಸು, ಹೀಗೇನಾದ್ರು ಹೇಳ್ತಾರೇನೋ. ಅಬ್ದುಲ್ ಕಲಾಂ ಸುಮ್ಮನೆ ನಕ್ಕೊಂಡು ಹೇಳಿದ್ರಂತೆ, ನಾನು ರಾಮೇಶ್ವರದ ಮೂಲೆಯಲ್ಲಿ ಒಂದು ಶಾಲೆಯಲ್ಲಿ ಕಲಿತಿದ್ದೆ, ಆ ಶಾಲೆಯ ನೆನಪು ನನಗೆ ಸದಾ ಕಾಡ್ತಿರ್ತದೆ ಅಂತ. ಬಹುಶಃ ಈ ಶಾಲೆಯಿಂದ ಮಾಡಿಕೊಂಡು ಹೊರಗಡೆ ಇದ್ದವರನ್ನು ಯಾರನ್ನ ಕೇಳಿ ಅವರ ಹೃದಯದಲ್ಲಿ ಈ ಸ್ಕೂಲು, ಈ ನೆಲ, ಈ ಗ್ರೌಂಡು, ಅಲ್ಲಿನ ಟೀಚರ್ಸು ನೆಲೆ ನಿಂತಿರ್ತಾರೆ. ಅದು ಶಾಲೆಗಳಿಗಿರುವಂಥ ಶಕ್ತಿ. ಈ ಮಕ್ಕಳನ್ನು ನಾನು ಹೇಳಿದೆಲ್ಲ, ಆ ಪಾಠವನ್ನು ಡಿಸೆಂಬರ್ ತಿಂಗಳಿಗೆ ನನ್ನ ಪಾಠ ಬರ್ತಾಯಿತ್ತು. ಈಗ ಆ ಪಾಠ ಇಲ್ಲ ಅಂತೆ. ನನಗೆ ಮಕ್ಕಳನ್ನು ಗಮನಿಸೋದು ಯಾಕೆ ಇಷ್ಟ ಅಂದರೆ, ಸತ್ಯ ಹೇಳಿಬಿಟ್ರೆ ಅದರಷ್ಟು ದೊಡ್ಡ ಜೋಕ್ ಇಲ್ಲಂತೆ. ನಾವು ಸತ್ಯವನ್ನು ಹೇಳೋದಿಲ್ಲ, ಅದಕ್ಕೆ ಸುಳ್ಳಿನ ಕೋಟ್ ಮಾಡಿ ಮಾಡಿ ಹೇಳ್ತಿರ್ತೇವೆ. ನಾನು ಯಾವಾಗಲೂ ಭಾಷಣಕ್ಕೆ ಹೋದಾಗ, ನನ್ನ ಮಗಳು ಚಿಕ್ಕವಳಿದ್ದಾಗ ನಮ್ಮನೆ ಎದುರುಗಡೆ ಒಂದು ಮಗು ಇತ್ತು. ಅದು ನನ್ನ ಮಗಳ ಹತ್ರ ಕೇಳೋದು, ಅಮ್ಮ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಮೂಡುಬಿದ್ರಿಗೆ. ಯಾಕೆ? ಭಾಷಣ ಮಾಡಲಿಕ್ಕೆ. ಆಂಟಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಕಾರ್ಕಳಕ್ಕೆ. ಯಾಕೆ? ಭಾಷಣ ಮಾಡೋದಕ್ಕೆ. ಇದೇ ಅವರಿಬ್ಬರು ದಿನ ಮಾತಾಡೋದು. ಒಂದಿನ ನಾನು ರೆಡಿ ಆಗ್ತಾ ಇದ್ದೇನೆ, ಆ ಮಗು ಕೇಳ್ತು ನನ್ನ ಮಗಳ ಹತ್ರ, ಚಿಕ್ಕವರಿಬ್ಬರು, ನಿಮ್ಮಮ್ಮನ ಯಾಕೆ ಯಾವಾಗಲೂ ಭಾಷಣ ಮಾತ್ರ ಮಾಡೋದಕ್ಕೆ ಕರೀತಾರೆ? ಅಂದರೆ ಅವಳ ಅರ್ಥ ಭರತನಾಟ್ಯ ಮಾಡಲಿಕ್ಕೆ ಯಾಕೆ ಕರೆಯೋದಿಲ್ಲ, ಹಾಡೋದಕ್ಕೆ ಯಾಕೆ ಕರೆಯೋದಿಲ್ಲ, ಭಾಷಣ ಮಾಡಲಿಕ್ಕೆ ಮಾತ್ರ ಕರೀತಾರೆ ಯಾಕೆ ಅಂತ ಕೇಳಿದಾಗ ನನ್ನ ಮಗಳು ಸತ್ಯ ಹೇಳಿದ್ಲು, ಅವರಿಗೆ ಬೇರೆ ಎಂತೂ ಮಾಡಲಿಕ್ಕೆ ಬರುವುದಿಲ್ಲವಾ, ಅದಕ್ಕೆ ಭಾಷಣ ಮಾಡಲಿಕ್ಕೆ ಕರೀತಾರೆ ಅಂತ. ಹಾಗೆ ಬೇರೆ ಏನೂ ಮಾಡಲಿಕ್ಕೆ ಬರದಿದ್ದವರನ್ನು ಭಾಷಣಕ್ಕೆ ಕರೀತಾರೆ ಅನ್ನುವ ಸತ್ಯವನ್ನು ಮಗು ಹೇಳಿತ್ತು. ದೊಡ್ಡವರಿಗೆ ಹೇಳುವ ಧೈರ್ಯ ಇಲ್ಲ ಅದು. ಈ ಥರ ಮಕ್ಕಳನ್ನು ಗಮನಿಸ್ತಾ ಇದ್ದಾಗ ನನ್ನ ಪಾಠ ಬರದೆ ಅಂತ ಹೇಳಿದಲ್ಲ, ಸಭಾಕಂಪನ, ಅದನ್ನು ಆಗ್ನೇ ಸ್ಕೂಲಲ್ಲಿ ಓದುವಂಥ ಒಂದು ಮಗು ನಮ್ಮ ಮನೆಯ ಕೆಳಗಡೆ ಇದೆ. ನಾನು ಶಾಲೆಯ ಹೆಸರನ್ನು ಹೇಳೋದಿಲ್ಲ ಇವತ್ತು, ಸುಮ್ಮನೆ ಶಾಲೆಯ ವಾತಾವರಣ ಇರೋದರಿಂದ. ಅಲ್ಲಿ ಪಾಠ ಮಾಡಿದ್ದಾರೆ. ಆ ಪಾಠ ಮುಗಿದ ಮೇಲೆ ನಿಮ್ಗೆ ಗೊತ್ತಲ್ಲ, ಒಂದು ಫೋಟೋ ಹಾಕಿರ್ತಾರೆ, ಕೃತಿ ಕರ್ತೃ ಪರಿಚಯ ಅಂತ ಬರೆದಿರ್ತಾರೆ. ಅವರ ಹೆಸರು, ಅವರ ಹುಟ್ಟಿದ ಊರು, ಎಷ್ಟು ಪುಸ್ತಕ ಬರೆದಿದ್ದಾರೆ, ಏನು ಪ್ರಶಸ್ತಿ ಗಳಿಸಿದ್ದಾರೆ, ಅವರದ್ದೆಲ್ಲ ಅಲ್ಲಿ ವಿವರಗಳಿರ್ತವೆ. ಅವ್ರು ಪಾಠ ಮಾಡಿ ಮುಗಿಸಿದ ಕನ್ನಡ ಟೀಚರು, ನೋಡಿ ಈ ಲೇಖಕಿ ಮಂಗಳೂರಲ್ಲೇ ಇದ್ದಾರೆ, ಯಾರಿಗಾದರೂ ಗೊತ್ತಾ ಅಂತ ತೋರಿಸಿದ್ದಾರೆ. ನಮ್ಮ ಮನೆಯ ಕೆಳಗಡೆ ಇರೋ ಮಗುವಿಗೆ ಖುಷಿಯಾಗಿದೆ, ಇವರು ನಮ್ಮನೆ ಮೇಲೆ ಇರುವಂಥ ಆಂಟಿ, ನನಗೆ ಗೊತ್ತು ಅವರು ಚೆನ್ನಾಗಿ ಬೈಯುವುದೇ ಇಲ್ಲ ನಮಗೆ, ಎಷ್ಟೊತ್ತಿಗೂ ನಾವು ಅವರ ಮನೆಗೆ ನುಗ್ಗಬಹುದು, ಹೀಗೆಲ್ಲ ತುಂಬ ಹೇಳಿದಾಳಂತೆ ಅವಳು. ಅವರಿಗೆ ಖುಷಿ ಆಯಿತು. ಆಕೆ ನಾನೊಂದು ಪ್ರಾಜೆಕ್ಟ್ ಕೊಡ್ತೇನೆ ನಿನಗೆ, 10 ಔಟ್ ಆಫ್ 10 ಬರೋ ಹಾಗೆ ನೀನು ಮಾಡಬೇಕು ಅದನ್ನು. ಏನಂದರೆ ಇದರಲ್ಲಿ ಏನೆಲ್ಲ ಬಿಟ್ಟೋಗಿದೆ ಅದನ್ನೆಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಿ ತರಬೇಕು ನೀನು. ಯಾವುದಿಲ್ಲ ಅವರನ್ನು ಕೇಳಿ ಏನೆಲ್ಲ ಬಿಟ್ಟು ಹೋಗಿದೆ ಅದನ್ನು ತುಂಬಿಸಿ ಬರಬೇಕು. ನಿನಗೆ 10ಕ್ಕೆ 10 ಮಾರ್ಕ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಮಗು ಬಂತು ಭಾರಿ ಖುಷಿಯಲ್ಲಿ, ಆಂಟಿ ನಿಮ್ಮ ಪಾಠ ನಮಗೆ ಮಾಡಿದ್ದಾರೆ, ನನಗೆ ಕೆಲವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ನೀವು ಹೇಳಿದರೆ ನಾನು ಫಿಲ್ ಮಾಡ್ತೇನೆ, ನನಗೆ 10 ಔಟ್ ಆಫ್ 10 ಬರಬೇಕು, ನಥಿಂಗ್ ಶುಡ್ ಬಿ ಲೆಫ್ಟ್ ಬ್ಲ್ಯಾಂಕ್ ಅಂತ ಹೇಳಿದ್ದಾರೆ. ಯಾವ ಖಾಲಿ ಜಾಗವನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿತ್ತು ಆ ಮಗು. ಸರಿ, ನಾನು ಹೇಳಿದೆ, ನೋಡಿದೆ ಪುಸ್ತಕಗಳ ಸಂಖ್ಯೆ 5 ಅಂತ ಇತ್ತು, ಅದು 15 ಮಾಡು ಅಂತ ಹೇಳಿದೆ. ಪ್ರಶಸ್ತಿಗಳ ಸಂಖ್ಯೆ, ಆಮೇಲೆ ಯಾವುದೋ ಶಾಲೆಯ ಎಲ್ಲ ಇತ್ತು, ಅದನ್ನೆಲ್ಲ ಚೇಂಜ್ ಮಾಡಿದೆ. ಕೊನೆಯಲ್ಲಿ ಆ ಮಗು ಆರಾಮಾಗಿ ಕೇಳ್ತಾ ಇದೆ, ಸುಮಾರು ಮುಗಿತಾ ಬಂತು, ಅದಕ್ಕೆ ಖುಷಿಯಾಗಿದೆ. ಶಿವರಾಮ್ ಕಾರಂತ್ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್, ಕುವೆಂಪು ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್, ಭುವನೇಶ್ವರಿ ಹೆಗಡೆ ಡೇಟ್ ಆಫ್ ಬರ್ತ್ ಇದೆ, ಡೇಟ್ ಆಫ್ ಡೆತ್ ಇಲ್ಲ, ಬ್ಲ್ಯಾಂಕ್ ಆಗಿದೆ. ಮೇಡಮ್ ಆಂಟಿ ಬೇಗ ನಿಮ್ಮ ಡೇಟ್ ಆಫ್ ಡೆತ್ ಒಂದು ಹೇಳಿಬಿಡಿ, ನಾನು ಬರ್ಕೊಂಡು ಹೋಗ್ತೇನೆ ಅಂತ ಹೇಳ್ತದೆ. ಅದು ಏನು ಹೇಳೋದು, 6ನೇ ಕ್ಲಾಸ್ ಮಗು, ಜಾಸ್ತಿ ಆಂಟಿ ಈಸ್ ವೆರಿ ಮಚ್ ಅಲೈವ್ ಅಂತ ಬರೀ, ಶಬ್ದ ಎಲ್ಲ ಬರೀಲಿಕ್ಕಿಲ್ಲ, ವಾಕ್ಯ ಬರೀಲಿಕ್ಕೆ ಇಲ್ಲ, ಡೇಟ್ ಮಾತ್ರ ಬೇಕು ಆಂಟಿ, ಒಂದು ಡೇಟ್ ಹೇಳಿ ಅಂತ ಅದರದ್ದು ಅಷ್ಟು ಮುಗ್ಧವಾಗಿ ಕೇಳ್ತಾ ಇದೆ ಅದು. ನಾನು ಏನು ಹೇಳೋದು ಇಲ್ಲ, ಅವರಿಗೆ ಕೋಪ ಬಂತು. ಅವರ ಡೇಟ್ ಆಫ್ ಡೆತ್ ಡ್ರೈವರಿಗೆ ಗೊತ್ತಿರ್ಬೋದಂತೆ, ಸಿಟಿ ಬಸ್ ಡ್ರೈವರಿಗೆ ಗೊತ್ತಿರ್ಬೋದು, ಸರ್ಜನ್, ಇದೆಲ್ಲ ಜೋಕ್ ಯಾವುದೂ ಅರ್ಥ ಆಗೋದಿಲ್ಲ ಆ ಮಗುವಿಗೆ. ಒಂದು ಡೇಟ್ ಹೇಳಿ ಆಂಟಿ ಎಂತ ನಿಮ್ಮದು ಅಂತ, ಅದು ಬೇಗ ಮುಗಿಸಿ 10 ಔಟ್ ಆಫ್ 10 ಬರಬೇಕು ಅನ್ನೋದು ಒಂದೇ. ಅದಕ್ಕೆ ಏನು ಮಾಡೋದು, ನಾನು
ನಾನು ಹೇಳಿದೆ, ಟೀಚರ್ ಹತ್ರ ನಾನೇ ಬರ್ತೇನೆ ಅಂಥವೆಲ್ಲ ಕೇಳಬಾರ್ದು, ಅವರೇ ಬರ್ತಾರಂತೆ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಹೇಳು ಅಂತ ಹೇಳಿದಾಗ ತುಂಬ ನಿರಾಸೆಯಿಂದ ಹೋಯಿತು ಆ ಮಗು. ಏನೂ ಸಮಾಧಾನ ಇಲ್ಲ, ಒಂದು ಬ್ಲ್ಯಾಂಕ್ ಬಿಟ್ಟುಕೊಂಡು 10/10 ಕಳ್ಕೊಳ್ತಾ ಇದ್ದೀನಲ್ಲ ಅಂತ ನಿರಾಸೆ. ಅದಕ್ಕೆ ನನಗೆ ಮಕ್ಕಳ ಮೆಂಟ್ಯಾಲಿಟಿ ಚೆನ್ನಾಗಿ ಗೊತ್ತು. ಮರುದಿನ ಬೆಳಿಗ್ಗೆ ಆ ಮಗು ಹೇಳೋಕ್ಕಿಂತ ಮೊದಲು ಹೋಗಿ ಅವರ ಮನೆ ಬಾಗಿಲು ಬಡಿದೆ. ಆ ಮಗುವಿನ ಕನ್ನಡ ನೋಟ್ಸ್ ಒಂಚೂರು ಕೊಡಿ ಅಮ್ಮ ಅಂತ ಹೇಳಿದೆ. ಅವ್ರ ತಾಯಿ ಕೊಟ್ಟರು. ನೋಡಿದೆ, ಡೇಟ್ ಆಫ್ ಡೆತ್ತಿಗೆ ಅವತ್ತಿನ ಡೇಟ್ ಹಾಕ್ಕೊಂಡ್ಬಿಟ್ಟಿದೆ ಆ ಮಗು. ಇದು ಮಕ್ಕಳಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇರುವಂಥ ತಪ್ಪುಗಳು. ಇಂಥ ತಪ್ಪುಗಳನ್ನು ಟೀಚರ್ಸ್ನವರು ಎಂಜಾಯ್ ಮಾಡಬೇಕು, ಪನಿಷ್ ಮಾಡಬಾರ್ದು. ನನ್ನ ಪ್ರಕಾರ ಮಕ್ಕಳಿಗೆ ಶಿಕ್ಷೆಯನ್ನು ಅಪ್ಪ ಅಮ್ಮ ಕೊಡಬೇಕಾ ಕೊಡಬಾರ್ದ ಈಗ ಹೇಳೋದು ತುಂಬ ಕಷ್ಟ. ನಮಗೆ ಸರಿಯಾಗಿ ಶಿಕ್ಷೆ ತಿಂದು ನಾವು ಬಂದವರು ಹೊಡಿತಾ ಇದ್ರು, ಟಕ್ ಅಂತ ಉಪ್ಪು ಅಂತ ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಇವತ್ತೇನಾದರೂ ಟೀಚರು ಮಗುವಿಗೆ ಹೊಡೆದ್ರೆ ಏನಾಗ್ತದೆ ಅನ್ನೋದು ಗೊತ್ತು. ಅವರು ಕೋಲೊಂದು ಹಿಡ್ಕೊಂಡು ಬರದೇ ಇದ್ದರೆ ಸಾಕು. ಶಿಕ್ಷೆಯನ್ನು ಹೆತ್ತವರು ಕೊಡಬೇಕು, ಟೀಚರ್ಸ್ ಕೊಡುವಂಥ ಪರಿಸ್ಥಿತಿಯನ್ನು ತರಬಾರ್ದು. ಹೆತ್ತವರು ಅನೇಕ ಸಲ ಹೆತ್ತವರು ತಪ್ಪುಗಳನ್ನು ಮಾಡ್ತಾರೆ. ಅವರಿಗೆ ದೊಡ್ಡ ದೊಡ್ಡ ಮೊಬೈಲ್ಗಳನ್ನು ಕೊಡಿಸೋದು. ನಾನು ಯಾವಾಗಲೂ ನಮ್ಮ ಹಳ್ಳಿಯಲ್ಲಿ ನನ್ನನ್ನು ಕಂಡ್ರೆ ಆಗದಿದ್ದವರನ್ನು ಒಂದಿಷ್ಟು ಜನರನ್ನು ನಾನು ಸೃಷ್ಟಿಸಿಕೊಂಡಿದ್ದೇನೆ. ನಾನು ಹೇಳ್ತೇನೆ ಊರಿಗೆ ಹೋದಾಗೆಲ್ಲ, ನೀವು ಧಾರಾವಾಹಿ ನೋಡ್ತಾ ಕೂತ್ಕೊಂಡು ಮಗು ಧಾರಾವಾಹಿ ನೋಡೋದಕ್ಕೆ ಬಂದ್ಕೊಳ್ಳೆ ಹೋಗ ಓದ್ಕೊಳ್ಳ ಅಂತ ಹೇಳಬೇಡಿ. ಟಿ ವಿ ಆಫ್ ಮಾಡಿ, ನೀವು ಏನೋ ಒಂದು ಪೇಪರ್ ಇನ್ನೇನೋ ಓದಿ, ಮಗುನೂ ಓದ್ತದೆ. ನಾವು ಧಾರಾವಾಹಿ ನೋಡ್ತೇವೆ, ಗದ್ದಲ ಗಲಾಟೆ ಕೊಲೆ ಅಲ್ಲೆಲ್ಲ ನಡೀತಾ ಇರ್ತದೆ, ಮಗು ಮಾತ್ರ ಓದಬೇಕು ಅನ್ನುವಂಥ ಇದನ್ನು ನಾನು ಹೇಳಿದಾಗ ನನ್ನ ಹಳ್ಳಿಯ ಕೆಲವು ಮಹಿಳೆಯರಿಗೆ ಕೋಪ ಬಂದಿತ್ತು ನನ್ನ ಮೇಲೆ. ಆದರೂ ಪರವಾಗಿಲ್ಲ, ಲೇಖಕರು ಅನೇಕರ ಕೋಪಕ್ಕೆ ನಾವು ತುತ್ತಾಗ್ತೇವೆ. ಆದರೆ ಸಮಾಜದ ಒಳತಿಗಾಗಿ ಹಾಸ್ಯವನ್ನು ನಾನು ಬಳಸಿಕೊಂಡು ಇವತ್ತಿನವರೆಗೆ ಸನ್ಮಾರ್ಗದಲ್ಲಿಯೇ ನಡೆಯಬೇಕಾದಂತಹ ಹಾಸ್ಯವನ್ನೇ ನಾನು ಬೋಧಿಸಿಕೊಂಡು ಬಂದಿರೋದರಿಂದ ನನ್ನ ಕಾಲೇಜು ಜೀವನದಲ್ಲಿ ನಾನು ಯಾರೂ ವಿದ್ಯಾರ್ಥಿಗಳ ಜೊತೆಗೆ ವೈರ ಕಟ್ಕೊಂಡಿಲ್ಲ. ಇವತ್ತಿಗೂ ಎದುರಿಗೆ ಬಂದಾಗ ಮೇಡಮ್ ನಾನು ಇಂಥ ಬ್ಯಾಚ್ನವಳು ಅಂತ ಖುಷಿಯಿಂದ ಹೇಳ್ತಾರೆ. ಅಂಥ ಒಂದು ಅಪೂರ್ವವಾದ ಅನುಭವವನ್ನು ನನಗೆ ಈ ಜಿಲ್ಲೆ ತಂದುಕೊಟ್ಟಿದೆ. ಈ ಶಾಲೆಯ ಅನೇಕ ಸಾಧನೆಗಳನ್ನು ನಾನು ನೋಡಿದೆ. ಬಹುಶಃ ನನಗೆ ಯಾವತ್ತೂ ಅನಿಸೋದು ಅದರಲ್ಲಿರುವಂಥ ಹಿರಿಯರ ಪಟ್ಟಿ ತುಂಬ ದೊಡ್ಡದಿದೆ. ಈ ಶಾಲೆ ಕಟ್ಟೋದಕ್ಕೆ ಅವರು ಶ್ರಮಪಟ್ಟಿದ್ದು, ಕನಸು ಕಂಡಿದ್ದು, ಆಮೇಲೆ ಎಲ್ಲ ತಮ್ಮ ಇಡೀ ಜೀವಮಾನವನ್ನೇ ಈ ಶಾಲೆಗಾಗಿ ಇಟ್ಟಂಥವರು, ಅವರೆಲ್ಲರ ಆತ್ಮ ಬಹುಶಃ ಇಲ್ಲಿ ನಾವು ನಂಬುದಾದರೆ ಓಡಾಡಿಕೊಂಡಿದೆ. ಅಂದರೆ ಅವರ ಆಶೀರ್ವಾದ ನಮ್ಮ ಕಾಲೇಜಲ್ಲಿ. ನಾನು ಈ ಮಾತನ್ನು ಹೇಳ್ತಾ ಇದ್ದೆ, ಯಾಕಂದರೆ ನಮ್ಮ ಸರ್ಕಾರಿ ಕಾಲೇಜು ದಕ್ಷಿಣ ಕನ್ನಡದಲ್ಲಿ ಕಾಲೇಜುಗಳೇ ಇಲ್ಲದ ಸಂದರ್ಭದಲ್ಲಿ ಒಂದಿಷ್ಟು ಹಿರಿಯರು ಹೇಗೆ ಈ ಶಾಲೆಯನ್ನು ಕಟ್ಟಿ ಬೆಳೆಸಿದಾರೋ ಹಾಗೆ ಕಟ್ಟಿ ಅದನ್ನು ತಮ್ಮ ಉಸಿರಲ್ಲಿ ಉಸಿರಾಗಿ ಅದನ್ನು ಬೆಳೆಸಿದಂಥವರು. ಅಂಥ ಹಿರಿಯರ ಆಶೀರ್ವಾದ ಇರೋದರಿಂದ ನಮ್ಮ ಕಾಲೇಜಿನಲ್ಲಿ ಏನಾದರೂ ಒಂದು ಫಂಕ್ಷನ್ ಮಾಡಿದರೆ ಕೊನೆಯ ಕ್ಷಣದಲ್ಲಿ ಏನೇನೋ ಗಡಿಬಿಡಿ ಆಗ್ತಾಯಿತ್ತು, ಎಲ್ಲ ಮುಗಿಯುವಾಗ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ನಾನು ಅದಕ್ಕೆ ಕಾರಣವನ್ನು ಆ ಎಲ್ಲ ಆತ್ಮಗಳ ಆಶೀರ್ವಾದ ಅಂತ ನಾನು ಹೇಳ್ತಾ ಇದ್ದೆ. ಅದೇ ಸಂಗತಿಯನ್ನು ನಾನು ಇಲ್ಲಿ ಕೂಡ ಅನುಭವಿಸಿದ್ದೇನೆ. ಆ ಹಿರಿಯರ ಅಷ್ಟೊಂದು ಜನ ಒಂದು ಒಳ್ಳೆಯದಾಗಲಿ, ನಮ್ಮ ಸಮುದಾಯ ಮುಂದಕ್ಕೆ ಬರಲಿ, ಎಲ್ಲ ಧರ್ಮದವರನ್ನು ನಾವು ಮುಂದಕ್ಕೆ ತರೋಣ. ನೀವು ಹೇಳಿದ್ರಲ್ಲ, ಅವಮಾನದ ಕ್ಷಣ ಅದು ಅವಮಾನಿಸಿಕೊಂಡವನಿಗೆ ಮಾತ್ರ ಗೊತ್ತಾಗಬೇಕಲ್ಲದೆ ಅವಮಾನ ಮಾಡಿದವನಿಗೆ ಅದು ಗೊತ್ತಾಗೋದಿಲ್ಲ. ಅಂತಹ ಅವಮಾನದಿಂದ ಒಂದು ಸಮುದಾಯವನ್ನು ಹೊರಗೆ ತರುವಂಥದ್ದು, ಅಲ್ಲಿ ಸಾಧಕರನ್ನು ಪ್ರೇರೇಪಿಸೋದು, ಸಾಧನೆಯನ್ನು ನೋಡಿ ಬೆನ್ನು ತಟ್ಟೋದು, ಇಂಥ ಪುಣ್ಯದ ಕೆಲಸಗಳನ್ನು ಮಾಡಿದ ಹಿರಿಯರು ಕಟ್ಟಿದಂಥ ಈ ಶಾಲೆ ಉಳಿಬೇಕು. ಇದರ ಕಲ್ಚರ್, ಇಲ್ಲಿಯ ವೈಶಿಷ್ಟ್ಯದ ಒಂದು ಸಮನ್ವಯತೆ ಇದೆಯಲ್ಲ, ಸರ್ವಧರ್ಮ ಸಮನ್ವಯತೆ, ಅದು ಇಲ್ಲಿ ಮಾದರಿಯಾಗಿರೋದರಿಂದ ಇದು ಮುಂದುವರಿಬೇಕು. ನಮ್ಮ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿಪ್ರಿಯ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾವೆಲ್ಲ ಕಡೆ ಹೇಳ್ಕೊಳ್ತೇವೆ. ಸುಮ್ಮನೆ ಗಲಾಟೆ ಮಾಡ್ಕೊಳ್ಳೋದಿಲ್ಲ ಅಂತ ಒಂದು ಶಾಂತಿಪ್ರಿಯ ದಕ್ಷಿಣ ಕನ್ನಡವನ್ನು ತಾಯಂದಿರು ಮನಸ್ಸು ಮಾಡಿ ನಮ್ಮ ಮಕ್ಕಳಲ್ಲಿ ಆ ಮೌಲ್ಯದ ಕುರಿತು ಕೂಡ ನೀವು ಹೇಳಿದ್ರಿ. ಮೌಲ್ಯ ಅಂದರೆ ಇನ್ನೇನಲ್ಲ, ಎಲ್ಲರನ್ನ ಪ್ರೀತಿಸೋದಕ್ಕೆ ಸಾಧ್ಯವಿದೆ ಅನ್ನೋ ಒಂದು ಸಣ್ಣ ಕಿವಿ ಮಾತನ್ನು ಹೇಳ್ತಾ ಈ ಶಾಲೆಗೆ ಉಜ್ವಲವಾದ ಭವಿಷ್ಯವನ್ನು ಕೋರ್ತಾ ನನ್ನನ್ನು ಕರೆಸಿ 4 ಮಾತನಾಡೋದಕ್ಕೆ ನನಗೆ ಅವಕಾಶವನ್ನು ಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೆ, ಶಿಕ್ಷಕ ವರ್ಗಕ್ಕೆ, ಅನೇಕರು ನನ್ನ ವಿದ್ಯಾರ್ಥಿನಿಯರಿಲ್ಲಿದ್ದೀರಿ, ಎಲ್ಲರಿಗೂ ಶುಭವನ್ನು ಹಾರೈಸಿ, ಚಿಕ್ಕ ಮಕ್ಕಳು ಮುಂದಕ್ಕೆ ನಾವಿಷ್ಟೆಲ್ಲ ಶಾಲೆಯನ್ನು ಹೊಗಳಿದೀವಲ್ಲ, ಇಂಥ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು ಹಾಕಿರೋದು ಅದೃಷ್ಟ ಅಂತ ಭಾವಿಸ್ಕೊಳ್ಳಿ. ನಾವು ಇವತ್ತು ಆಕರ್ಷಣೆಗೆ ಒಳಗಾಗಿ ಯಾವುದ್ಯಾವುದೋ ಶಾಲೆಗೆ ಹಾಕ್ತೀವಿ, ತುಂಬ ಫೀಸ್ ಕೊಟ್ಟುವ ಶಾಲೆ ಗ್ರೇಟ್ ಅಂತ ನಾವು ಅಂದ್ಕೋತೀವಿ. ಅಲ್ಲಿ ನಡೆಯುವಂತಹ ವ್ಯಾಪಾರ ನಮ್ಮ ಮಕ್ಕಳ ಪ್ರತಿಭೆಯನ್ನು ಕುಂದಿಸುವಂಥದ್ದು ಇರುತ್ತದೆ. ನಾನು ಆ ಶಾಲೆಗಳನ್ನು ಬೈಯೋದಿಲ್ಲ, ಅದು ಅವರದ್ದು, ಇದು ನಮ್ಮದು.
ಇಂತಹ ಶಾಲೆಗಳನ್ನು ಪೋಷಿಸೋಣ, ಇಂಥ ಶಾಲೆಗಳನ್ನು ಉಳಿಸ್ಕೊಳ್ಳೋಣ. ನಮ್ಮ ಮಕ್ಕಳು ನಮ್ಮ ಕಣ್ಣೆದರೆ, ನಾನು ಉತ್ತರ ಕನ್ನಡ ಜಿಲ್ಲೆ ಹಳ್ಳಿಯವಳು, ತಂದು ಎಲ್ಲೆಲ್ಲೋ ಶಾಲೆಯಲ್ಲಿ ಹಾಕ್ತಾರೆ ಮಕ್ಕಳನ್ನು. ಅವರು ಹೋಮ್ ಸಿಕ್ನೆಸ್ಸಿಂದ ಬಳಲ್ತಾರೆ. ನನಗೆ ಫೋನು, ಮೇಡಮ್ ಒಂದು ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ, ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ ಅಂತ. ಯಾಕೆ ತಂದು ಹಾಕ್ತೀರಿ? ನಿಮ್ಮ ಕಣ್ಣಳತೆಯಲ್ಲೇ ಇಟ್ಕೊಂಡು ಓದಿಸಿ, ನಿಮ್ಮ ಮಾರ್ಗದರ್ಶನದಲ್ಲೇ ನಿಮ್ಮ ಮಗು ಬೆಳೀಲಿ ಅಂತ ನಾನು ಹೇಳಿ ಮತ್ತೆ ಕಹಿಯನ್ನು ಅವರಿಗೆ ಹೇಳಬೇಕಾಗ್ತದೆ. ಅಂತಹ ತಾವೆಲ್ಲರೂ ತಾಯಂದಿರು ಬಂದಿದ್ದೀರಿ, ಪೋಷಕರು ಬಂದಿದ್ದೀರಿ, ವಿದ್ಯಾರ್ಥಿಗಳು ಇದ್ದೀರಿ. ನಮ್ಮ ನೆಲದಲ್ಲೇ ಇರುವಂತಹ, ನಮ್ಮ ನೆರೆ ಹೊರೆಯಲ್ಲೇ ಇರುವಂತಹ ಇಂಥ ಒಂದು ಒಳ್ಳೆಯ ಶಾಲೆಯಲ್ಲಿ ಕಲಿಯುವ ಭಾಗ್ಯವನ್ನು ನಮ್ಮ ಮಕ್ಕಳಿಗೆ ದೇವರು ಕರುಣಿಸಿದ್ದಾನೆ. ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮ ಜೀವನಾನುಭವದೊಂದಿಗೆ ಸೌಹಾರ್ದಯುತವಾಗಿ ಬದುಕಿ ಉತ್ತಮ ಹಾದಿಯಲ್ಲಿ ಸಾಗಿ ಎನ್ನುವ ಕಿವಿಮಾತಿನೊಂದಿಗೆ ಸಂಸ್ಥೆಯ ಬಗ್ಗೆ ಬೆಚ್ಚುಗೆಯ ಮಾತುಗಳನ್ನಾಡಿದ್ದೀರಿ. ವಂದನೆಗಳು ತಮಗೆ. ಶ್ರೀ ಉಮೇಶ್ ಉಚ್ಚಿಲ್, ಟ್ರೈನರ್, UR Academy of Soccer, Mangalore, to address the gathering. ಉಚ್ಚಿಲ ಭೋವಿ ವಿದ್ಯಾಸಂಸ್ಥೆಗಳ 103ನೇ ವರ್ಷದ ವಾರ್ಷಿಕ ವರದಿಯನ್ನು ಮುಖ್ಯೋಪಾಧ್ಯಾಯನವರು ಪ್ರಸ್ತುತಪಡಿಸಿದರು. ಈ 103 ವರ್ಷಗಳ ದೀರ್ಘ ಇತಿಹಾಸವನ್ನು ಉಳ್ಳಂಥ ಈ ಪರಿಸರದ ಅತ್ಯಂತ ಹಳೆಯ ಶಾಲೆ ಇದು ಎನ್ನುವುದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಶ್ರೀ ಚಿದಾನಂದ್ ಉಚ್ಚಿಲ್ ಅವರೇ, ಶಾಲಾ ಸಂಚಿಕೆಯನ್ನು ಬಿಡುಗಡೆ ಮಾಡಿದ ಶ್ರೀ ಮುತ್ತಡಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೋಮೇಶ್ವರ ಪುರಸಭೆ ಮತ್ತು ಶ್ರೀಮತಿ ಭುವನೇಶ್ವರಿ ಹೆಗಡೆ ಲೇಖಕಿ ಮತ್ತು ಬರಹಗಾರ್ತಿ, ಅಲ್ಲದೆ ತುಂಬ ವಿದ್ಯಾರ್ಥಿಗಳಿಗೆ ಬೋಧಿಸಿರುವಂತಹ ಅವರ ಕಾಲೇಜಿನ ಹಲವು ಕಾರ್ಯಕ್ರಮಗಳನ್ನು ನಾನು ವೀಕ್ಷಿಸಿದ್ದೇನೆ. ಅಲ್ಲಿ ಅವರು ಮುಂಚೂಣಿಯಲ್ಲಿ ನಿಂತು ಇವತ್ತು ವಿಶ್ವವಿದ್ಯಾನಿಲಯ ಕಾಲೇಜು, ನಮ್ಮ ಕಾಲಕ್ಕೆ ಅದು ಸರಕಾರಿ ಕಾಲೇಜು ಅಂತ ಒಳ್ಳೆಯ ಹೆಸರು ಇತ್ತು. ಕೆಟ್ಟ ವಿದ್ಯಾರ್ಥಿಗಳಿಗೂ ಅದು ತುಂಬ ಹೆಸರುವಾದಂಥ ಒಂದು ಸಂಸ್ಥೆ ಆಗಿತ್ತು. ಅಲ್ಲಿ ಅದು ಇವತ್ತು ಬಹಳ ಒಂದು ಉತ್ತಮ ಮಟ್ಟದ ಒಂದು ಸಂಸ್ಥೆಯಾಗಿ ಇವತ್ತು ಬೆಳೆದು ಬರ್ತಾ ಇದೆ. ಅಲ್ಲಿ ಅವರು ಅಧ್ಯಾಪನವನ್ನು ಮಾಡಿದ್ದಾರೆ. ಮತ್ತು ಇವತ್ತಿನ ಅತಿಥಿಗಳಾಗಿರತಕ್ಕಂಥ ಪ್ರಶಾಂತ್ KS ಅವರೇ, ಶ್ರೀ ಸಿಕ್ಕೇಶ್ ಉಚ್ಚಿಲ್ರವರೇ, ಶ್ರೀಮತಿ ಪಾವನ ಅವರೇ, ಬಹುಶಃ ಸುಮಾರು 20 ವರ್ಷಗಳಿಗಿಂತ ಮೇಲ್ಪಟ್ಟು ಈ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದೇನೆ. ಬಹುಶಃ ಈ ಸಂಸ್ಥೆಯ ಅಧ್ಯಕ್ಷನಾಗಿ, ಇದರ ಶಾಲಾ ಸಂಚಾಲಕನಾಗಿ ನಿಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದುಂಟು. ಮತ್ತು ನಿರಂತರವಾಗಿ ಸಂಸ್ಥೆಯ ಆಡಳಿತ ವರ್ಗದಿಂದ ದೂರ ಇದ್ದರೂ ಕೂಡ ಅಲ್ಲಿ ನಿಮ್ಮೊಂದಿಗೊಬ್ಬನಾಗಿದ್ದು ಎಲ್ಲ ಕಾರ್ಯಕ್ರಮಗಳಿಗೆ ಆದಷ್ಟು ಸಮಯ ಎಲ್ಲ ವರ್ಷಗಳಲ್ಲೂ ಭಾಗವಹಿಸಿದ್ದೆ. ಇವತ್ತು ಮತ್ತೆ ಇಲ್ಲಿ ನಾನು ಒಬ್ಬ ಅತಿಥಿಯಾಗಿ ಕಾಣಿಸಿಕೊಳ್ತಾ ಇದ್ದೇನೆ. ಆದ್ದರಿಂದ ಈ ಸಂಸ್ಥೆಯ ಬಗ್ಗೆ ತಿಳಿದುಕೊಂಡಿರುವಂಥ ಕೆಲವು ವಿಚಾರಗಳಿಂದ ಶಾಲೆಯ ಬಗ್ಗೆ ಒಂದು ಪ್ರೀತಿ ಇರುವುದರಿಂದ ಕೆಲವು ಮಾತುಗಳನ್ನು ಇಲ್ಲಿಯ ಹಿರಿಯ ಕಿರಿಯರೊಂದಿಗೆ ಮತ್ತು ಪೋಷಕರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಇಂದಿನ ಮಾಧ್ಯಮಗಳು ಕನ್ನಡ ಮತ್ತು ಇಂಗ್ಲೀಷ್, ಈ ಶಿಕ್ಷಣ ಮಾಧ್ಯಮಗಳು ನಮ್ಮ ಒಂದು ಸಮಾಜದಲ್ಲಿ ವರ್ಗಗಳನ್ನು ಸೃಷ್ಟಿಸ್ತಾ ಇದೆ ಎನ್ನುವುದು ಬಹಳ ಬೇಸರದ ಸಂಗತಿ. ಇವತ್ತು ಮೊದಲು ನಮ್ಮ ಹಿರಿಯರು 100 ವರ್ಷಕ್ಕೆ ಮೊದಲು ಬರೀ ಒಂದು ಶ್ರಮಿಕ ವರ್ಗ, ಆ ಶ್ರಮಿಕ ವರ್ಗ ಅವರ ದೂರಾಲೋಚನೆ, ತಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ತಮ್ಮ ಮಕ್ಕಳು ಮಾತ್ರವಲ್ಲ, ತಾವು ಕೊಡುವಂಥ ವಿದ್ಯೆ ಇಡೀ ಊರಿನ ಎಲ್ಲ ಸಮುದಾಯದ ಎಲ್ಲ ಜನಗಳಿಗೆ ತಲುಪಬೇಕು ಅನ್ನೋ ದೊಡ್ಡ ಕನಸಿನೊಂದಿಗೆ ಅಂದು ಈ ಶಾಲೆಯನ್ನು ಸ್ಥಾಪಿಸಿದರು. ಪ್ರಾಥಮಿಕ, ಆಮೇಲೆ ಹಿರಿಯ ಪ್ರಾಥಮಿಕ. ಇವತ್ತು ಈ ನಾವು ಕಾಣುವಂಥ ಮೈದಾನ ಇದರ ಹಿರಿಯ ಪ್ರಾಥಮಿಕ ಶಾಲೆಯ ಪೂರ್ಣ ಪ್ರಮಾಣದ ಮೈದಾನವಾಗಿತ್ತು.
ಇವತ್ತು ಎಲ್ಲ ಶಾಲೆಗಳು ಮಂಗಳೂರಿನಲ್ಲಿ ನಾವು ಕಾಣ್ತಾ ಇರುವುದೇನಂತ ಹೇಳಿದರೆ, ದೊಡ್ಡ ಶಾಲೆಗಳು ಹಿಂದೆ ವಿಶಾಲವಾದ ಮೈದಾನಗಳು, ನಿರಂತರ ಆಟದ ಪ್ರಕ್ರಿಯೆ ನಡೆಯುತ್ತಿರುವಂಥ ಅಲ್ಲಿ ಸಂಸ್ಥೆಗಳು ಮತ್ತೆ PU ಇಂದ ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮದಿಂದ CBSE ಶಾಲೆ, CBSE ಶಾಲೆಯಿಂದ PU ಎಲ್ಲ ಅಲ್ಲಿ ಸ್ಥಳ ಅಷ್ಟೇ, ಆಟದ ಮೈದಾನಗಳು ಮಾತ್ರ ಕ್ಷೀಣವಾಗ್ತಾ ಇದೆ. ಇದು ಇವತ್ತಿನ ವಾಸ್ತವಿಕ. ನಾನು ಯುವರ್ ಅಕಾಡೆಮಿ ಆಫ್ ಸಾಕರ್ ಅನ್ನುವ ಫುಟ್ಬಾಲ್ ಒಂದು ತರಬೇತಿ ಸಂಸ್ಥೆಯನ್ನು ಆರಂಭಿಸಿದ್ದು ಕ್ರೀಡಾಪಟುವಾಗಿ ಅಲ್ಲ, ಕ್ರೀಡೆಯು ಶಿಕ್ಷಣದ ಒಂದು ಭಾಗವಾಗಿರಬೇಕನ್ನೋ ಒಂದು ಸದುದ್ದೇಶದೊಂದಿಗೆ. ನನ್ನ ಅನುಭವದಂತೆ ಸುಮಾರು 25 ವರ್ಷಗಳು ಮಿಕ್ಕಿದ ನನ್ನ ಈ ಕ್ರೀಡಾ ಕ್ಷೇತ್ರದ ಅನುಭವದೊಂದಿಗೆ ನಾನು ಕಂಡುಕೊಂಡದ್ದೇನು ಅಂತ ಹೇಳಿದರೆ, ಯಾವ ವಿದ್ಯಾರ್ಥಿಯನ್ನು ಈ ಕ್ರೀಡೆಯ ಮೂಲಕ ಶಿಸ್ತಿಗೆ ಒಳಪಡಿಸಬಹುದು ಅನ್ನುವುದು ನಾನು ಕಂಡುಕೊಂಡಂತಹ ಸತ್ಯ. ನಾನು ಬಹುಶಃ ಕನ್ನಡ ಮಾಧ್ಯಮ ಶಾಲೆಗಳಿಂದ ಇಂಗ್ಲೀಷ್ ಮಾಧ್ಯಮ ಹಿಡಿದು ಇಂಗ್ಲೀಷ್ ಮಾಧ್ಯಮ ಶಾಲೆಗಳು, CBSE ಶಿಕ್ಷಣ ಸಂಸ್ಥೆಗಳು, ICSE ಶಿಕ್ಷಣ ಸಂಸ್ಥೆಗಳು ಎಲ್ಲ ಕಡೆಗೂ ಹೋಗಿ ಈ ಫುಟ್ಬಾಲ್ ತರಬೇತಿಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತೇನೆ. ಅದಕ್ಕನುಗುಣವಾಗಿ ಅವರ ಕ್ಷೇತ್ರಕ್ಕನುಗುಣವಾಗಿ ನನ್ನ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಉಚಿತವಾಗಿಯೂ ಬೇರೆ ಸಂಸ್ಥೆಗಳಿಗೆ ಅವರ ಆರ್ಥಿಕ ಅನುಕೂಲಕ್ಕೆ ತಕ್ಕಂತೆಯೂ ನನ್ನ ಪ್ರತಿಫಲವನ್ನು ಪಡೆಯುತ್ತೇನೆ. ಇದು ನನ್ನ ಈ ಶಿಕ್ಷಣ ಕೊಡು. ಯಾಕಂತೇಳಿದರೆ ಅಲ್ಲಿ ನಾನು ಉಪಯೋಗಿಸುವುದು ಗ್ರೌಂಡ್ನಲ್ಲಿ, ಆಟದ ಮೈದಾನದಲ್ಲಿ ಮಾಧ್ಯಮದ ಭಾಷೆಯಾಗಿ ಇಂಗ್ಲೀಷನ್ನು. ಪ್ರಾಥಮಿಕ ಶಾಲೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿರಲಿ, ಅವರಿಗೆ ಮಾಧ್ಯಮವಾಗಿ. ಯಾಕಂತ ಹೇಳಿದರೆ ನಮ್ಮಲ್ಲಿ ಒಂದು ರೀತಿ ಕನ್ನಡದಲ್ಲಿ ಮಾತಾಡಿದರೆ ಅಥವಾ ಇಂಗ್ಲೀಷ್ನ ಮಾತಾಡಲಿಕ್ಕೆ ಬರಲಿಲ್ಲ ಅಂತ ಹೇಳಿದರೆ ಒಂದು ರೀತಿಯ ಕೀಳರಿಮೆ. ಈ ಶಾಲೆಯ ಸಂಚಾಲಕನಾಗಿ ಅಧಿಕಾರ ವಹಿಸಿದಂಥ ಸಂದರ್ಭಗಳಲ್ಲಿ ನಮ್ಮಲ್ಲಿ ಈ ಹೈಸ್ಕೂಲ್ ವಿಭಾಗಗಳಿರಲಿಲ್ಲ, ಕನ್ನಡ ಮಾಧ್ಯಮ ಶಾಲೆ ಮಾತ್ರ ಇತ್ತು. ನನ್ನ ಶಾಲೆಯ ಆಟದ ತಂಡ ಮಂಗಳೂರಿಗೆ ಹೋದಾಗ ಅಲ್ಲಿ ತಾಲೂಕು ಮಟ್ಟದಲ್ಲೂ ಪಂದ್ಯಾಟಗಳನ್ನು ಇಂಗ್ಲೀಷ್ ಮಾಧ್ಯಮದ ಮಕ್ಕಳ ಎದುರುಗಡೆ ಅವರು ಆ ಪಂದ್ಯಾಟಗಳಲ್ಲಿ ಉತ್ತಮ ಆಟವಾಡ್ತಾ ಇದ್ದರೂ ಕೂಡ ಪಂದ್ಯಾಟಗಳಲ್ಲಿ ಸೋತು ಬರ್ತಾಯಿದ್ರು. ಅದನ್ನು ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. 2-3 ಬಾರಿ ಹಾಗಾದಾಗ ನನಗನಿಸಿತು, ಯಾಕೆ ಹೀಗೆ? ಮಕ್ಕಳಲ್ಲಿ ತುಂಬ ಧೈರ್ಯ ತುಂಬಿದೆ. ಹಾಗಾದರೆ ಅಲ್ಲಿ ಏನು ಕೊರತೆ ಇದೆ? ಆತ್ಮವಿಶ್ವಾಸದ ಕೊರತೆ ಇದೆ. ಆ ಮಕ್ಕಳು, ಇಂಗ್ಲೀಷ್ ಶಾಲೆಯ ಮಕ್ಕಳು ಫುಟ್ಬಾಲ್ ಆಡುವಾಗ ಶೂ ಹಾಕ್ತಾರೆ, ಅವರು ಟುಸ್ ಇಂಗ್ಲೀಷ್ ಮಾತಾಡ್ತಾರೆ. ನಮ್ಮ ಮಕ್ಕಳಿಗೆ ಒಂದು ರೀತಿಯ ಭೀತಿ, ಭಯ. ಆ ಭಯವನ್ನು ಹೋಗಲಾಡಿಸಬೇಕು. ಏನು ಮಾಡಬೇಕು? ಮೊದಲಾಗಿ ಮಕ್ಕಳಿಗೆ ಶೂ ಕೊಡಿಸಿದೆ. ಎಲ್ಲ ಮಕ್ಕಳು ಶೂ ಹಾಕಿ ಆಡುವಂಥ ಫುಟ್ಬಾಲ್ನ ಶಿಸ್ತನ್ನು ಒಳಪಡಿಸಿದೆ. ಕೆಲವೇ ವರ್ಷಗಳಲ್ಲಿ ನಮ್ಮ ಪ್ರಾಥಮಿಕ ಶಾಲೆಯ ತಂಡ ಜಿಲ್ಲಾ ಮಟ್ಟದ ಇದಕ್ಕೆ ಆಯ್ಕೆಯಾಯಿತು. ಹಾಗಿದ್ರೆ ಬೆಳೆಸಬೇಕಾದ ನಮ್ಮ ಮಾಧ್ಯಮ ಮುಖ್ಯ ಅಲ್ಲ, ನಾವು ಬೆಳೆಸಬೇಕಾದ್ದು ನಮ್ಮ ಮಕ್ಕಳಲ್ಲಿ ಆತ್ಮಶಕ್ತಿಯನ್ನು, ಧೈರ್ಯವನ್ನು ನಾವು ಬೆಳೆಸಬೇಕು. ನಾನೂ ಅಷ್ಟೇ, ನಾನು ಕ್ರೀಡಾಪಟು ಅಲ್ಲ. ನನ್ನ ಬಾಲ್ಯ ಜೀವನದಲ್ಲಿ ನಾನು ಕ್ರೀಡಾಪಟು ಅಲ್ಲ. ಬಹುಶಃ ಭಾಳ ಸಣ್ಣ ದೇಹಾಕೃತಿ ಬಹಳ ಸಣ್ಣದು. ನಾನು ಮೆಟ್ರಿಕ್ಯುಲೇಷನ್ ಮುಗಿಸಿದಾಗ 4 ಅಡಿ 2 ಇಂಚು ಉದ್ದ ಇದ್ದೆ ಅಷ್ಟೇ. ಚಡ್ಡಿ ಹಾಕಿಕೊಂಡೇ PUC ಮಾಡಿದವನು. ಆದರೆ ಈ ಫುಟ್ಬಾಲ್ನಲ್ಲಿ ದೊಡ್ಡ ಹಿರಿಯರೊಂದಿಗೆ ಆಟವಾಡುವ ಮುಖಾಂತರ ನನ್ನ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡವನು. ಈ ಆಟ ನನಗೆ ಆತ್ಮವಿಶ್ವಾಸವನ್ನು ಕಲಿತದೆ. ಎಷ್ಟು ದೊಡ್ಡ ದೇಹದವನಿದ್ದರೂ ನೀವು ಆಡಬೇಕಾದ್ದು ಚೆಂಡಿನೊಟ್ಟಿಗೆ, ವ್ಯಕ್ತಿಯೊಟ್ಟಿಗೆ ಅಲ್ಲ. ಆದ್ದರಿಂದ ಈ ಆಟದ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಅವರ ಮಾನಸಿಕ ಶಕ್ತಿಯನ್ನು ಬೆಳೆಸುವಂಥದ್ದು, ಆ ಧೈರ್ಯವನ್ನು ಬೆಳೆಸುವಂಥದ್ದು ಕ್ರೀಡೆಯ ಮುಖಾಂತರ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಮತ್ತೊಂದು ಅಂತೇಳಿದರೆ, ಈಗಿನ ಸುಮಾರು 70-80 ದಶಕಗಳ ನಂತರ ನಮ್ಮ ಮಂಗಳೂರಿನ ಸ್ಥಿತಿ ಕೂಡ ಏನಾಗಿದೆ ಅಂತೇಳಿದರೆ, ಶಿಕ್ಷಣ ಅಂತೇಳಿದರೆ ಉತ್ತಮವಾಗಿ ಮಾರ್ಕುಗಳನ್ನು ಪಡೆಯುವುದು ಮಾತ್ರ ಉತ್ತಮ ಶಿಕ್ಷಣ ಅಂತ. ಆದರೆ
ನಾನು ಕಂಡಂತೆ ನಾನು ಈಗ ಈ ಎಲ್ಲ ರೀತಿಯ ವಿದ್ಯಾಸಂಸ್ಥೆಗಳಲ್ಲಿ ಮಂಗಳೂರಿನ ಅತ್ಯುತ್ತಮ ವಿದ್ಯಾಸಂಸ್ಥೆಗಳಲ್ಲೂ ನಾನು ಹೋಗಿ ಈ ಅವರ ಮಕ್ಕಳಿಗೆ ತರಬೇತಿ ನೀಡುವುದರಿಂದ ಕಂಡುಕೊಂಡದ್ದೇನು ಅಂತ ಹೇಳಿದರೆ, ಕ್ರೀಡೆಯ ಮುಖಾಂತರ ಯಾವುದೇ ಶಾಲೆಯ ಅತ್ಯಂತ ಅಶಿಸ್ತಿನ ವಿದ್ಯಾರ್ಥಿಯನ್ನು ನಾನು ಶಿಸ್ತಿಗೆ ಒಳಪಡಿಸಲಿಕ್ಕೆ ಸಾಧ್ಯವಿದೆ ಎನ್ನುವ ಸತ್ಯವನ್ನು ನಾನು ಕಂಡುಕೊಂಡಿದ್ದೇನೆ. ದ ಮೋಸ್ಟ್ ಇಂಡಿಸಿಪ್ಲಿನ್ಡ್ ಸ್ಟೂಡೆಂಟ್ಸ್ ಮತ್ತು ನನ್ನ ಅತ್ಯುತ್ತಮ ಸ್ಟೂಡೆಂಟ್ ಆಗಿ ಒಂದು ಉದಾಹರಣೆ ಹೇಳ್ತೇನೆ. ನಾನು ಒಂದು ರಜಾ ದಿನಗಳ ತರಬೇತಿ ಶಿಬಿರವನ್ನು ಉಳ್ಳಾಲದಲ್ಲಿ ಹಮ್ಮಿಕೊಳ್ಳುತ್ತಿದ್ದೆ. ಅಲ್ಲಿ ಶಿಬಿರ ಮುಗಿದ ಕೊನೆಗೆ ನಾನೊಂದು ಶಿಬಿರ ಸಮಾರಂಭವನ್ನು ಏರ್ಪಡಿಸುವಂಥ ಒಂದು ಕ್ರಮ. ಆಗ ನಾನು ಆ ಶಾಲೆಯ ಅಲ್ಲಿ ಪರಿಸರದ ಶಾಲೆಯ ಮುಖ್ಯಸ್ಥರನ್ನು ಕರೆಸಿದೆ. ಅತಿಥಿಯಾಗಿ ಕರೆಸಿ ಮಕ್ಕಳಿಗೆ 2 ಕಿವಿಮಾತು ಹೇಳಿ ಅಂತೇಳಿ ಕರೆಸಿದೆ. ವಿದ್ಯಾರ್ಥಿಗಳನ್ನೆಲ್ಲ ಅವರಿಗೆ ಪರಿಚಯಿಸ್ತಾ ಒಬ್ಬ ನನ್ನ ಆ ತರಬೇತಿ ಶಿಬಿರದ ಒಳ್ಳೆ ಗಟ್ಟಿಮುಟ್ಟಿನ ಹುಡುಗ, ಸ್ವಲ್ಪ ಮಿಸ್ಚಿವಸ್ ಇದ್ದ ಆರಂಭದಲ್ಲಿ, ಮತ್ತು ತರಬೇತಿ ಶಿಬಿರ ಅಂತ ಆಗುವಾಗ ಅವನಲ್ಲಿ ಬದಲಾವಣೆ ತುಂಬ ಕಂಡಿತ್ತು. ಆದ್ದರಿಂದ ಅವರನ್ನು ಪರಿಚಯಿಸ್ತಾ ಹೇಳಿದೆ, ಸರ್, ನಮ್ಮ ಇಡೀ ತರಬೇತಿ ಶಿಬಿರದ ಅತ್ಯಂತ ಶಿಸ್ತಿನ ವಿದ್ಯಾರ್ಥಿ ಮತ್ತು ತರಬೇತಿಯನ್ನು ಬಹಳ ಆಸಕ್ತಿಯಿಂದ ಅದನ್ನು ಪೂರೈಸಿದವನು ಇವನು ಅಂತೇಳಿ ಪರಿಚಯ ಹೇಳಿದೆ. ಆಗ ಅವರು ಮತ್ತೆ ನನ್ನ ಹತ್ರ ತಿರುಗಿ ಕೇಳಿದ್ರು, ಇವನೇನಾ ಅಂತ ಕೇಳಿದರು. ಹೌದು ಸರ್ ಅಂತ ಹೇಳಿದರು. ಯಾಕೆ ಅಂತ ಮರುಪ್ರಶ್ನಿಸಿದಾಗ ಅವರು ಹೇಳಿದರು, ಸರ್, ನನಗೆ ಶಾಲೆಯಲ್ಲಿ ತುಂಬ ಉಪದ್ರ ಮಾಡಿದವನು ಇವನನ್ನು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ವಿದ್ಯಾರ್ಥಿ ಅವನಲ್ಲಿ ಆ ಕ್ರೀಡೆಯ ಮುಖಾಂತರ ಆದ ಬದಲಾವಣೆ ಏನು ಅಂತ ಹೇಳಿದರೆ, ಅವನು ಮತ್ತೆ ಕಾಲೇಜಿಗೆ ಸೇರಿದ. ಫುಟ್ಬಾಲ್ನಲ್ಲಿ ಫಾರ್ವರ್ಡ್ ಆಟಗಾರನಾಗಿ ಆಡ್ತಿದ್ದ ಹುಡುಗನನ್ನು ಅವರು ಶಾಲೆಯಲ್ಲಿ ಕಾಲೇಜಿನಲ್ಲಿ ಟೀಮ್ನಲ್ಲಿ ಅಂದರೆ ದೇಹದ ಆಕೃತಿಯಲ್ಲಿ ಭಾಳ ಒಳ್ಳೆಯದಿದ್ದ, ಒಳ್ಳೆ ಆಟಗಾರನೂ ಆಗಿದ್ದ. ಅವನನ್ನು ನಾನು ಫಾರ್ವರ್ಡ್ ಆಟಗಾರ ಅವರನ್ನು ಬ್ಯಾಕ್ ಆಟಗಾರನಾಗಿ ಆಡಿಸ್ತಾಯಿದ್ರು. ಆಗ ನಾನು ಕೇಳಿದೆ, ಸರ್, ನೀವು ಒಳ್ಳೆ ಫಾರ್ವರ್ಡ್ ಆಟಗಾರನನ್ನು ಅವರ ತರಬೇತಿದಾರ ಫಿಸಿಕಲ್ ಡೈರೆಕ್ಟರ್ ಕೇಳಿದೆ, ನೀವು ಅವನನ್ನು ಬ್ಯಾಕ್ ಆಟಗಾರನಾಗಿ ಡಿಫೆಂಡರ್ ಆಗಿ ಮಾಡಿದ್ದೀರಲ್ಲ. ಏನು ಮಾಡೋದು ಸರ್, ಇಲ್ಲಿ ಮಕ್ಕಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅವನೊಬ್ಬ ಇದ್ದರೆ ಅವನಿಗೆ ಆ ಟೀಮಿಗೆ ಒಂದು ಟೀಮನ್ನು ಎಲ್ಲಿಗೂ ಕಳುಹಿಸಲಿಕ್ಕೆ, ಇಡೀ ಟೀಮನ್ನು ಲೀಡ್ ಮಾಡಲಿಕ್ಕೆ ಆ ವಿದ್ಯಾರ್ಥಿಯನ್ನೇ ನಂಬಿದ್ರು. ಅಂದರೆ ಅವನಲ್ಲಿ ಅಂಥ ಒಂದು ಪರಿವರ್ತನೆ, ಆ ಶಿಸ್ತಿನಲ್ಲಿ ಅಂಥ ಒಂದು ಪರಿವರ್ತನೆ, ಒಂದು ಲೀಡರ್ಶಿಪ್ ಕ್ವಾಲಿಟಿ ಅದು ಡೆವಲಪ್ ಆಗಿತ್ತು. ಉಚ್ಚಿಲ ಮೇಡಮ್ ಅವರು ಹಾಗೆ ಹೇಳಿದಾಗೆ, ಉಚ್ಚಿಲದ ಹೆಸರೇ ಸುಮಾರು 50-60 ವರ್ಷಗಳ ಹಿಂದೆ ನಮ್ಮ ಈ ಉಚ್ಚಿಲ ಪ್ರದೇಶದಿಂದ ಹೋದ ಜನ ಕ್ರೀಡಾ ಕ್ಷೇತ್ರದಲ್ಲಿ ಮುಂಬೈಯಲ್ಲಿ ಮಾಡಿದಂತಹ ಸಾಧನೆಗಳ ಮುಖಾಂತರ ಉಚ್ಚಿಲ ಎನ್ನುವ ಹೆಸರು ಇಲ್ಲಿ ದಕ್ಷಿಣ ಕನ್ನಡ ಚರಿತ್ರೆ ಸ್ಥಿರತಾಯಿ ಆಯಿತು. ಯಾಕಂತೇಳಿದರೆ 1948ರಲ್ಲಿ ಆಗ ನಮ್ಮಂಥ ಈ ಹಿಂದುಳಿದ ಪ್ರದೇಶಗಳ ಜನಕ್ಕೆ ನಾವು ಕನಸಿನಲ್ಲೂ ನೆನೆಸಿಕೊಳ್ಳಲಿಕ್ಕಾಗದಂಥ 1948ರಲ್ಲಿ ಲಂಡನ್ ಒಲಿಂಪಿಕ್ಸಲ್ಲಿ ಸಂಜೀವ್ ಉಚ್ಚಿಲ್ ಅವರು ಭಾರತ ತಂಡವನ್ನು ಪ್ರತಿನಿಧಿಸಿದ್ದು. ಅದು ಅಲ್ಲದೆ ಅದೇ ವೇಳೆಗೆ ಆರ್ ಎನ್ ಉಚ್ಚಿಲ್ ಎನ್ನುವಂಥ ಕ್ರೀಡಾ ಪ್ರತಿಭೆಯೊಂದು ದೇಶದ 400 ಮತ್ತು 800 ಮೀಟರ್ ಓಟಗಳ ಚಾಂಪಿಯನ್ ಆಗಿ ಸುಮಾರು 4 ವರ್ಷಗಳ ಕಾಲ ಅವರು ರಾಷ್ಟ್ರೀಯ ಚಾಂಪಿಯನ್ ಆಗಿದ್ದರು. ಆ ಉಚ್ಚಿಲನ್ನು ಹೆಸರು ಆಮೇಲೆ ನಮಗೊಂದು ರೀತಿ, ನಾನು ಉಚ್ಚಿಲ ಅಂತ ಹೇಳಿಕೊಳ್ಳೋದಕ್ಕೆ ನಮ್ಮ ಹೆಸರುಗಳಲ್ಲಿ ಸರ್ನೇಮ್ ಆಗಿ ಉಚ್ಚಿಲವಾಗಿ, ಮತ್ತು ಬರೀ ಒಂದು ಜಾತಿಗೆ ಸೀಮಿತವಾಗದೆ ಈ ಪ್ರದೇಶದ ಜಾತಿ ಮತಗಳ ಭೇದವಿಲ್ಲದೆ ಎಲ್ಲ ಜನಗಳು ಉಚ್ಚಿಲ ಎನ್ನುವ ಸರ್ನೇಮನ್ನು ಹಾಕಲಿಕ್ಕೆ ಆರಂಭಿಸಿತು. ಅದು ಈ ಪ್ರದೇಶದ ಗೌರವ ಮತ್ತು ಹೆಮ್ಮೆ. ಉಚ್ಚಿಲ ಎನ್ನುವುದು ಅದು ಒಂದು ಪ್ರದೇಶ, ಅಲ್ಲಿ ಎಲ್ಲ ಜಾತಿ ಮತಗಳ ಜನ ಒಂದಾಗಿ ಬಾಳುವಂಥ ಒಂದು ಸುಂದರ ಅವಕಾಶ. ಈ ಸಂಸ್ಥೆ ಎಲ್ಲರಿಗೂ ವಿದ್ಯೆಯನ್ನು ನೀಡುತ್ತಾ ಎಲ್ಲರ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಬಹಳ ಶ್ರಮವನ್ನು ಪಟ್ಟಿದೆ. ಇವತ್ತೇನಾಗಿದೆ ಅಂತೇಳಿದರೆ, ಎಲ್ಲ ಕಡೆಯೂ ಇಂಗ್ಲೀಷ್ ಮಾಧ್ಯಮದ ಹಾವಳಿಯಿಂದಾಗಿ ಆ ಕಾಂಪಿಟೀಷನ್ ಮತ್ತು ಇದು ಏನು ಕಾಸ್ಟ್, ನಿಮ್ಮ ಎಜುಕೇಷನ್ ನಿಮಗೆ ಸರ್ಕಾರ ಪ್ರಾಥಮಿಕ ಹಂತದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಧರ್ಮಾರ್ಥ ಶಿಕ್ಷಣವನ್ನು ಕೊಡುತ್ತಿದ್ದರೂ ಅದನ್ನು ಯಾರು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ. ನಾವು ಎಲ್ಲ ಇಂಗ್ಲೀಷ್ ಮಾತ್ರ ನಮಗೆ ಕೊನೆಯ ಜೀವನದ
ಅತ್ಯುತ್ತಮ ಸಾಧನೆಯ ಮಾರ್ಗ ಅಂತ ತಿಳ್ಕೊಂಡಿದ್ದೇವೆ. ಅದು ನಮ್ಮ ತಪ್ಪು. ಅದನ್ನು ನಾವು ಸರ್ಕಾರವನ್ನು ದೂರುವಂತಿಲ್ಲ. ಸರ್ಕಾರ ಎಲ್ಲವನ್ನು ಕೊಡ್ತೇವೆ, ನಮಗೆ ಬೇಕಾದ್ದನ್ನು ಸರ್ಕಾರ ಕೊಡ್ತೇವೆ. ಆದರೆ ನಾವು ಆಯ್ಕೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಇಂಗ್ಲೀಷ್ ಮಾಧ್ಯಮದಲ್ಲೇ ಶಿಕ್ಷಣ ಪಡೆಯಬೇಕು ಅನ್ನುವ ಆಯ್ಕೆ ನಮ್ಮದು. ಆದ್ದರಿಂದ ಕೆಲವು ಸರ್ತಿ ಅದಕ್ಕಾಗಿ ಇಲ್ಲದಿದ್ದರೆ ಸರ್ಕಾರ ನಮಗೆ ಎಲ್ಲವನ್ನು ಉಚಿತ, ಯಾಕಂತ ಹೇಳಿದರೆ ಸರ್ಕಾರದ ಪ್ರಥಮ ಕರ್ತವ್ಯ ಏನು ಅಂತ ಹೇಳಿದ್ರೆ ಶಿಕ್ಷಣ ಮತ್ತು ಆರೋಗ್ಯವನ್ನು ಕೊಡಬೇಕಾದ್ದು ಅದು ಸಂಪೂರ್ಣವಾಗಿ ಸರ್ಕಾರದ ಕರ್ತವ್ಯ. ಆದರೆ ನಾವು ಸರ್ಕಾರವನ್ನು ಅದಕ್ಕೆ ಒತ್ತಾಯಿಸದೆ ನಮ್ಮ ಶಿಕ್ಷಣದ ವ್ಯವಸ್ಥೆಯನ್ನು ನಾವೇ ಮಾಡಿಕೊಂಡಿದ್ದೇವೆ. ಆದ್ದರಿಂದ ಅದಕ್ಕೆ ಬೆಲೆಯನ್ನು ನಾವು ತರಬೇಕಾಗ್ತದೆ. ಆದ್ದರಿಂದ ಶಿಕ್ಷಣವನ್ನು ನೀವು ಈ ರೀತಿಗೂ ಭಾವಿಸ್ಕೊಳ್ಬೇಡಿ. ಹೆಚ್ಚು ಫೀಸ್ ಕೊಟ್ಟಂಥ ಸಂಸ್ಥೆ ಉತ್ತಮ ಶಿಕ್ಷಣ ಕೊಡ್ತದೆ ಅಂತೇಳಿ ಕೂಡ ಭಾವಿಸ್ಕೊಳ್ಬೇಡಿ. ಎಲ್ಲ ಹೆತ್ತವರಿಗೆ ನಾನು ಹೇಳುವಂಥ ಕಿವಿಮಾತು, ನಿಮ್ಮ ಮಗುವಿಗೆ ಶಿಕ್ಷಣ ಹೇಗೆ ಸಿಗ್ತದೆ, ಯಾಕಂತ ಹೇಳಿದ್ರೆ ಇಲ್ಲಿ ಅಧ್ಯಾಪಕರ ಕರ್ತವ್ಯ ಇದೆ, ಹೆತ್ತವರ ಕರ್ತವ್ಯ ಇದೆ, ಮತ್ತು ಶಾಲಾ ವಿದ್ಯಾರ್ಥಿಗಳ ಕರ್ತವ್ಯ ಕೂಡ ಇದೆ. ಯಾಕಂದರೆ ಶಾಲೆ ಇದು ಮೂರು ಒಂದಾಗಿ ನಡೆದರೆ ಮಾತ್ರ ನಿಮಗೆ ಒಳ್ಳೆಯ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಶಾಲೆಯಲ್ಲಿ ನಮಗೆ ಏನೆಲ್ಲ ಶಿಕ್ಷಣ ಬೇಕು, ಯಾವ ರೀತಿಯ ಶಿಕ್ಷಣ ಬೇಕು, ಯಾವ ರೀತಿಯ ಚಟುವಟಿಕೆಗಳು ಬೇಕು, ಅದನ್ನು ಹೆತ್ತವರು ಶಾಲಾ ಅಧ್ಯಾಪಕರೊಂದಿಗೆ ಆಡಳಿತ ಮಂದಿಯೊಂದಿಗೆ ಸಹಕರಿಸುವ ಮೂಲಕ ಅವರಲ್ಲಿ ನಾವು ಸಂವಹನದ ಮೂಲಕ ನಮ್ಮ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣ ಬೇಕು ಅಂತ ಉದಾಹರಣೆಗೆ ಹೇಳ್ತೇನೆ. ನಮ್ಮೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಈಗ ಮೂಡಬಿದಿರೆಯಲ್ಲಿ ಮೊನ್ನೆ ತಾನೇ ದೊಡ್ಡ ಒಂದು ಜಾಂಬೂರಿ ನಡೆಯಿತು, ಬಹುಶಃ ಇಂಟರ್ನ್ಯಾಷನಲ್ ಮಟ್ಟದ್ದು. ಆದರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಸಂಸ್ಥೆಯಲ್ಲಿ ಸ್ಕೌಟ್ ಗೈಡ್ಸ್ ಇತ್ತು, ಅದು ಮತ್ತೆ ಯಾಕೆ ಅದು ಕಾರ್ಯಕ್ರಮ ಮತ್ತೆ ನಡೆಯಲಿಲ್ಲ ಅಂತ ತಿಳಿಯಿಲ್ಲ. ಆದರೆ ಇವತ್ತು ಯಾಕಂತೇಳಿದರೆ ನಾವು ಸೌಹಾರ್ದದ ಬದುಕು ಕಟ್ಟಬೇಕಾದರೆ ಇಂಥ NSS, ಸ್ಕೌಟ್ ಆ್ಯಂಡ್ ಗೈಡ್ಸ್, NCC ಈ ಎಲ್ಲ ಇಂಥ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸುವ ಮೂಲಕ ಅವರಿಗೆ ಜೀವನದ ಕೆಲವು ಕೌಶಲ್ಯಗಳು ಅವರಿಗೆ ತಿಳಿಯುತ್ತವೆ. ಅದರಲ್ಲಿ ಅವರು ಭಾಗವಹಿಸಿದಾಗ, ದೈಹಿಕ ಚಟುವಟಿಕೆಗಳ ಜೊತೆಯಾಗಿ ಭಾಗವಹಿಸಿದಾಗ ಅವರಿಗೆ ಕೊಠಡಿಯೊಳಗೆ ಕಲಿಯುವುದಕ್ಕಿಂತ ಹೆಚ್ಚಿನದನ್ನು ಅವರು ಕಲಿಯುತ್ತಾರೆ. ಆದ್ದರಿಂದ ನನ್ನದು ಎಲ್ಲ ಹೆತ್ತವರಲ್ಲಿ ಕಳಕಳಿ ವಿನಂತಿ ಹೇಳ್ತೇವೆ, ನಿಮ್ಮ ಮಕ್ಕಳನ್ನು ಕಳುಹಿಸುವ ಸಂಸ್ಥೆಯ ಅಧ್ಯಾಪಕರೊಂದಿಗೆ ನೀವು ಅದರ ಆಡಳಿತ ಮಂಡಳಿಗಳೊಂದಿಗೆ ನೀವು ಸಂವಹನದ ಮುಖಾಂತರ ನಿಮ್ಮ ಮಕ್ಕಳ ಶಿಕ್ಷಣ ಯಾವ ರೀತಿ ಉಜ್ವಲ ಆಗಲಿಕ್ಕೆ ಸಾಧ್ಯ ಉಂಟು, ನಿಮಗೇನು ಬೇಕು, ಅದಕ್ಕೇನು ಖರ್ಚಿದೆ, ಅದನ್ನು ಕೂಡ ಅದನ್ನು ನೀವು ಅವರ ಹತ್ರ ಮಾತಾಡಿ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡುವುದು ಭಾಳ ಅತ್ಯಂತ ಸೂಕ್ತವಾದ್ದು. ಮತ್ತೊಂದು ವಿಶೇಷವಾಗಿ ಈ ಶಾಲೆಯ ಆಗಲೇ ಭುವನೇಶ್ವರಿ ಗಡಿಯವರು ಹೇಳಿದರು, ಕ್ರೀಡೆಯಲ್ಲಿ ವಿಶೇಷವಾಗಿ ಈ ಬಾರಿ ನಮ್ಮ ಇಲ್ಲಿನ ಪ್ರಾಥಮಿಕ ಮಟ್ಟದ ವಿದ್ಯಾರ್ಥಿನಿಯರು ಫುಟ್ಬಾಲ್ ಕ್ರೀಡೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನ ಗಳಿಸಿದ್ದಾರೆ ಅನ್ನೋದು ಬಹಳ ಸಂತೋಷದ ವಿಷಯ. ಬಹುಶಃ ಈ ಶಾಲೆಯ ಇತಿಹಾಸದಲ್ಲಿ ಒಂದು ಸಂತಸದ ಕ್ಷಣ. ಅವರಿಗೆಲ್ಲ ಅವರ ತರಬೇತುದಾರರಿಗೂ ಆ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಅದಲ್ಲದೆ ಇನ್ನೂ ಹಲವು ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಆಟೋಟಗಳಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸುವವರಿದ್ದಾರೆ ಅನ್ನೋದು ತಿಳಿದು ಬಹಳ ಸಂತೋಷವಾಯಿತು. ಆ ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿಯಲಿ. ನಮ್ಮ ಮಕ್ಕಳು ಇಲ್ಲಿಂದ ಹೊರಗೋಗಿ ಅವರು ತಮ್ಮ ಕಾಲ ಮೇಲೆ ನಿಂತು ಪ್ರಪಂಚವನ್ನು ಎದುರಿಸುವಂತಾಗಲಿ. ಆ ಧೈರ್ಯ, ಉತ್ಸಾಹಗಳು, ಆ ಚೈತನ್ಯ ಅವರಲ್ಲಿ ನಿರಂತರವಾಗಿ ಇರಲಿ ಅಂತ ಹಾರೈಸ್ತಾ ನನ್ನ ಈ ಅವಕಾಶಕ್ಕಾಗಿ ನಾನು ರೋಹಿತ್ ಸರ್ ಅವರಿಗೆ ಮತ್ತು ಆಡಳಿತ ಮಂಡಳಿಗೆ ಈ ನೇತೃತ್ವವನ್ನು, ಶಾಲೆ ಸಂಸ್ಥೆಯ ನೇತೃತ್ವವನ್ನು ಶಾಲಾ ಸಂಚಾಲಕನಾಗಿ ಯಾಕಂದರೆ ಇಲ್ಲೆಲ್ಲ ನಾವು ಹೆಚ್ಚಾಗಿ ಆಡಳಿತ ಮಂಡಳಿಗಳ ಹಿರಿಯರೇ ಇರ್ತಿದ್ದದ್ದು. ಆದರೆ ಆ ಪೈಕಿ ರೋಹಿತ್ ಸರ್ ಅವರು ಈಗ ತಾನೇ ನಿವೃತ್ತಿಯಾಗಿದ್ದಾರೆ. ಆದ್ದರಿಂದ ಅವರನ್ನು ಯುವ ಅಂತ ಹೇಳಿ ನಾನು ಹೇಳ್ತೇನೆ. ಅವರ ನೇತೃತ್ವದಲ್ಲಿ ಮತ್ತೆ ಈ ಭವ್ಯತೆ ಮತ್ತೆ ಮರುಕಳಿಸಲಿ ಅಂತ ಹಾರೈಸ್ತಾ, ಯಾಕಂದರೆ ನಾನು ಭೇಟಿಯಾದಾಗಲೆಲ್ಲ
ನನ್ನ ಸಮಕಾಲೀನರು ಅಂದರೆ ಸಾಧಾರಣ 70 ದಾಟಿದ ವ್ಯಕ್ತಿಗಳು ಯಾವಾಗಲೂ ಈ ಶಾಲೆಯನ್ನು ನೆನೆಸಿಕೊಳ್ಳುವುದು, ನಮ್ಮ ಶಾಲೆಯಲ್ಲಿ ಒಂದು ತಿಂಗಳ ಹಬ್ಬ ಆಗ್ತಾ ಇತ್ತು ಅಂತೇಳಿ. ತಿಂಗಳ ಹಬ್ಬ ಈ ಶಾಲೆಯ ವಿಶೇಷ, ಪ್ರತಿ ತಿಂಗಳು ಹಬ್ಬ. ಬಹುಶಃ ಎಲ್ಲ ಶಾಲೆಗಳಲ್ಲಿ ಅಂಥ ಪ್ರಕ್ರಿಯೆ ಇರಲಿಕ್ಕಿಲ್ಲ. 50-60 ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ಪ್ರತಿ ತಿಂಗಳ ಹಬ್ಬ ನಡೀತಾ ಇತ್ತು. ಆಗ ಈ ಶಾಲೆಯ ವಾತಾವರಣ ಅದು ನಾನು ನೆನೆಸ್ಕೊಂಡಿದ್ದೆ. ಯಾಕೆಂತೇಳಿದರೆ ಸುಮಾರು ನನ್ನ ಕಾಲೇಜಿನ ಶಾಲಾ ದಿನಗಳಲ್ಲಿ 50 ವರ್ಷಗಳ ಹಿಂದೆ ಈ ಶಾಲೆಯ ವಿದ್ಯಾರ್ಥಿಗಳಲ್ಲಿ, ಪರಿಸರದ ವಿದ್ಯಾರ್ಥಿಗಳಲ್ಲಿ ಹಾಕಿ ಸ್ಟಿಕ್ ನಾವು ಕಂಡಿದ್ದೇ ಆಗ ಇಲ್ಲಿ ಈ ಶಾಲೆಯ ಪರಿಸರದಲ್ಲಿ ಮಾತ್ರ. ಹಾಕಿ ರಾಷ್ಟ್ರೀಯ ಆಟ ಹೌದು, ಆದರೆ ಇಲ್ಲಿ ಹಾಕಿ ಆಡುವರೇ ಇಲ್ಲ. ಆದರೆ ಅದೇ ಆಟವನ್ನು ಮತ್ತೆ ಇಲ್ಲಿ ಆರಂಭಿಸಿದ್ದಾರೆ. ಬಹಳ ಸಂತೋಷ. ಉತ್ತಮವಾದ ಬಹುಶಃ 100 ವರ್ಷಗಳ ಆಚರಣೆಯಲ್ಲಿ ಬಹುಶಃ ಏನು ತಿಳಿದು ಬಂದ ಹಾಗೆ ಶಾಲೆಯನ್ನು ಒಂದು ಕ್ರೀಡಾ ಕೇಂದ್ರವಾಗಿ ಅದಕ್ಕೆ ಹೆಚ್ಚು ಒತ್ತು ನೀಡುವಂತಿಟ್ಟು ಅದನ್ನು ಬೆಳೆಸಬೇಕು ಅನ್ನೋ ದೂರಾಲೋಚನೆಯನ್ನು ಇಟ್ಟುಕೊಂಡಿದ್ದಾರೆ. ನನ್ನಿಂದ ಅಥವಾ ನನ್ನಂಥ ಅಭಿಮಾನಿಗಳಿಂದ ಈ ಶಾಲೆಗೆ ಎಲ್ಲ ರೀತಿಯ ನೆರವು ಒದಗಿಸಲಿಕ್ಕೆ ಸಾಧ್ಯವಿದೆ. ಆ ಬಗ್ಗೆ ಎಲ್ಲ ಪ್ರಯತ್ನವನ್ನು ಮಾಡೋಣ. ಶಾಲೆಯ ಹಳೆ ವಿದ್ಯಾರ್ಥಿಗಳು, ಪರಿಸರದ ಎಲ್ಲರೂ. ಯಾಕಂತೇಳಿದರೆ ಈ ಶಾಲೆ ಒಂದು ಸಮಾಜದ್ದಲ್ಲ, ಇಡೀ ಊರಿನದ್ದು. ಯಾಕಂದರೆ ಈ ಊರಿನ ಇವತ್ತಿನ ವಿದ್ಯಾರ್ಥಿಗಳಿದ್ದರು, ಇಲ್ಲಿ ಪರಿಸರದ ಎಲ್ಲ ಸಂಸ್ಥೆಗಳ ವಿದ್ಯಾರ್ಥಿಗಳ ಹೆತ್ತವರು ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು, ಇಲ್ಲಿ ಶಿಕ್ಷಣ ಪಡೆದವರು. ಈ ಶಾಲೆಯ ಮೇಲೆ ಪ್ರೀತಿಯಿಂದ ಈ ಶಾಲೆಯನ್ನು ಮತ್ತೆ ಬೆಳೆಸುವಲ್ಲಿ ನಿಮ್ಮೆಲ್ಲರ ಪಾತ್ರವೂ ಇರಲಿ ಅಂತ ಹಾರೈಸ್ತಾ ನನ್ನ ಮಾತುಗಳಿಗೆ ಕೊನೆ ಹೇಳುತ್ತೇನೆ. ಧನ್ಯವಾದಗಳು. ಈ 104 ವರ್ಷಗಳ ಪ್ರಯಾಣದಲ್ಲಿ ಉಚ್ಚಿಲಭೋವಿ ವಿದ್ಯಾಸಂಸ್ಥೆಗಳು ಪರವೂರಿನ ವಿದ್ಯಾರ್ಥಿಗಳಿಗೆ ಏನನ್ನು ಕೊಡಲು ಸಾಧ್ಯವಿದೆಯೋ ಅದನ್ನೆಲ್ಲವನ್ನೂ ಕೊಟ್ಟಿದೆ ಅಂತ ನನ್ನ ಭಾವನೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆ ಮತ್ತು ಅದರ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ ಇದಕ್ಕೆಲ್ಲದಕ್ಕೂ ಅವಕಾಶ ಕೊಟ್ಟಿದೆ. ನಿಮ್ಮ ಸಹಕಾರದಿಂದ ವಿದ್ಯಾರ್ಥಿಗಳಿಗೆ ಏನೆಲ್ಲ ಕೊಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಇನ್ನು ಮುಂದೆಯೂ ಕೊಡುವಂತಹ ಭರವಸೆ ನಮಗಿದೆ. ಅದನ್ನು ನೀವು ಕೂಡ ಅರಿತಿದ್ದೀರಿ. ಅದಕ್ಕೆ ನಿಮ್ಮ ಸಹಕಾರವು ಇನ್ನು ಮುಂದೆಯೂ ಇದೆ ಎಂದು ಭಾವಿಸ್ತೇನೆ. ಬಹಳ ಹಿಂದೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತಿತ್ತು. ಸುಮಾರು ಒಂದು 60 ವರ್ಷಗಳ ಹಿಂದೆಯೂ ಈ ವ್ಯವಸ್ಥೆ ಇತ್ತು. ಸರಕಾರ ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆಯೇ ನಮ್ಮ ಶಾಲೆಯಲ್ಲಿ ಈ ಪ್ರಕ್ರಿಯೆ ಆರಂಭವಾಗಿತ್ತು. ಅದನ್ನು ನಾವು ಪುನಃ ಆರಂಭಿಸಿದ್ದೇವೆ. ಅದಕ್ಕೆ ನಿಮ್ಮ ಸಹಕಾರವನ್ನು ಬಯಸ್ತೇವೆ. ನಮ್ಮಿಂದ ಯಾವ ರೀತಿಯ ಸಹಕಾರವನ್ನು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅದನ್ನೆಲ್ಲ ಮಾಡಿ ವಿದ್ಯಾರ್ಥಿಗಳು ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ನಮ್ಮಿಂದಾಗುವ ಸಹಾಯವನ್ನು ಮಾಡುತ್ತೇನೆ ಅನ್ನುವಂತಹ ಭರವಸೆ ನಮಗಿದೆ. ಅದಕ್ಕೆ ನಮ್ಮ ಎಲ್ಲ ಸಮುದಾಯದವರು, ಆಡಳಿತ ವರ್ಗದವರು ಮತ್ತು ವಿದ್ಯಾಭಿಮಾನಿಗಳು, ಶಾಲಾಭಿಮಾನಿಗಳು ಎಲ್ಲರೂ ಸಹಕರಿಸ್ತಾರೆ ಎನ್ನುವ ಭರವಸೆಯಿಂದ ಎಲ್ಲರಿಗೂ ಶುಭವಾಗಲಿ. ವಿದ್ಯಾರ್ಥಿಗಳು ಅವರ ಬದುಕನ್ನು ಕಟ್ಟಿಕೊಳ್ಳಲು ಎಲ್ಲ ರೀತಿಯ ಸಹಾಯವಾಗಲಿ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. Living in a state of gratitude is the gateway to grace. Now I request Shri Mohandas Rai to propose the vote of thanks. ಉಚ್ಚಿಲಭೋವಿ ವಿದ್ಯಾಸಂಸ್ಥೆಗಳ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ ನಿಕಟಪೂರ್ವ ಅಧ್ಯಕ್ಷರು ಮೂರೂರು ಬೋವಿ ಮೋಯಾ ಮಹಾಸಭಾ ಸೋಮೇಶ್ವರ. ಇದರ ಅಧ್ಯಕ್ಷರಾದಂತಹ ಚಿದಾನಂದ್ ಆರ್ ಉಚ್ಚಿಲ್ ಇವರಿಗೆ, ಶಾಲೆಯ ಎಲ್ಲ ಆಡಳಿತ ಮಂಡಳಿ, ಅದೇ ರೀತಿ ಎಲ್ಲ ಅಧ್ಯಾಪಕರು, ಶಿಕ್ಷಕ ವೃಂದ, ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶಾಲಾ ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತಾಡಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸೋಮೇಶ್ವರ ಪುರಸಭೆ ಇವರು.
ವಿದ್ಯಾರ್ಥಿಗಳಿಗೆ ಅದೇ ರೀತಿ ಹೆತ್ತವರಿಗೆ ನಾವೆಲ್ಲರೂ ಒಂದೇ ಸಮಾನ, ನಾವೆಲ್ಲರೂ ಒಂದೇ ಎಂಬುದಾಗಿ ತಿಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರಶಾಂತ್ ಕೆ, ಸಂಯೋಜಕರು BRC ಮಂಗಳೂರು ದಕ್ಷಿಣ, ಶಿಕ್ಷಣ ಸಂಸ್ಥೆಯ ಒಂದು ಮಾರ್ಗದರ್ಶಕರಾಗಿ, ಅದೇ ರೀತಿ ಶಿಕ್ಷಕರಿಗೆ ಕೂಡ ಒಂದು ಮಾರ್ಗದರ್ಶಕರಾಗಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ಇರಲಿ ವಿದ್ಯಾರ್ಥಿಗಳಿಗೆ ಇರಲಿ ಅವರದ್ದೇ ಆದಂತಹ ಒಂದು ನೀತಿಯ ಮುಖಾಂತರ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ಅಧ್ಯಾಪಕ ವಿದ್ಯಾರ್ಥಿಗಳ ಪರವಾಗಿ ಅದೇ ರೀತಿ ಈ ಊರಿನ ಎಲ್ಲ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೋರ್ವರು ಮುಖ್ಯ ಅತಿಥಿ ಪ್ರೊಫೆಸರ್ ಶ್ರೀಮತಿ ಭುವನೇಶ್ವರಿ ಹೆಗಡೆ, ಹೆತ್ತವರಿಗೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಉತ್ತಮ ನಾಗರಿಕತೆ ಅದೇ ರೀತಿ ಉತ್ತಮ ಮಾತುಗಳನ್ನು ನೀಡಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ್ದಾರೆ. ಈ ಊರಿನಲ್ಲಿ ಅವರ ವಿದ್ಯಾರ್ಥಿಗಳು ತುಂಬ ಇದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೋರ್ವರು ಸುಕೇಶ್ ಉಚ್ಚಿಲ್, ಅನುದಾನಿತ ಉಚ್ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಮತಿ ಪಾವನಾ ಕೆ, ಅಧ್ಯಕ್ಷರು ಮೂರೂರ ಮೋಯ ಮಹಿಳಾ ಸಭಾದ ಅಧ್ಯಕ್ಷರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೋರ್ವರು ಉಮೇಶ್ ಹುಚ್ಚಿಲ್, ಈ ಅನುದಾನಿತ ಉಚ್ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಚಾಲಕರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಫುಟ್ಬಾಲ್ ವಿದ್ಯಾರ್ಥಿಗಳಿಗೆ ಅವರದ್ದೇ ಆದ ಕೊಡುಗೆಗಳನ್ನು ನೀಡಿ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಅಭಿನಂದಿಸುವವರು. ಅವರು ಈ ದಿನದ ಅತಿಥಿಗಳಾಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮೂರೂರ ಬೋವಿ ಮೋಯ ಮಹಾಸಭಾ ಇದರ ಕಾರ್ಯದರ್ಶಿಯಾದಂಥ ರಾಜೇಶ್ ಉಚ್ಚಿಲ್ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶಾಲಾ ಸಂಚಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ರೋಹಿತಾ ಶ್ರೀವಾಸ್ ಸರ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅನುದಾನಿತ ಉಚ್ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮೇಘಲತಾ ಉಚ್ಚಿಲ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಊರಿನ ವಿದ್ಯಾಭಿಮಾನಿಗಳು, ಶಾಲಾ ಹಳೆ ವಿದ್ಯಾರ್ಥಿಗಳು, ಅದೇ ರೀತಿ ಶಾಲಾ ವಿದ್ಯಾರ್ಥಿಗಳು, ಹೆತ್ತವರು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದೀರಿ. ಎಲ್ಲರೂ ಕೂಡ ಮಾಧ್ಯಮ ಮಿತ್ರರಿದ್ದೀರಿ. ಎಲ್ಲರೂ ಕೂಡ ಒಂದೇ ಮಾತಿನ ಧನ್ಯವಾದವನ್ನು ಹೇಳುತ್ತಾ ಇಲ್ಲಿಗೆ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್.